ಮುಂಜಾನೆಯ ಶುಭ ನಮನಗಳು. ನಮ್ಮ ದೇಶದ ವೀರ ಸೈನಿಕರು ನಮ್ಮ ಮಣ್ಣುಗಳನ್ನು ಮಾತ್ರ ಉಳಿಸುವಲ್ಲಿ ನಿರತರಾಗಿಲ್ಲ, ಈ ಮಣ್ಣಿನ ಮೌಲ್ಯಗಳನ್ನು ಉಳಿಸುವವರಾಗಿದ್ದಾರೆ. ನಮ್ಮ ದೇಶದ ಗಡಿಗಳನ್ನು ಮಾತ್ರ ಕಾಪಾಡ್ತಾ ಇಲ್ಲ, ಜೊತೆಗೆ ನಮ್ಮೆಲ್ಲರ ಭವಿಷ್ಯವನ್ನು ಕಾಪಾಡುವವರಿದ್ದಾರೆ. ಜುಲೈ 26ರ ದಿನ ಸಮೀಪವಾಗುತ್ತಿದ್ದಂತೆ ಈ ರೀತಿಯ ಗೌರವದ ಭಾವಗಳು ನಮ್ಮೆಲ್ಲರಲ್ಲೂ ಮತ್ತಷ್ಟು ಜಾಗೃತವಾಗುತ್ತದೆ. ಕಾರಣ 1999 ಜುಲೈ 26ರಂದು ನಮ್ಮ ವೀರ ಯೋಧರು ಕಾರ್ಗಿಲ್ ಪ್ರದೇಶದಲ್ಲಿ ದುಷ್ಟ ಶತ್ರುಗಳನ್ನು ಹಿಮ್ಮೆಟ್ಟಿ ಭಾರತ ಮಾತೆಯ ರಕ್ಷಣೆಗೋಸ್ಕರ ಅಮರರಾದರು. ಶೌರ್ಯ, ತ್ಯಾಗ ಹಾಗೂ ದೇಶಪ್ರೇಮವನ್ನು ಮೆರೆದು ಭಾರತದ ಮಣ್ಣು, ಮೌಲ್ಯ ಹಾಗೂ ಪ್ರತಿಯೊಬ್ಬ ಪ್ರಜೆಯ ಭವಿಷ್ಯವನ್ನು ಕಾಪಾಡಿದರು, ಒಂದು ಇತಿಹಾಸವನ್ನೇ ಸೃಷ್ಟಿಸಿದರು. ಸಮುದ್ರ ಮಟ್ಟದಿಂದ ಸುಮಾರು 16ರಿಂದ 18 ಸಾವಿರ ಅಡಿ ಎತ್ತರದಲ್ಲಿರುವ ಹಿಮ ಪರ್ವತಗಳ ಆ ಕೊರೆಯುವ ಚಳಿಯಲ್ಲಿ ಆಹಾರ ನಿದ್ರೆ ಇಲ್ಲದೆ ದೇಹ ಕುಸಿಯುತ್ತಿದ್ದರೂ ಧೈರ್ಯವನ್ನು ಕುಸಿಯ ಬಿಡದೆ ನಿರಂತರವಾಗಿ ಹೋರಾಡಿದರು, ಬಲಿದಾನಗೈದರು. ಅನೇಕ ಕನ್ನಡಿಗರು ಸೇರಿದಂತೆ ನೂರಾರು ಯೋಧರು ಯಾ ತೋ ತಿರಂಗಾ ಲಹರಾಕರ್ ಆಯೆಂಗೆ ಯಾ ಫಿರ್ ತಿರಂಗಾ ಮೇ ಲಿಪಟ್ಕರ್ ಆಯೆಂಗೆ ಲೇಕಿನ್ ವಾಪಸ್ ಜರೂರ್ ಆಯೆಂಗೆ ಎಂಬಂತಹ ವೀರ ಘೋಷ ವಾಕ್ಯಗಳನ್ನು ಮೊಳಗಿಸುತ್ತಾ ದಿಟ್ಟ ಹಾಗೂ ದೃಢ ಸಂಕಲ್ಪದೊಂದಿಗೆ ಹೋರಾಡಿ ಕಾರ್ಗಿಲ್ ಯುದ್ಧದಲ್ಲಿ ಜಯಗಳಿಸಿ ಇತಿಹಾಸ ಸೃಷ್ಟಿಸಿದ ದಿನ ಜುಲೈ 26. ಇದೇ ದಿನ ದೇಶ ಮೊದಲು ನಾನು ನಂತರ ಎಂಬ ಭಾವನೆಯಿಂದ ತಾವು ನೋಡದ ನಾಳೆಗಳಿಗಾಗಿ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಹೋರಾಡಿ ಜಯಗಳಿಸಿದರು ನಮ್ಮ ವೀರ ಯೋಧರು. ಹಾಗಾಗಿಯೇ ಜುಲೈ 26ರಂದು ಇಡೀ ದೇಶ ಕಾರ್ಗಿಲ್ ವಿಜಯ್ ದಿವಸ್ ಎಂದು ನೆನೆಸಿಕೊಂಡರು. ಇದು ಕೇವಲ ಒಂದು ಆಚರಣೀಯ ದಿನವಾಗದೆ ಭಾರತೀಯ ಸೇನೆಯ ಶೌರ್ಯ ಮತ್ತು ತ್ಯಾಗದ ಸಂಕೇತವಾಗಿ ಬಿಟ್ಟಿದೆ. ಹಾಗೆಯೇ ಪ್ರತಿ ಭಾರತೀಯ ಹೃದಯದಲ್ಲಿ ಜೀವಂತವಾಗಿರುವ ಆ ಯೋಧರ ಸ್ಮರಣೆಗೋಸ್ಕರ ಮತ್ತು ಆ ಯೋಧರ ಕುಟುಂಬದವರ ಬಲಿದಾನಕ್ಕೋಸ್ಕರ ಮುಡಿಪಾಗಿಟ್ಟಿರುವಂತಹ ದಿನವಾಗಿದೆ. ಇಂತಹ ಪ್ರೇರಣಾದಾಯಕ ದಿನದ ಸ್ಮರಣೆಗಾಗಿ ನಾವು ಈ ದಿನ ನಮ್ಮ ವಿವೇಕಾನಂದ ಪದವಿ ಪೂರ್ವ ವಿದ್ಯಾಲಯದಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಇವತ್ತು ಹಾಗೂ ನಾಳೆ ಹೀಗೆ ವಿಶೇಷವಾಗಿ 2 ದಿನ 2 ಅವಧಿಗಳಲ್ಲಿ ಈ ಕಾರ್ಗಿಲ್ ವಿಜಯ ಯೋಧ ನಮನ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿಯಾಗಲಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿರುವವರು ವಿವೇಕಾನಂದ ಪದವಿ ಪೂರ್ವ ವಿದ್ಯಾಲಯದ ಆಡಳಿತ ಮಂಡಳಿಯ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಕೆ ಕೃಷ್ಣ ಪ್ರಸನ್ನ. ಕಾರ್ಯಕ್ರಮದ ಪ್ರಧಾನ ಭಾಷಣಕಾರರಾಗಿ ಬಂದಿರುವವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಂತ ಪ್ರಚಾರ ಪ್ರಮುಖರಾಗಿರುವಂತಹ ಶ್ರೀ ರಾಜೇಶ್ ಪದ್ಮಾರ್. ಹಾಗೆ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿರುವವರು ಭಾರತೀಯ ಸೇನೆಯ 40ನೇ ಮೀಡಿಯಂ ರೆಜಿಮೆಂಟ್ ಆರ್ಮಿಲರಿಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತ ಯೋಧರಾಗಿರುವ ಶ್ರೀ ಸುಬ್ಬಪ್ಪ ಪಾಟಾಳಿ ಇವರು. ಜೊತೆಗೆ ಸಂಸ್ಥೆಯ ಪ್ರಾಂಶುಪಾಲರಾಗಿರುವಂತಹ ಶ್ರೀ ದೇವೇಶರಣ್ ರೈ ಕೂಡ ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮದ ಆದಿಯಲ್ಲಿ ಈ ದಿನ ವಿಶೇಷವಾಗಿ ಕಾರ್ಗಿಲ್ ಯುದ್ಧದ ಒಂದು ಸಮಗ್ರ ಚಿತ್ರಣವನ್ನು ಬಿಚ್ಚಿಡುವಂತಹ ಒಂದು ಅದ್ಭುತ ಸಾಕ್ಷ್ಯ ಚಿತ್ರವನ್ನು ನಾವೆಲ್ಲರೂ ವೀಕ್ಷಿಸಲಿದ್ದೇವೆ. ಸಾಕ್ಷ್ಯ ಚಿತ್ರದ ಕೊನೆಯಲ್ಲಿ ನಾವೆಲ್ಲರೂ ಎದ್ದು ನಿಂತು ರಾಷ್ಟ್ರಗೀತೆಗೆ ಗೌರವವನ್ನು ಸೂಚಿಸಿ ನಂತರ ಕಾರ್ಯಕ್ರಮದಲ್ಲಿ ಮುಂದುವರಿಯಲಿದ್ದೇವೆ. ಇದೀಗ ನಾವೆಲ್ಲ ಜೊತೆಯಾಗಿ ಹೃದಯದಿಂದ ಈ ಸಾಕ್ಷ್ಯ ಚಿತ್ರವನ್ನು ಸಾಕ್ಷೀಕರಿಸೋಣ. ಹೂಣರು, ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು, ಆಂಗ್ಲರು ಸೇರಿದಂತೆ ಸಾವಿರಾರು ವರ್ಷ ಭಾರತದ ಸಂಪತ್ತನ್ನು ತಮ್ಮದಾಗಿಸಿಕೊಂಡ ಪರಕೀಯರ ದಾಳಿ ಭಾರತದ ಅಭಿವೃದ್ಧಿಯನ್ನ ನಿಧಾನಗೊಳಿಸಿದ್ದು ಸತ್ಯ. ಹಿಂದೂಸ್ತಾನವು ಸಂಪತ್ತು ಸಂಪನ್ಮೂಲಗಳಿಂದ ಕೂಡಿದ ಒಂದು ರಾಷ್ಟ್ರ. ಹಾಗೆಯೇ ಇದರ ಕಾರ್ಯತಂತ್ರದ ಪ್ರಾಮುಖ್ಯತೆಯಿಂದಾಗಿ ವಿದೇಶಿ ಶಕ್ತಿಗಳ ಆಕ್ರಮಣಕ್ಕೆ ಗುರಿಯಾಯಿತು. ಪರಿಣಾಮವಾಗಿ ಹಿಂದೂಸ್ತಾನವು ರಾಜಕೀಯವಾಗಿ ಇಬ್ಬಾಗವಾಗಿ 1947ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಎಂಬ 2 ಪ್ರತ್ಯೇಕ ದೇಶಗಳಾದವು. ಈ ವಿಭಜನೆಯು ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ನಡುವಿನ ಧಾರ್ಮಿಕ ಉದ್ವಿಗ್ನತೆಗೆ ಕಾರಣವಾಯಿತು. ಪಾಕ್ ವಿಭಜನೆಯ ನಂತರ ಒಂದಲ್ಲ ಒಂದು ಕಾರಣಕ್ಕೆ ಭಾರತದ ಮೇಲೆ ಆಕ್ರಮಣ ಮಾಡುತ್ತಲೇ ಬಂದ ಪಾಕಿಸ್ತಾನಕ್ಕೆ ಕಾಶ್ಮೀರ ಬೇಕೇ ಬೇಕು. ಆವಾಗಲೇ ಕಾಶ್ಮೀರದ ಒಂದಷ್ಟು ಭೂಭಾಗವನ್ನು ಕಬಳಿಸಲು ಪ್ರಯತ್ನಿಸುತ್ತಿದ್ದ ಪಾಕಿಸ್ತಾನಕ್ಕೆ ಅದರಿಂದ ಮುಂದೆ ಬರಲು ಸಾಧ್ಯವಾಗಲಿಲ್ಲ.
ಹಿಂದೆ ಮಾಡಿದ್ದ ಯುದ್ಧಗಳಲ್ಲಿ ಭಾರತವನ್ನು ಮಣಿಸಲು ಸಾಧ್ಯವೂ ಆಗಿರಲಿಲ್ಲ. 1971ರ 16ನೇ ಅಕ್ಟೋಬರ್ ಬಾಂಗ್ಲಾ ಯುದ್ಧದಲ್ಲಿ 93,000 ಸೈನಿಕರೊಂದಿಗೆ ಪಾಕಿಸ್ತಾನವನ್ನ ಮಂಡಿಯೂರಿ ಸೋಲೊಪ್ಪಿಕೊಳ್ಳುವುದರ ಜೊತೆಗೆ ತನ್ನ ಅಧಿಪತ್ಯದಲ್ಲಿದ್ದ ಅರ್ಧದಷ್ಟು ಭೂಭಾಗವನ್ನು ಕಳೆದುಕೊಂಡಿದ್ದೂ ಅಲ್ಲದೆ ಭಾರತದ ಜೊತೆ ನೇರವಾಗಿ ಯುದ್ಧ ಮಾಡುವ ಸಾಮರ್ಥ್ಯವನ್ನೂ ಕಳೆದುಕೊಂಡಿತು. ಅಲ್ಲಿಂದ ಶುರುವಾಯಿತು ಶ್ಯಾಡೋ ವಾರ್. ಇದು 1983ರಲ್ಲಿ ನಡೆದ ಸಿಯಾಚಿನ್ ಗ್ಲೇಷಿಯರ್ ಕದನದಲ್ಲಿ ಜಗಜ್ಜಾಹೀರಾಯಿತು. ಕಾಶ್ಮೀರ ಮತ್ತು ಲಡಾಖ್ ನಡುವೆ ಸಂಪರ್ಕವನ್ನು ಕಡಿದು ಸಿಯಾಚಿನ್ ಗ್ಲೇಷಿಯರ್ ಪ್ರದೇಶದಿಂದ ಭಾರತದ ಪಡೆಗಳು ಕಾಲು ಕೀಳುವಂತೆ ಮಾಡುವ ಗುರಿಯನ್ನ ಪಾಕಿಸ್ತಾನವು ಹೊಂದಿತ್ತು. ಹಾಗೂ ಹೀಗೆ ಮಾಡುವುದರಿಂದ ಅತ್ಯಂತ ಕ್ಲಿಷ್ಟವಾಗಿರುವಂತಹ ಕಾಶ್ಮೀರ ವಿವಾದ ಬಗೆಹರಿಸುವ ಮಾತುಕತೆಗೆ ಭಾರತದ ಮೇಲೆ ಒತ್ತಡ ಹೇರುವ ತಂತ್ರವನ್ನೂ ಅದು ರೂಪಿಸಿತ್ತು. ಆದರೆ ಈ ಸಂಚನ್ನ ಆಪರೇಷನ್ ಮೇಘದೂತ್ ಮೂಲಕ ಭಾರತೀಯ ಸೇನೆ ವಿಫಲಗೊಳಿಸಿತು. ಸಿಯಾಚಿನ್ನಲ್ಲಿ ಮುಖಭಂಗವಾದಾಗ ಜನರಲ್ ಪರ್ವೇಜ್ ಮುಷರಫ್ ಪಾಕಿಸ್ತಾನದ ಬ್ರಿಗೇಡಿಯರ್ ಆಗಿದ್ದ. ಹೀನಾಯ ಸೋಲನ್ನ ಸಹಿಸಲಾರದ ಅವನು 1998ರಲ್ಲಿ ಪಾಕಿಸ್ತಾನ ಸೇನಾ ಮುಖ್ಯಸ್ಥನಾದಾಗ ಭಾರತವನ್ನ ಸದೆಬಡಿಯಲು ಸಂಚು ರೂಪಿಸಿದನು. ಆ ಪ್ರಕಾರ ಬಾಂಗ್ಲಾದೇಶವನ್ನ ಪಾಕಿಸ್ತಾನ ಕಳೆದುಕೊಂಡ ರೀತಿಯಲ್ಲಿಯೇ ಭಾರತವು ಲಡಾಖನ್ನ ಕಳೆದುಕೊಂಡು ಕೊನೆಗೆ ಕಾಶ್ಮೀರವನ್ನೇ ಕಳೆದುಕೊಳ್ಳಬೇಕೆಂದು ಅವನ ಕನಸಾಗಿತ್ತು. ತನ್ನ ಕನಸನ್ನ ನನಸಾಗಿಸಲು ಆಗಿನ ಪಾಕಿಸ್ತಾನದ ಪ್ರಧಾನಿಯಾಗಿದ್ದಂತಹ ನವಾಜ್ ಶರೀಫಿಗೆ ತಿಳಿಸದೆಯೇ ಆಪರೇಷನ್ ಬದ್ರ್ ಕೈಗೊಳ್ಳಲು ತೀರ್ಮಾನಿಸಿದನು. ಇದಕ್ಕಾಗಿ 1998-99ರಲ್ಲಿ ಪಾಕಿಸ್ತಾನದ ಸೇನೆಯ ಕೆಲವು ಶಕ್ತಿಗಳು, ಪಾಕಿಸ್ತಾನಿ ಪಡೆಗಳು ಹಾಗೂ ಅರೆ ಸೇನಾ ಪಡೆಗಳಿಗೆ ಗೌಪ್ಯ ತರಬೇತಿಯನ್ನೂ ನೀಡಲಾಯಿತು. ಇನ್ನೊಂದೆಡೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಸೌಹಾರ್ದತೆಯನ್ನು ಹೆಚ್ಚಿಸುವ ಸಲುವಾಗಿ ಭಾರತದ ಅಂದಿನ ಪ್ರಧಾನಿಯಾಗಿದ್ದಂತಹ ಅಟಲ್ ಬಿಹಾರಿ ವಾಜಪೇಯಿಯವರು 1999ರ ಫೆಬ್ರವರಿ 19ರಂದು ದೆಹಲಿಯಿಂದ ಲಾಹೋರ್ ಕಡೆಗೆ ಬಸ್ ಸಂಚಾರ ಶುರು ಮಾಡಿದರು. ಪಾಕಿಸ್ತಾನದ ಸೇನೆಯ ಕುತಂತ್ರವನ್ನರಿಯದಂತಹ ಪ್ರಧಾನಿ ನವಾಜ್ ಶರೀಫ್ ಅವರಿಗೆ ಅದ್ಧೂರಿ ಸ್ವಾಗತ ನೀಡಿದರು. ಹಾಗೂ 1999ರ ಫೆಬ್ರವರಿ 21ರಂದು ಲಾಹೋರ್ ದ್ವಿಪಕ್ಷೀಯ ಒಪ್ಪಂದಕ್ಕೆ ಸಹಿ ಹಾಕಿದರು. ಶಾಂತಿಯ ಸಂದೇಶವನ್ನು ಪಾಕಿಸ್ತಾನದಲ್ಲಿ ಸಾರಿ ಭಾರತಕ್ಕೆ ವಾಪಸ್ಸಾಗುತ್ತಿದ್ದಂತೆಯೇ ಪಾಕ್ ಪಡೆಗಳು ಕಾರ್ಗಿಲ್ ಜಿಲ್ಲೆಯ ಭಾರತದ ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ಸುಮಾರು 150 ಕಿಲೋಮೀಟರ್ಗಳಷ್ಟು ಮುಂದೆ ಹರಡಿಕೊಂಡಿದ್ದರು. ಒಳನುಸುಳುತ್ತಿದ್ದಂತೆಯೇ ಭಾರತೀಯ ಪೋಸ್ಟ್ಗಳನ್ನು ಅತಿಕ್ರಮಿಸಿ ಬಂಕರ್ಗಳನ್ನು ವಶಪಡಿಸಿಕೊಂಡಿತು. ಇದನ್ನು ಗಮನಿಸಿದಂತಹ ಕುರಿಗಾಹಿ ಸಮುದಾಯದ ತಾಶಿ ನಂಗ್ಯಾಲ್ ತಡ ಮಾಡದೆ ಹತ್ತಿರದ ಭಾರತೀಯ ಸೇನಾಪಡೆಗೆ ತಿಳಿಸಿದನು. ನುಸುಳಿದವರು ಉಗ್ರಗಾಮಿಗಳೆಂದು ತಿಳಿದು ರೆಜಿಮೆಂಟ್ ಕ್ಯಾಪ್ಟನ್ ಸೌರಭ್ ಖಾಲಿಯಾ ಹಾಗೂ ಇತರೆ 5 ಮಂದಿ ಸೈನಿಕರು ಕಕ್ಸರ್ ಎಂಬಲ್ಲಿ ಗಸ್ತು ತಿರುಗುವ ಸಂದರ್ಭದಲ್ಲಿ ಪಾಕಿಸ್ತಾನಿ ಪಡೆಗೆ 1999ರ ಮೇ 15ರಂದು ಸೆರೆಯಾದರು. 22 ದಿನಗಳವರೆಗೆ ಪಾಕಿಸ್ತಾನಿ ಸೈನ್ಯವು ಸೆರೆಯಾಳುಗಳಿಗೆ ಅತ್ಯಂತ ಕ್ರೂರ ಚಿತ್ರಹಿಂಸೆ ನೀಡಿದ್ದರ ಪರಿಣಾಮವಾಗಿ ವೀರಮರಣವನ್ನಪ್ಪಿದರು. ಅವರ ಮೃತ ಶರೀರಗಳನ್ನು ಜೂನ್ 9ರಂದು ಭಾರತಕ್ಕೆ ಕಳುಹಿಸಿದರು. ಆಕ್ರಮಣಕಾರರು ಉಗ್ರಗಾಮಿಗಳಲ್ಲದೆ ಸಂಪೂರ್ಣ ಪಾಕಿಸ್ತಾನದ ಸೈನಿಕರೆಂದು ತಿಳಿದ ಭಾರತ ಪ್ರತ್ಯುತ್ತರ ನೀಡಲು ನಿರ್ಧರಿಸಿತು. ಬಳಿಕ ಶುರುವಾದದ್ದೇ ಆಪರೇಷನ್ ವಿಜಯ್. ಎರಡೂ ದೇಶಗಳ ಗಡಿಯಲ್ಲಿ ಯಾವುದೇ ಶಸ್ತ್ರಾಸ್ತ್ರ ಯುದ್ಧ ನಡೆಯದಂತೆ ಶಿಮ್ಲಾ ಒಪ್ಪಂದಕ್ಕೆ ಎರಡೂ ದೇಶಗಳು ಸಹಿ ಹಾಕಿದರೂ ಕೂಡ ಯುದ್ಧ ಪ್ರಾರಂಭವಾಯಿತು. ಪಾಕಿಸ್ತಾನವನ್ನ ಮಟ್ಟ ಹಾಕಲು ಭಾರತ ಸರ್ಕಾರ ಮೇ 26ರಂದು 20,000 ಸೈನಿಕರುಗಳನ್ನು ಸಜ್ಜುಗೊಳಿಸಿತು. ಹಾಗೂ ಸೇನೆಗೆ ಬಲ ತುಂಬುವಲ್ಲಿ ಬೊಫೋರ್ಸ್ ಫಿರಂಗಿಗಳು, ವಾಯುಪಡೆಯ MiG-21, MiG-27, MiG-29, ಮಿರಾಜ್ 2000 ಯುದ್ಧ ವಿಮಾನಗಳು ಸೇರಿಕೊಂಡವು. ಹೀಗೆ ಭಾರತೀಯ ವಾಯುಪಡೆಯು ಭಾರತೀಯ ಸೇನೆಯೊಂದಿಗೆ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ಪಾಕಿಸ್ತಾನ ಸೇನೆ ಮತ್ತು ಅರೆ ಸೇನಾ ಪಡೆಗಳನ್ನು ಗಡಿ ನಿಯಂತ್ರಣ ರೇಖೆಯುದ್ದಕ್ಕೂ ಖಾಲಿಯಾದ ಭಾರತೀಯ ಸ್ಥಾನಗಳಿಂದ ಹೊರಹಾಕಿತು. ಇದನ್ನು ಆಪರೇಷನ್ ಸಫೇದ್ ಸಾಗರ್ ಎಂದು ಹೆಸರಿಸಲಾಯಿತು. ಜೂನ್ ತಿಂಗಳ ಮೊದಲ ವಾರದಲ್ಲಿ ಪಾಕಿಸ್ತಾನ ಸೇನೆಯು ಭಾರತದ ರಾಷ್ಟ್ರೀಯ ಹೆದ್ದಾರಿ 1 ಲಡಾಖ್ ಮತ್ತು ಕಾಶ್ಮೀರದಲ್ಲಿ ಶೆಲ್ ದಾಳಿ ಪ್ರಾರಂಭಿಸಿದಾಗ ಪ್ರತ್ಯುತ್ತರವಾಗಿ ಭಾರತವು 3 ಪಾಕಿಸ್ತಾನಿ ಸೈನಿಕರಿಂದ ವಶಪಡಿಸಿಕೊಂಡಂತಹ ದಾಖಲೆಗಳನ್ನು ಬಿಡುಗಡೆ ಮಾಡಿ ಸಂಘರ್ಷದಲ್ಲಿ ಪಾಕಿಸ್ತಾನದ ಪಾಲ್ಗೊಳ್ಳುವಿಕೆಯನ್ನ ಅಧಿಕೃತವಾಗಿ ಸೂಚಿಸಿತ್ತಲ್ಲದೆ
ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪಾಕಿಸ್ತಾನದ ಕುತಂತ್ರ ಬುದ್ಧಿಯನ್ನ ತೋರಿಸಿತು. ಯುದ್ಧವು ಮತ್ತಷ್ಟು ತೀವ್ರಗತಿಯನ್ನ ಪಡೆಯುತ್ತಿದ್ದಂತೆ ತೈಲ ಮತ್ತು ಇಂಧನ ಪೂರೈಕೆಯನ್ನ ನಿಲ್ಲಿಸಲು ಪಾಕಿಸ್ತಾನದ ಬಂದರುಗಳನ್ನು ನಿರ್ಬಂಧಿಸಲಾಯಿತು. ಇದನ್ನು ಭಾರತೀಯ ನೌಕಾಪಡೆಯು ಆಪರೇಷನ್ ತಲ್ವಾರ್ ಎಂದು ಹೆಸರಿಸಿತು. ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಅಧ್ಯಕ್ಷ ನವಾಜ್ ಶರೀಫ್ ಅಮೆರಿಕಾದ ಅಧ್ಯಕ್ಷರಾದ ಬಿಲ್ ಕ್ಲಿಂಟನ್ ಅವರೊಂದಿಗೆ ಮಾತುಕತೆ ನಡೆಸಿ ಸಹಾಯ ಹಸ್ತ ಚಾಚಿದರು. ಆದರೆ ಪಾಕಿಸ್ತಾನದ ಸೇನೆಗೆ ಗಡಿ ನಿಯಂತ್ರಣ ರೇಖೆಯಿಂದ ಹೊರಹೋದರಷ್ಟೇ ಅಮೆರಿಕಾದ ಮಧ್ಯಸ್ಥಿಗೆ ಸಾಧ್ಯವೆಂದು ತಿಳಿಯಿತು. ಮುಂದೆ ಜುಲೈ 7ರಂದು ಭಾರತೀಯ ಪಡೆ .4875 ಪುನಃ ವಶಪಡಿಸುವ ಸಂದರ್ಭದಲ್ಲಿ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾರವರು ವೀರ ಮರಣವನ್ನಪ್ಪಿದರು. ಹೀಗೆ ಜುಲೈ 11ರಂದು ಪಾಕಿಸ್ತಾನಿ ಪಡೆಗಳು ಗಡಿ ನಿಯಂತ್ರಣ ಪ್ರದೇಶದಿಂದ ಬೇರ್ಪಟ್ಟಿತು ಮತ್ತು ಬಟಾಲಿಕ್ನಲ್ಲಿ ಭಾರತವು ಪ್ರಮುಖ ಶಿಖರಗಳನ್ನು ವಶಪಡಿಸಿತು. ಭಾರತದ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿಯವರು ಆಪರೇಷನ್ ವಿಜಯ್ ಯಶಸ್ವಿಯಾಯಿತೆಂದು ಜುಲೈ 14ರಂದು ಘೋಷಿಸಿದರು. ಈ ರೀತಿಯಾಗಿ ಕಾರ್ಗಿಲ್ ಯುದ್ಧವು ಜುಲೈ 26ರಂದು ಕೊನೆಗೊಳ್ಳುತ್ತದೆ ಮತ್ತು ಭಾರತೀಯ ಸೇನೆಯು ಪಾಕಿಸ್ತಾನದ ಎಲ್ಲಾ ಸೇನಾಪಡೆಗಳನ್ನು ಸಂಪೂರ್ಣವಾಗಿ ಹಿಂಪಡೆದಿರುವುದಾಗಿ ಅಧಿಕೃತವಾಗಿ ಘೋಷಿಸಿತು. ಪಾಕಿಸ್ತಾನಕ್ಕೆ ಸೋಲುಣಿಸಿ ವಿಜಯದ ಪತಾಕೆ ಹಾರಿಸಿದ ಭಾರತ ಸುಮಾರು 3 ತಿಂಗಳ ಕಾಲ ಸತತ ಹೋರಾಡಿತು ಹಾಗೂ 527 ಭಾರತದ ವೀರ ಪುತ್ರರನ್ನು ಕಳೆದುಕೊಂಡಿತು. ಈ ಯೋಧರ ನೆನಪಿಗಾಗಿ ಭಾರತೀಯ ಸೇನೆ ಕಾರ್ಗಿಲ್ ಜಿಲ್ಲೆಯ ದ್ರಾಸ್ ಪಟ್ಟಣದಲ್ಲಿ ಸ್ಮಾರಕವನ್ನು ನಿರ್ಮಿಸಿದೆ. ಸ್ಮಾರಕದ ಗೋಡೆಗಳನ್ನು ಗುಲಾಬಿ ಬಣ್ಣದ ಕಲ್ಲುಗಳಿಂದ ಕಟ್ಟಲಾಗಿದೆ. ಇದು ಹಿತ್ತಾಳೆ ತಟ್ಟೆ ಹೊಂದಿದ್ದು ಇದರಲ್ಲಿ ಆಪರೇಷನ್ ವಿಜಯ್ ಸಂದರ್ಭದಲ್ಲಿ ಹುತಾತ್ಮರಾದ ಯೋಧರ ಹೆಸರುಗಳನ್ನು ಕೆತ್ತಲಾಗಿದೆ. ಕಾರ್ಗಿಲ್ ಹೋರಾಟದಲ್ಲಿ ಶೌರ್ಯ ಪರಾಕ್ರಮವನ್ನು ತೋರಿದ ಯೋಧರಿಗೆ ನಮ್ಮ ನಮನಗಳು. ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪ್ರವರ್ತಿತ ಶಿಕ್ಷಣ ಸಂಸ್ಥೆಗಳು ಪಠ್ಯ ಶಿಕ್ಷಣದ ಜೊತೆ ಯುವಜನತೆಯಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಪರಂಪರೆಯನ್ನು ಒಳಗೊಂಡ ಆಧುನಿಕ ಶಿಕ್ಷಣದ ಹಸನಾದ ಪರಿಕಲ್ಪನೆಯನ್ನು ಉಸಿರಾಗಿರಿಸಿದೆ. ನಿಸ್ವಾರ್ಥ, ಶ್ರದ್ಧಾಪೂರ್ಣ ದೇಶ ಸೇವೆಯ ಮೂಲಕ ರಾಷ್ಟ್ರ ನಿರ್ಮಾಣದ ಕಲ್ಪನೆಯೊಂದಿಗೆ ದೇಶದ ಏಕತೆ, ಭದ್ರತೆ, ಸಮಗ್ರತೆ, ಸಾರ್ವಭೌಮತೆಯ ತುಡಿತವನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸಿ ದೇಶದ ಶಾಂತಿ ಸುವ್ಯವಸ್ಥೆಗೆ ತಲ್ಲಣದ ಸವಾಲಾಗಿರುವ ಭಯೋತ್ಪಾದನೆ, ಕೋಮು ಸಂಘರ್ಷ, ಅಪರಾಧಿ ಪ್ರವೃತ್ತಿಯ ನಿರ್ಮೂಲನೆಗೆ ಬೇಕಾದ ಶ್ರೇಷ್ಠತಮ ಶೀಲ ಸಂವರ್ಧನೆಯನ್ನು ವಿದ್ಯಾರ್ಥಿಗಳಲ್ಲಿ ರೂಢಿಸುವ ಹೊಣೆಗೆ ವಿವೇಕಾನಂದ ಸಂಸ್ಥೆಗಳಲ್ಲಿ ಮೊದಲ ಮಣೆ. ಹಾಗಾಗಿಯೇ ಲೋಕ ನಿದ್ರಿಪ ಕ್ಷಣದಿ ನೆರಹಿ ಸೇನೆಯ ಗಡಿಯ ಕಾಯುವ ಸೇನ ಶೂರಗೆ ಕರವ ಮುಗಿಯುತ್ತ ಶಿರವ ಬಾಗುತ್ತ ನಮಿಪ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಹೃದಯೇಶ್ವರಿ ತಾಯಿ ಭಾರತೀಯ ಚಿತ್ರಪಟವಿದೆ. ಮಾತೃಸ್ವರೂಪಿಣಿ ಭಾರತೀಯ ರಕ್ಷಣೆಗಾಗಿ ಹೋರಾಡಿ ಬಲಿದಾನಗೈದು ಅಮರರಾದ ಕಾರ್ಗಿಲ್ ಸೇನಾನಿಗಳ ಭಾವಚಿತ್ರವಿದೆ. ಈ ಕಾರ್ಯಕ್ರಮದ ಗಣ್ಯ ಮಾನ್ಯರು ವೇದಿಕೆಗೆ ಬಂದು ತಾಯಿ ಭಾರತಿಗೆ, ಕೀರ್ತಿಶೇಷರಾದ ಸೇನಾನಿಗಳಿಗೆ ಪುಷ್ಪಾರ್ಚನೆಯ ಗೌರವಾರ್ಪಣೆಯನ್ನು ಅರ್ಪಿಸಿ ಈ ಕಾರ್ಯಕ್ರಮವನ್ನು ಮುನ್ನಡೆಸಬೇಕಾಗಿದೆ. ನಾವೆಲ್ಲರೂ ಈ ಕಾರ್ಯಕ್ರಮವನ್ನು ಸಾಕ್ಷೀಕರಿಸಬೇಕಾಗಿದೆ. दीपज्योति परं ज्योतिः दीपज्योति जनार्दनः
दीपो हरतु मे पापम् दीपज्योतिर्नमोऽस्तु ते शुभं करोतु कल्याणम् आरोग्यं सुखसम्पदः द्वेषबुद्धिविनाशाय आत्मज्योतिर्नमोऽस्तु ते आत्मज्योतिप्रदीप्ताय ब्रह्मज्योतिर्नमोऽस्तु ते ब्रह्मज्योतिप्रदीप्ताय गुरुज्योतिर्नमोऽस्तु ते ದೇಶದ ನೆಲಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರ ಸ್ಮರಣೆಗೆ ನಾವು ದೀಪ ಬೆಳಗಿಸಿ ಗೌರವ ಸಲ್ಲಿಸುತ್ತಿರುವ ಈ ಸಂದರ್ಭದಲ್ಲಿ ಅವರು ಬಿಟ್ಟು ಹೋದ ಧೈರ್ಯ, ಬದ್ಧತೆ, ರಾಷ್ಟ್ರ ಪ್ರೇಮ ಈ ದೀಪಗಳಂತೆ ನಮ್ಮೆಲ್ಲರ ಮನಗಳಲ್ಲಿ ಬೆಳಗಲಿ ಎಂದು ಆಶಿಸುತ್ತಾ, ಇದೇ ಸಂದರ್ಭದಲ್ಲಿ ದೇಶ ಸೇವೆಯಲ್ಲಿ ನಿರತರಾಗಿದ್ದ ನಮ್ಮದೇ ಕನ್ನಡ ನಾಡಿನ, ನಮ್ಮದೇ ಊರಿನ, ನಮ್ಮೆಲ್ಲರ ಹೆಮ್ಮೆಯ ನಿವೃತ್ತ ಯೋಧ ಶ್ರೀ ಸುಬ್ಬಪ್ಪ ಪಾಟಾಳಿಯವರು ನಮ್ಮೊಂದಿಗಿರುವ ಈ ಸಂದರ್ಭದಲ್ಲಿ ಅವರನ್ನು ಅತ್ಯಂತ ಹೆಮ್ಮೆಯಿಂದ ಗೌರವಿಸುವ ಸುವರ್ಣಾವಕಾಶವನ್ನು ನಾವು ಪಡೆದುಕೊಂಡಿರುತ್ತೇವೆ. ಅವರ ಜೀವನವೇ ನಮ್ಮ ಮುಂದಿನ ಪೀಳಿಗೆಗೆ ಸ್ಫೂರ್ತಿಯಾಗಲಿ ಎಂಬ ಆಶಯದೊಂದಿಗೆ ಶ್ರೀಯುತರನ್ನು ಗೌರವಿಸಬೇಕಾಗಿ ವೇದಿಕೆಯಲ್ಲಿರುವ ಗಣ್ಯರೆಲ್ಲರನ್ನ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ನಾಡಿನ ಹೆಮ್ಮೆ, ದೇಶ ಸೇವೆಗೆ ತಮ್ಮ ಜೀವನವನ್ನೇ ಅರ್ಪಿಸಿದ ವೀರ ಯೋಧರಾದ ಶ್ರೀ ಸುಬ್ಬಪ್ಪ ಪಾಟಾಳಿ ಅವರು 1964 ಅಕ್ಟೋಬರ್ 3 ಮಹಾಲಿಂಗ ಪಾಟಾಳಿ ಹಾಗೂ ಗಿರಿಜಾ ದಂಪತಿಯವರ ಪುತ್ರರಾಗಿ ಜನಿಸಿದರು. ಬಾಲ್ಯ ಶಿಕ್ಷಣವನ್ನು ಪಟ್ಟೆ ಶ್ರೀ ಕೃಷ್ಣ ಹೈಯರ್ ಪ್ರೈಮರಿ ಶಾಲೆಯಲ್ಲಿ, ನಂತರ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಬೆಟ್ಟಂಪಾಡಿಯ ನವೋದಯ ಹೈಸ್ಕೂಲ್ನಲ್ಲಿ ಹಾಗೂ ಪಟ್ಟೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ PUC ಪೂರ್ಣಗೊಳಿಸಿದರು. 1984 ಆಗಸ್ಟ್ 29 ಶ್ರೀ ಸುಬ್ಬಪ್ಪ ಪಾಟಾಳಿಯವರು ಭಾರತೀಯ ಸೇನೆಯ ಆರ್ಟಿಲರಿ ವಿಭಾಗದಲ್ಲಿ ನಾಯ್ಕ್ ಪದವಿಯಲ್ಲಿ ಸೇರ್ಪಡೆಗೊಂಡರು. ಪ್ರಾಥಮಿಕ ತರಬೇತಿಯನ್ನು ಹೈದರಾಬಾದಿನ ಆರ್ಟಿಲರಿ ಸೆಂಟರ್ನಲ್ಲಿ ಪಡೆದು ನಂತರ ದೇಶದ ವಿವಿಧ ಭಾಗಗಳಲ್ಲಿ ಸೇವೆಯನ್ನು ಸಲ್ಲಿಸಿದರು. ಅವರು ಒಟ್ಟು 17 ವರ್ಷಗಳ ಕಾಲ ಭಾರತೀಯ ಸೇನೆಯ ಸೇವೆಯಲ್ಲಿ ಕಠಿಣ ಶ್ರಮ, ಶಿಸ್ತು ಹಾಗೂ ನಿಷ್ಠೆಯಿಂದ ರಾಷ್ಟ್ರ ಸೇವೆ ಸಲ್ಲಿಸಿ ನಾಯ್ಕ್ ಹುದ್ದೆಯಿಂದ ಗೌರವಪೂರ್ವಕ ನಿವೃತ್ತಿಯನ್ನು ಹೊಂದಿದರು. ನಿವೃತ್ತಿಯ ಬಳಿಕ ಪುತ್ತೂರಿನ ವಿದ್ಯಾರಶ್ಮಿ ಕಾಲೇಜು, ಬಳಿಕ ಮಂಗಳೂರಿನ ಇನ್ಫೋಸಿಸ್ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸಿದರು. 2007 ಏಪ್ರಿಲ್ನಲ್ಲಿ ಕಾರ್ಪೊರೇಷನ್ ಬ್ಯಾಂಕಿನಲ್ಲಿ ಗನ್ಮ್ಯಾನ್ ಆಗಿ ಸೇವೆ ಸಲ್ಲಿಸಿ ನಂತರ ಲಿಖಿತ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಕ್ಲರ್ಕ್ ಹುದ್ದೆಗೆ ಪದೋನ್ನತಿ ಪಡೆದರು. ಅವರು ಪರ್ಲಂಪಾಡಿ ಹಾಗೂ ದರ್ಬೆ ಶಾಖೆಗಳಲ್ಲಿ ಮುಖ್ಯ ನಗದುಧಾರಕರಾಗಿ ಸೇವೆ ಸಲ್ಲಿಸಿ 2024 ಅಕ್ಟೋಬರ್ 30 ಪರ್ಲಂಪಾಡಿ ಶಾಖೆಯಿಂದ ಗೌರವಪೂರ್ವಕ ನಿವೃತ್ತಿ ಹೊಂದಿದರು. ಅವರ ಕುಟುಂಬವು ರಾಷ್ಟ್ರ ಸೇವೆಗೆ ಸಾಕ್ಷಿಯಾಗಿದೆ. ಅವರ ಸಹೋದರರಾದ ವಿದ್ಯಾಧರ ಅವರು CRPFನಲ್ಲಿ ಹವಲ್ದಾರ್ ಹುದ್ದೆಯಲ್ಲಿ 33 ವರ್ಷ ಸೇವೆ ಸಲ್ಲಿಸಿದರೆ, ಇನ್ನೊಬ್ಬ ಸಹೋದರರಾದ ಬಾಲಕೃಷ್ಣರವರು CRPFನಲ್ಲಿ 20 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಇವರ ಕುಟುಂಬದ ರಾಷ್ಟ್ರ ಪ್ರೇಮ, ಶಿಸ್ತಿನ ಬದುಕು ಮತ್ತು ಶ್ರದ್ಧೆಯ ಸೇವೆಯು ನಮಗೆಲ್ಲ ಪ್ರೇರಣೆಯ ಆಗರವಾಗಿದೆ. ನೆರೆದಿರುವ ಸರ್ವರನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀಯುತ ದೇವಿಚರಣ್ ರೈ ಅವರನ್ನು ವಿನಂತಿಸಿಕೊಳ್ತಾ ಇದ್ದೇನೆ. ಜೈ ಶ್ರೀರಾಮ್. ರಾಮಾಯಣದ ಕಾಲದಲ್ಲಿ ರಾವಣನ ಸಂಹಾರ ಆದಮೇಲೆ ಲಕ್ಷ್ಮಣ ರಾಮನಲ್ಲಿ ಒಂದು ಕೇಳಲಿಕ್ಕೆ ಉಂಟಂತೆ, ಅಣ್ಣ ಹೇಗಿದ್ದರೂ ಅಯೋಧ್ಯೆಯಲ್ಲಿ ಬರ್ತಾ ಇದ್ದಾನೆ, ಈ ಸ್ವರ್ಣ ಲಂಕೆ ನೋಡಲಿಕ್ಕೂ ಕೂಡ ತುಂಬ ಚೆಂದಾಗಿದೆ, ಸಂಪದ್ಭರಿತವಾಗಿದೆ, ನಾವು ಯಾಕೆ ಇಲ್ಲೇ ಇರಬಾರ್ದು ಅಂತ ಹೇಳಿ. ಆಗ ರಾಮ ಒಂದು ಮಾತನ್ನು ಹೇಳ್ತಾನಂತೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ ಹೇಳಿ. ಅಂದರೆ
ತಾಯಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮೇಲೆ ಅಂತ ಹೇಳುವಂಥದ್ದು. ನಾವೆಲ್ಲರೂ ಕೂಡ ಅದೇ ಪರಂಪರೆಯಲ್ಲಿ ಮುಂದೆ ಬಂದವರು. ಮಕ್ಕಳೇ, ಈಗ ಕಾರ್ಗಿಲ್ ವಿಜಯೋತ್ಸವ ಅಥವಾ ಕಾರ್ಗಿಲನ್ನು ವಶಪಡಿಸಿಕೊಂಡು 26 ವರ್ಷಗಳ ಕಾಲ ಆಯಿತು. ನೀವೆಲ್ಲ 16-17 ವರ್ಷದ ಆಸುಪಾಸಿನಲ್ಲಿದ್ದೀರಿ. ಆ ಟೈಮಲ್ಲಿ ನಾವು ಎಲ್ಲ ನಿಮ್ಮ ರೀತಿಯಲ್ಲಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ವಿ. ಒಂದು ಪ್ರಶ್ನೆ ಖಂಡಿತವಾಗಲೂ ಬಂದೇ ಬರುತ್ತೆ, ಯಾಕೆ ಬೇಕು ಈಗಲೂ ನಾವು ಇದನ್ನು ವಿಜಯೋತ್ಸವ ಅದನ್ನು ಸಂಭ್ರಮಾಚರಣೆ ಮಾಡಬೇಕಾ ಅಂತ ಹೇಳುವಂಥದ್ದು. ಕಾರ್ಗಿಲ್ ಅಂತ ಹೇಳಿದ ಕೂಡಲೇ ನಮಗೆ ಹಲವಾರು ಯೋಧರ ನೆನಪಾಗುತ್ತೆ. ವಿಕ್ರಮ್ ಬಾತ್ರಾ ಅದರಲ್ಲಿ ಒಬ್ಬರು. ಶತ್ರು ಸೇನೆಗೆ ಶೇರ್ ಖಾನ್ ಅಂತ ಹೇಳ್ತಾ ಇತ್ತಂತೆ ಅವರನ್ನು. ಈ ದಿಲ್ ಮಾಂಗಿ ಮೂರ್ ಆ ಮಾತನ್ನು ಕೇಳುವಾಗ ನಮಗೆ ಎಲ್ರಿಗೂ ನೆನಪಾಗುವಂಥದ್ದು ಕೋಕಾ ಕೋಲಾ, ಪೆಪ್ಸಿ. ಆದರೆ ಅದು ಅವರ ಧ್ಯೇಯವಾಕ್ಯ. ಒಂದು ಪರ್ವತವನ್ನು ವಶಪಡಿಸಿಕೊಂಡ ಕೂಡಲೇ ಅದು ಸಾಲದು, ಇನ್ನೊಂದು ಪರ್ವತ ಕೂಡ ನಮ್ಮ ವಶ ಆಗಬೇಕು ಅಂತ ಹೇಳುವ ಸಂಕಲ್ಪದಲ್ಲಿ ವಿಕ್ರಮ್ ಬಾತ್ರಾ ಹೇಳ್ತಾ ಇದ್ದಂಥ ಮಾತು ಈ ದಿಲ್ ಮಾಂಗಿ ಮೋರ್. ಏನೇ ಇರಲಿ, ಆ ಕಾಲದಲ್ಲಿ 26 ವರ್ಷಗಳ ಮೊದಲು ಯಾವ ರೀತಿ ಹೋರಾಟ ನಡೆಯಿತು ಅಂತ ಹೇಳಿ ನೀವು ಈ ಸಾಕ್ಷ್ಯಚಿತ್ರದ ಮೂಲಕ ನೋಡಿದ್ದೀರಿ. ಅಲ್ಲಿ ಹೋರಾಟ ಮಾಡುವುದಕ್ಕಿಂತ ಆ ಸೈನಿಕ ಅಲ್ಲಿ ಬದುಕುವುದೇ ದೊಡ್ಡ ಒಂದು ಕೆಲಸ. ಶತ್ರು ಬೇಕು ಅಂತ ಹೇಳಿಲ್ಲ, ಆ ವೆದರ್ನ ಕಂಡೀಷನ್ನೇ ನಮ್ಮನ್ನು ಸಾಯಿಸಿಬಿಡುತ್ತೆ. ಅಂತಹ ಸಂದರ್ಭದಲ್ಲಿ ಶತ್ರು ಸೈನಿಕನನ್ನು ಸದೆಬಡಿದು, ಅದು ಕೂಡ ಅವರು ಇದ್ದಂತಹ ಪರ್ವತ ಶ್ರೇಣಿಗಳು ಯಾವ ರೀತಿ ಇದ್ದವು ಅಂತ ಹೇಳಿ ಕೂಡ ನಾವು ಆ ಸಾಕ್ಷ್ಯಚಿತ್ರದಲ್ಲಿ ನೋಡಿದ್ದೇವೆ. 90 ಡಿಗ್ರಿ ಎತ್ತರಕ್ಕೆ ಇದ್ದಂತಹ ಆ ಪರ್ವತಗಳು, ಅದರ ಮೇಲೆ ಇದ್ದಂತಹ ಶತ್ರು ಕೆಳಗಿಂದ ಹೋಗುವಾಗ ಸುಲಭವಾಗಿ ನಮ್ಮ ಸೈನಿಕರು ಗುರಿಯಾಗ್ತಾ ಇದ್ದರು. ಆದರೂ ಕೂಡ ಎದೆಗುಂದದೆ ಹೋಗಿದ್ದಾರೆ. ಶತ್ರು ಸೈನಿಕರು ಹೇಳ್ತಾ ಇದ್ದರಂತೆ, ಹುಚ್ಚರ ಹಾಗೆ ಬರ್ತಾ ಇದ್ದಾರೆ. ಅಂದರೆ ಅದು ಅವರ ಮನಸ್ಸಿನಲ್ಲಿ ಇದ್ದಂಥ ಒಂದು ಭಾವನೆ. ನಮ್ಮ ತಾಯಿಯನ್ನು, ನಮ್ಮ ಭಾರತಾಂಬೆಯನ್ನು ಅವರ ಕವಿ ಮುಷ್ಟಿಯಿಂದ ಬಿಡಿಸಿಕೊಳ್ಬೇಕು ಅಂತ ಹೇಳುವ ಒಂದು ಛಲ. ಸುಮಾರು 527 ಸೈನಿಕರು, ನಮ್ಮ ವೀರ ಯೋಧರು ತಮ್ಮನ್ನು ತಾವು ಭಾರತಾಂಬೆಗೆ ಅರ್ಪಿಸಿಕೊಂಡರು ಅಥವಾ ವೀರ ಮರಣವನ್ನು ಹೊಂದಿದರು. 1000ಕ್ಕಿಂತಲೂ ಹೆಚ್ಚು ಯೋಧರು ಗಾಯಗೊಂಡರು. ಈ ಸಂದರ್ಭದಲ್ಲಿ ಅವರ ಬಲಿದಾನವನ್ನು ನೆನೆಯುತ್ತಾ 26 ವರ್ಷಗಳ ಈ ಹೋರಾಟದ ನಡೆದ ನಂತರ ಇನ್ನೊಮ್ಮೆ ಆ ದಿವಸವನ್ನು ನೆನೆಯುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕೀನೋಟ್ ಅಡ್ರೆಸ್ ಕೊಡಲಿಕ್ಕಿರುವವರು ಅಥವಾ ದಿಕ್ಸೂಚಿ ಭಾಷಣವನ್ನು ಕೊಡಲಿಕ್ಕಿರುವವರು ರಾಜೇಶ್ ಪದ್ಮಾರ್. ಈ ಸಭಾಂಗಣ, ವೈದೇಹಿ ಸಭಾಂಗಣ ಇನಾಗ್ರೇಷನ್ ಆಗುವ ಹೊತ್ತು ಕೂಡ ನಮ್ಮ ಜೊತೆ ಇದ್ದರು. ಸೀತೆಯ ಬಗ್ಗೆ ತುಂಬ ಉತ್ತಮವಾದ ಮಂಡನೆಯನ್ನು ಕೂಡ ಮಾಡಿದರು. ಅದು ಈಗಲೂ ಕೂಡ ನನ್ನ ಕಿವಿಯಲ್ಲಿ ಗುಣಗುಣ್ತಾ ಇದ್ದೆ. ಶ್ರೀಯುತರು ಪ್ರಾಂತ ಪ್ರಚಾರ ಪ್ರಮುಖ ಆಗಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ. ಅವರನ್ನು ಈ ಸಂದರ್ಭದಲ್ಲಿ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಇನ್ನೊಬ್ಬರು ಅತಿಥಿ ಸುಬ್ಬಪ್ಪ ಪಾಟಾಳಿ, ರಿಟೈರ್ಡ್ ನಾಯಕ್, 40 ಮೀಡಿಯಂ ರೆಜಿಮೆಂಟ್ ಆರ್ಟಿಲರಿಯಲ್ಲಿ 17 ವರ್ಷಗಳ ಕಾಲ ಕೆಲಸ ಮಾಡಿದವರು. ಇವರನ್ನು ಕೂಡ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಆಡಳಿತ ಮಂಡಳಿಯ ನಿರ್ದೇಶಕರಾದಂತಹ ಡಾಕ್ಟರ್ ಕೃಷ್ಣ ಪ್ರಸನ್ನ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಇಲ್ಲಿ ಸೇರಿರುವ ಎಲ್ಲ ಬೋಧಕೇತರ ವೃಂದದವರಿಗೂ ಕೂಡ ಪ್ರೀತಿಯ ಸ್ವಾಗತ. ಅದೇ ರೀತಿ ಸೇರಿರುವಂತಹ ಎಲ್ಲ ಮಕ್ಕಳಿಗೂ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಾಧ್ಯಮ ಮಿತ್ರರಿಗೂ ಕೂಡ ಸ್ವಾಗತ. ಇದೀಗ ಶ್ರೀಯುತ ರಾಜೇಶ್ ಪದ್ಮಾರ್ ಅವರಿಗೆ ಹೂವನ್ನು ನೀಡಿ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ಸಭಾಧ್ಯಕ್ಷರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ಇವತ್ತಿನ ಮುಖ್ಯ ಅತಿಥಿಗಳಾಗಿರುವಂತಹ ಸುಬ್ಬಪ್ಪ ಪಾಟಾಳಿಯವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಗೌರವಾನ್ವಿತ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಶಿಕ್ಷಕ ವೃಂದದವರೇ, ಶಿಕ್ಷಕೇತರ ವೃಂದದವರೇ, ವಿದ್ಯಾರ್ಥಿ ಮಿತ್ರರೇ, ಈ ದಿವಸ
ಕಾರ್ಗಿಲ್ ವಿಜಯ ದಿವಸ ಇದನ್ನು ನಾವು ವಿಜಯೋತ್ಸವದ ರೀತಿಯಲ್ಲಿ ನಾವು ಇಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಎಲ್ಲ ಸಾಕ್ಷ್ಯಚಿತ್ರಗಳನ್ನು ನಾವು ನೋಡಿದೆವು. ನೀವೆಲ್ಲ ಆಗ ಕಾರ್ಗಿಲ್ ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ನೀವು ಜನಿಸಿರಲಿಕ್ಕಿಲ್ಲ, ನಾವು ಸರ್ವಿಸಲ್ಲಿ ಇದ್ದೆವು. 1999ರಲ್ಲಿ ಅದನ್ನು ಕೂಲಂಕುಷವಾಗಿ ಈಗಾಗಲೇ ಸಾಕ್ಷ್ಯಚಿತ್ರದಲ್ಲೆಲ್ಲ ನೋಡಿದಿರಿ. ನಾವು ನಮ್ಮ ದೇಶಕ್ಕೋಸ್ಕರ ನಮ್ಮ ಜೀವನವನ್ನು ಮುಡಿಪಾಗಿಡಬೇಕು ಅಂತ ಹೇಳುವಂಥದ್ದು ಬಹಳ ಮುಖ್ಯವಾದಂಥ ವಿಷಯ. ನಮ್ಮ ಮನಸ್ಸಿನಲ್ಲಿ ನಾವು ಜನಿಸಿದಂತಹ ಜನ್ಮಭೂಮಿಗೆ ನಾವು ಏನನ್ನು ಕೊಡಲಿಕ್ಕೆ ಸಾಧ್ಯ ಇದನ್ನು ನಾವು ಮಾಡಿ ತೋರಿಸಬೇಕು. ಅದು ವಿದ್ಯಾರ್ಥಿ ಮಿತ್ರರಿಂದ ಮಾತ್ರ ಸಾಧ್ಯ. ಯಾಕೆಂದರೆ ವಿದ್ಯಾರ್ಥಿ ಶಕ್ತಿ ಅನ್ನುವಂಥದ್ದು ಈ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಶಕ್ತಿ. ಅದಕ್ಕಿಂತ ಮಿಗಿಲಾದಂಥ ಒಂದು ಶಕ್ತಿ ಈ ಪ್ರಪಂಚದಲ್ಲಿ ಖಂಡಿತ ಇಲ್ಲ. ಅವರು ಮನ ಮಾಡಿದರೆ ಏನನ್ನೂ ಸಾಧಿಸ್ಬೋದು. ಉತ್ತಮವಾದಂತಹ ಶಿಕ್ಷಣವನ್ನು ಪಡೆದು ದೇಶಕ್ಕೋಸ್ಕರ ನಮ್ಮನ್ನು ನಾವು ಸಮರ್ಪಿಸಿಕೊಂಡಾಗ ಮಾತ್ರ ನಾವು ಈ ದೇಶದಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ ಅಂತ ನನ್ನ ಅನಿಸಿಕೆ. ಈ ದಿವಸ ನನ್ನನ್ನಿಲ್ಲಿ ಕರೆದು ಗೌರವಿಸಿದ್ದೀರಿ. ನಾನು ಮೊದಲಾಗಿ ಪ್ರಾಂಶುಪಾಲರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ಅವರು ನನ್ನನ್ನು ಈ ಸಂದರ್ಭದಲ್ಲಿ ನಮ್ಮಲ್ಲಿಗೆ ಬರಬೇಕು ಅಂತ ಕರೆದಿದ್ದರು. ಹಾಗೆ ಈ ದಿವಸ ಇಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈ ಗೌರವಾರ್ಪಣೆ ನನಗೆ ಸಿಕ್ಕಿದೆ ಅಂದರೆ ಇದು ನಾನೊಬ್ಬ ಸೈನಿಕನಾಗಿ ಸೇವೆ ಸಲ್ಲಿಸಿದರ ಫಲ ಅಂತ ಹೇಳಿ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ನಾವು ಚಿಕ್ಕಂದಿನಲ್ಲಿ ಅಂದ್ಕೊಳ್ತಾ ಇದ್ದೆವು ದೇಶ ಸೇನೆಗೆ ಸೇರಬೇಕು ಅಂತ. ಆದರೆ ಸೇನೆಗೆ ಸೇರೋದು ಹೇಗೆ ನಮಗೆ ಅಷ್ಟು ಅನುಕೂಲ ಇರಲಿಲ್ಲ. ಆಗ ವಿದ್ಯೆ ಎಲ್ಲ ಕಲೀಲಿಕ್ಕೆ PUC ಆಗುವಾಗಲೇ ಮುಂದೆ ನಮಗೆ ಕಲಿಯುವಂತಹ ಅನುಕೂಲ ಇರಲೇ ಇಲ್ಲ. ಭಾಳಷ್ಟು ಕಷ್ಟದ ದಿನಗಳಾಗ ಒಂದೇ ಒಂದು ಶರ್ಟ್ ಇತ್ತು ನನಗೆ. PUC ಓದ್ತಿರ್ಬೇಕಾದ್ರೆ ಇಡೀ ವರ್ಷ ಒಂದು ಶರ್ಟ್ ಹಾಕೊಂಡೆ, ಸಂಜೆ ಅದನ್ನು ತೊಳೆದು ಹಾಕಿ ಮರುದಿವಸ ಅದನ್ನೇ ಹಾಕ್ಕೊಂಡು ಹೋಗ್ತಾ ಇದ್ದೆ. ಆಗ ನನ್ನ ಸಹಪಾಠಿಗಳೆಲ್ಲ ಕೇಳ್ತಾ ಇದ್ರು, ಈ ಹೆಂಚಿನ ಮರೆ ಒಂದೇ ಶರ್ಟ್ ಪಾಡ್ನೆ ಅಂತ. ಆಗ ನಾನು ಹೇಳಿದೆ, ಎನ್ನ ಅಮ್ಮೇರು ಒಂದೇ ಪೀಸ್ದ 2 ಶರ್ಟ್ ಪೊಲ್ಲದಿರಂತ. ಅಂತಹ ಪರಿಸ್ಥಿತಿ ನಮಗೆ ಆಗ ಇತ್ತು. ಈಗ ಅಂಥ ಪರಿಸ್ಥಿತಿ ಇಲ್ಲ. ಬಹಳ ಉತ್ತಮವಾದಂಥ ಪರಿಸ್ಥಿತಿ ಇದೆ. ಎಲ್ಲ ಮಕ್ಕಳಿಗೂ ಉತ್ತಮವಾದಂಥ ಸವಲತ್ತುಗಳು ಇದೆ. ಆದ್ದರಿಂದ ಆ ಸವಲತ್ತನ್ನು ಚೆನ್ನಾಗಿ ಉಪಯೋಗಿಸಿಕೊಂಡು ನಾವು ಉತ್ತಮವಾದಂತಹ ದೇಶ ಸೇವೆ, ಉತ್ತಮ ಓರ್ವ ಮನುಷ್ಯನಾಗಿ ಪರೋಪಕಾರಿಯಾಗಿ ಬಾಳೋಣ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್. ಇದೀಗ ಪ್ರತಿಯೊಬ್ಬ ಯೋಧನ ತ್ಯಾಗವನ್ನು ಸ್ಮರಿಸುವಂತಹ, ದೇಶ ಪ್ರೇಮದಿಂದ ತುಂಬಿರುವಂತಹ ಒಂದು ಹೃದಯ ಸ್ಪರ್ಶಿ ಪ್ರೇರಣಾದಾಯಕ ಗೀತೆಯನ್ನು ಹಾಡಲಿದ್ದಾರೆ ನಮ್ಮ ವಿದ್ಯಾರ್ಥಿನಿಯರು. ಪ್ರೇರಣಾ ಗೀತೆಯಾದ ತಕ್ಷಣ ಶ್ರೀಯುತ ರಾಜೇಶ್ ಪದ್ಮಾರವರ ಅವಧಿಯು ಮುಂದುವರಿಯಲಿದೆ. सबका लहरा लो तिरंगा प्यारा, पर मत भूलो सीमा पर वीरों ने
प्राण गवाए, कुछ याद उन्हें भी कर लो, कुछ याद उन्हें भी कर लो, जो लोग के घर न आए, जो लोग के घर न आए। ये मेरे वतन के लोगों, जरा आँख में भर लो पानी, जो शहीद हुए हैं उनकी जरा याद करो कुर्बानी। तुम भूल न जाओ उनको, इसलिए सुनो ये कहानी, जो शहीद हुए हैं उनकी जरा याद करो कुर्बानी। जब घायल हुआ हिमालय, खतरे में पड़ी आजादी, जब तक थी सांस लड़े वो, जब तक थी सांस लड़े वो, फिर अपनी लाश बिछा दी, संगीन पे धर कर माथा, सो गए अमर बलिदानी, जो शहीद हुए हैं उनकी जरा याद करो कुर्बानी। जब देश में थी दिवाली, वो खेल रहे थे होली, जब हम बैठे थे घरों में, जब हम बैठे थे घरों में, वो झेल रहे थे गोली, ते धन्य जवानों अपने, ते धन्य वो उनकी जवानी, जो शहीद हुए हैं उनकी जरा याद करो कुर्बानी। कोई सिख कोई जाट मराठा, कोई सिख कोई जाट मराठा, कोई गुरखा कोई मद्रासी, कोई गुरखा कोई मद्रासी, सरहद पर मरने वाला, सरहद पर मरने वाला, हर वीर था भारतवासी, जो खून गिरा पर्वत पर, वो खून था हिंदुस्तानी, जो शहीद हुए हैं उनकी जरा याद करो कुर्बानी। थी खून से लथपथ काया, फिर भी बंदूक उठा के 10-10 को एक ने मारा, फिर गिर गए होश गवा के, जब अंत समय आया तो, जब अंत समय आया तो, कह गए कि अब मरते हैं, खुश रहना देश के प्यारों, खुश रहना देश के प्यारों, अब हम तो सफर करते हैं, अब हम तो सफर करते हैं। क्या लोग थे वो दीवानी, क्या लोग थे वो अभिमानी, जो शहीद हुए हैं उनकी जरा याद करो कुर्बानी। तुम भूल
जाओ उनको, इसलिए कही ये कहानी। जो शहीद हुए हैं उनकी जरा याद करो कुर्बानी। जय हिंद जय हिंद जय हिंद की सेना, जय हिंद जय हिंद जय हिंद की सेना। जय हिंद जय हिंद जय हिंद। ಎಲ್ರಿಗೂ ನಮಸ್ಕಾರ. ಇವತ್ತಿನ ಕಾರ್ಗಿಲ್ ವಿಜಯ ದಿವಸದ ಸಂಸ್ಮರಣೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹಿರಿಯ ಸಾಮಾಜಿಕ ಮುಂದಾಳು, ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಆಡಳಿತ ಮಂಡಳಿಯ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಕೃಷ್ಣ ಪ್ರಸನ್ನ ಅವರೇ, ತನ್ನ ಯೌವನದ ದಿನಗಳನ್ನು ಭಾರತ ಮಾತೆಯ ಸೇವೆಗೋಸ್ಕರ ಸಮರ್ಪಿಸಿ ನಾಡಿನ ಕೀರ್ತಿ ಬೆಳಗಿದಂತಹ ಹಿರಿಯರಾದ ಶ್ರೀಯುತ ಸುಬ್ಬಪ್ಪ ಪಾಟಾಳಿ ಅವರೇ, ಈ ಕಾಲೇಜಿನ ಸಾರಥ್ಯವನ್ನು ನಿರ್ವಹಿಸಿ ಯಶಸ್ವಿ ಪ್ರಾಂಶುಪಾಲರಾಗಿರ್ತಕ್ಕಂಥ ಶ್ರೀಯುತ ದೇವಿಚರಣ್ ರೈ ಅವರೇ, ಕಾಲೇಜಿನ ಎಲ್ಲ ಉಪನ್ಯಾಸಕ ಬಂಧುಗಳೇ, ಆತ್ಮೀಯ ವಿದ್ಯಾರ್ಥಿನಿಯರೇ ಹಾಗೂ ಮಾಧ್ಯಮದ ಬಂಧುಗಳೇ, ಅತ್ಯಂತ ಪ್ರೇರಣಾದಾಯಿ ಒಂದು ಹಾಡನ್ನು ನಾವೀಗ ಕೇಳಿದ್ವಿ. 1962ನೇ ಇಸವಿನಲ್ಲಿ ಭಾರತ ಒಂದು ಮಹತ್ವಪೂರ್ಣ ಯುದ್ಧವನ್ನು ಎದುರಿಸಿ ಅದರಲ್ಲಿ ಪರಾಭವಗೊಂಡ ಸಂದರ್ಭದಲ್ಲಿ ದೇಶದ ಜನಮಾನಸವನ್ನು ಬಡಿದೆಬ್ಬಿಸುವ ಒಂದು ಗೀತೆಯನ್ನು ಗಾನ ಕೋಗಿಲೆ ಲತಾ ಮಂಗೇಶ್ಕರ್ ಅವರು ದೆಹಲಿಯಲ್ಲಿ ಹಾಡಿದರು. ಇದೇ ಹಾಡು. ಆ ಹಾಡಿನಲ್ಲಿ ಭಾರತದ ದೇಶಕ್ಕೋಸ್ಕರ ಸೇನೆಯ ಏಕಾತ್ಮತೆ, ಇಂಟೆಗ್ರಿಟಿ ಮತ್ತು ಭಾರತೀಯರ ದೃಷ್ಟಿಕೋನ ಎರಡನ್ನು ಕೂಡ ಒಟ್ಟು ಸೇರಿಸಿದ ಪದಗಳನ್ನು ಆ ಕವಿ ಅದರಲ್ಲಿ ಉಲ್ಲೇಖ ಮಾಡ್ತಾರೆ. ಅಂತಹ ಒಂದು ದೇಶಭಕ್ತಿ ಗೀತೆಯ ಮೂಲಕ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಒಂದು ಮೆರುಗನ್ನು ಆ ಗೀತೆ ಖಂಡಿತವಾಗಿ ನಮಗೆಲ್ಲರಿಗೂ ಕೊಟ್ಟಿದೆ, ಪ್ರೇರಣೆಯನ್ನು ಕೊಟ್ಟಿದೆ. ಕಾರ್ಗಿಲ್ ಅನ್ನುವಂಥದ್ದು ಒಂದು ಊರಿನ ಹೆಸರು. ಹೇಗೆ ಪುತ್ತೂರು ಇದೆ, ಕಾರ್ಗಿಲ್ ಆ ಥರ ಒಂದು ಊರು. ಜಮ್ಮು ಮತ್ತು ಕಾಶ್ಮೀರ ಅನ್ನುವ ರಾಜ್ಯ ಈಗ ಅದೊಂದು ಯೂನಿಯನ್ ಟೆರಿಟರಿ, ಕೇಂದ್ರಾಡಳಿತ ಪ್ರದೇಶ ಆಗಿದೆ. ಲಡಾಖ್ ಒಳಗೊಂಡ ಒಂದು ರಾಜ್ಯವಾಗಿತ್ತು 1999ನೇ ಇಸವಿಯಲ್ಲಿ. ನಮ್ಮ ದೇಶದಲ್ಲಿ ಎರಡು ರೀತಿಯ ಸಂದರ್ಭಗಳು ಬರ್ತಾವೆ. ಒಂದನ್ನು ಶಾಂತಿ ಕಾಲ, ಪೀಸ್ ಟೈಮ್ ಅಂತ ಕರೀತಾರೆ. ಇನ್ನೊಂದನ್ನು ವಾರ್ ಟೈಮ್, ಯುದ್ಧ ಕಾಲ ಅಂತ ಕರೀತಾರೆ. ಈಗ ನಾವು ಶಾಂತಿ ಕಾಲದಲ್ಲಿ ಇದ್ದೀವಿ. ವಿ ಆರ್ ಇನ್ ಪೀಸ್ ಟೈಮ್ ನಾವ್. ಆದರೆ ಎಲ್ಲ ಸಂದರ್ಭದಲ್ಲೂ ಶಾಂತಿ ಕಾಲ ಇರಲ್ಲ. ಕೆಲವೊಮ್ಮೆ ಶಾಂತಿಗೆ ಧಕ್ಕೆ ಬರ್ತಕ್ಕಂಥ ಸಂದರ್ಭ ಬಂದಾಗ ನಾವು ಯುದ್ಧ ಮಾಡಬೇಕಾಗತ್ತೆ. ಅಂಥ ಸಂದರ್ಭಗಳನ್ನು ಯುದ್ಧ ಕಾಲ ಅಂತ ಘೋಷಣೆ ಮಾಡುತ್ತೆ. ಭಾರತ 1947ನೇ ಇಸವಿ ಆಗಸ್ಟ್ 15ನೇ ತಾರೀಕು ನಾವು ಸ್ವತಂತ್ರಗೊಂಡ ನಂತರ ನಾವು ಅಧಿಕೃತವಾಗಿ ಅಫಿಷಿಯಲಿ ಯುದ್ಧಗಳನ್ನು ಮಾಡಿದ ಸಂದರ್ಭಗಳು ಬಂದಿತ್ತು. ಅದಕ್ಕಿಂತಲೂ ಮುಂಚೆ ಈ ದೇಶದಲ್ಲಿ ಯುದ್ಧಗಳೇನು ಹೊಸತಲ್ಲ. ಕ್ಷಾತ್ರ ತೇಜಕ್ಕೆ, ಯುದ್ಧ ಪರಂಪರೆಗೆ, ರಣಭೂಮಿಗಳಿಗೆ, ಯುದ್ಧ ತಂತ್ರಗಳಿಗೆ, ವಾರ್ ಸ್ಟ್ರಾಟಜಿಗಳಿಗೆ ನಮ್ಮ ದೇಶ ಹೆಸರುವಾಸಿ. ಹೋರಾಟದ ಮನೆಗಳೇ ಸಾವಿರಾರು. ಆದರೆ ಒಂದು ಅಧಿಕೃತ ದೇಶವಾಗಿ ನಾವು ಹೊರಹೊಮ್ಮಿದ ಮೇಲೆ ಯುದ್ಧಗಳನ್ನು ಮಾಡುವಾಗ ಸಾಕಷ್ಟು ಯೋಚನೆ ಮಾಡಿ ಮಾಡಬೇಕಾಗತ್ತೆ. ನಾವು ಯುದ್ಧ ಮಾಡಿದ್ರಲ್ಲಿ ಹೈಯೆಸ್ಟ್ ಯುದ್ಧ ಮಾಡಿದ ಯಾರ ಜೊತೆಗೆ ಅಂದರೆ ಪಾಕಿಸ್ತಾನದ ಜೊತೆಗೆ. ನಮಗೆ 7 ನೆರೆ ದೇಶಗಳಿದ್ದಾವೆ. ಬಾಂಗ್ಲಾದೇಶ, ಬರ್ಮಾ, ಭೂತಾನ್, ನೇಪಾಳ, ಚೈನಾ, ಅಫ್ಘಾನ್ ಮತ್ತು ಪಾಕಿಸ್ತಾನ. ಎಲ್ಲ ದೇಶಗಳ ಜೊತೆಗೆ ನಮ್ಮ ಇಂಟರ್ನ್ಯಾಷನಲ್ ಲ್ಯಾಂಡ್ ಬೌಂಡರಿ ಇದೆ, ಅದನ್ನು ಟೆರಿಟರಿ ಅಂತ ಕರಿತೀವಿ, ಗಡಿ.
15,106 ಕಿಲೋಮೀಟರ್ ನಮ್ಮ ಇಂಟರ್ನ್ಯಾಷನಲ್ ಬೌಂಡರಿ ಇದೆ. ಹೈಯೆಸ್ಟ್ ವಿತ್ ಬಾಂಗ್ಲಾದೇಶ್ 4,099 ಕಿಲೋಮೀಟರ್ಸ್. ಆದರೆ ಬಾಂಗ್ಲಾದೇಶಕ್ಕಿಂತಲೂ ಹೆಚ್ಚು ನಮಗೆ ತೊಂದರೆ ಕೊಟ್ಟದ್ದು ಪಾಕಿಸ್ತಾನ. ಯಾಕೆ? ಪಾಕಿಸ್ತಾನ ಮತ್ತು ಭಾರತಕ್ಕೆ ನೆರೆ ರಾಜ್ಯಗಳಾಗಿ 3 ರಾಜ್ಯ ಇದೆ, 3 ಸ್ಟೇಟ್ಸ್. ಜಮ್ಮು ಮತ್ತು ಕಾಶ್ಮೀರ ಇದೆ, ಪಂಜಾಬ್ ಇದೆ, ರಾಜಸ್ಥಾನ ಇದೆ. ಈ 3ಕ್ಕೂ ಕೂಡ ಪಾಕಿಸ್ತಾನ ಜೊತೆಗೆ ಗಡಿ ಇದ್ದಾವೆ. ಆದರೆ ಪಾಕಿಸ್ತಾನ ಹೆಚ್ಚು ಅಟ್ಯಾಕ್ ಮಾಡುವಂತಹ ರಾಜ್ಯ ಯಾವುದು? ರಾಜಸ್ಥಾನದ ಮೇಲೋ, ಪಂಜಾಬಿನ ಮೇಲೋ? ವೈ ಕಾಶ್ಮೀರ್? ಹಾಗಾಗಿ ಪಾಕಿಸ್ತಾನ ಭಾರತ ದೇಶದ ಮೇಲೆ ಯುದ್ಧ ಮಾಡುತ್ತೆ ಅಂದ್ರೆ ಅದು ಕಾಶ್ಮೀರವನ್ನೇ ಯಾಕೆ ಆಯ್ಕೆ ಮಾಡಿಕೊಳ್ಳುತ್ತೆ? ದೇರ್ ಈಸ್ ಎ ಹಿಸ್ಟರಿ, ಇತಿಹಾಸ ಇದೆ. ಈಗಾಗಲೇ ಒಂದು ವಿಡಿಯೋದ ಸಾಕ್ಷಿ ಚಿತ್ರದ ಮೊದಲ ಸಾಲಲ್ಲಿ ಹೇಳಿದ್ರು, ಭಾರತಕ್ಕೆ ಸಾಕಷ್ಟು ಮಂದಿ ಹೊರಗಡೆಯಿಂದ ಆಕ್ರಮಣಕಾರಿಗಳು ಬಂದರು. ಆ ಎಲ್ಲ ಆಕ್ರಮಣಕಾರಿಗಳು ಮೊಘಲರು, ಸೈಯದ್ಗಳು, ಲೋಧಿಗಳು, ಖಿಲ್ಜಿಗಳು, ತುರ್ಕರು, ಪಠಾಣ್ರು, ನವಾಬರು, ಅನೇಕ ಮಂದಿ ಬರ್ತಾ 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 ಕೊನೆಗೆ ಐರೋಪ್ಯ ದೇಶಗಳಿಂದ ಪೋರ್ಚುಗೀಸ್, ಡಚ್, ಐರಿಷ್ ಫ್ರಮ್ ಐರ್ಲ್ಯಾಂಡ್, ಪೋಲಿಷ್ ಫ್ರಮ್ ಪೋಲ್ಯಾಂಡ್, ಬ್ರಿಟಿಷ್ ಫ್ರಮ್ ಬ್ರಿಟನ್. ಬ್ರಿಟನ್ ಅಂದು ಒಂದು ದೇಶ ಅಲ್ಲ, ಇಂಗ್ಲೆಂಡ್, ಸ್ಕಾಟ್ಲೆಂಡ್, ನಾರ್ದರ್ನ್ ಐರ್ಲೆಂಡ್ ಸೇರಿದ ಒಂದು ಭೂಭಾಗ. ಅವರು ಬಂದ ನಂತರ ದೇಶದಲ್ಲಿ ಸ್ವಲ್ಪ ತಳಮಗಳು ಉಂಟಾಯಿತು. ಅವರು ಮಾಡಿದ ಒಂದು ಕೆಲಸ, ಎಸ್ಪೆಷಲಿ ಬ್ರಿಟಿಷರಿಂದ ಲೇಟ್ 1800 ಏನಂದ್ರೆ ಹಿಂದೂ ಮತ್ತು ಮುಸಲ್ಮಾನರ ಜೊತೆಗೆ ಒಂದು ಜಗಳ, ಅವರು ಬಿರುಕನ್ನು ಜಾಸ್ತಿ ಮಾಡಿಬಿಟ್ರು. ಕೋಲ್ಕತ್ತಾ ಅವರ ರಾಜಧಾನಿ ಆಗಿತ್ತು. 1905ನೇ ಇಸ್ವಿಯಲ್ಲಿ ಲಾರ್ಡ್ ಕರ್ಜನ್ ಬಂಗಾಳವನ್ನು ಡಿವೈಡ್ ಮಾಡಿದ್ರು. ಹಿಂದೂಗಳು ಮೆಜಾರಿಟಿ ಇರ್ತಕ್ಕಂಥ ಕಾಳಿಘಾಟ್ ಕೋಲ್ಕತ್ತಾ ಒಂದು ಕಡೆ, ಮುಸಲ್ಮಾನ್ ಬಾಹುಳ್ಯದ ಢಾಕಾ ಇನ್ನೊಂದು ಕಡೆ. ಬಂಗಾಳ ಡಿವೈಡ್ ಆಯಿತು. ದೇಶದಾದ್ಯಂತ ಹೋರಾಟಗಳು ನಡೆಯಿತು. ನಮ್ಮನ್ನು ಮತದ ಕಾರಣ ವಿಭಜನೆ ಮಾಡಬೇಡಿ, ನಾವು ಭಾರತೀಯರು, ನಾವು ಒಂದು ಅಂತ ಎಲ್ಲರೂ ಹೋರಾಟ ಮಾಡಿದ್ರು. ದೇಶದುದ್ದಗಲ ಹೋರಾಟ ಆಯಿತು. ಬಂಗಾಳದ ಏಕೀಕರಣಕ್ಕೆ ಲಂಡನ್ನಲ್ಲಿ ಮಾತುಗಳು ಕೂಡ ಬಂತು. ಸ್ವಾತಂತ್ರ್ಯವೀರ ಸಾವರ್ಕರ್, ಮೇಡಮ್ ಭಿಕಾಜಿ ಕಾಮ, ಲಾಲಾ ಹರ್ದಯಾಳ್, VVS ಅಯ್ಯರ್, ಹೀಗೆ ಜಗತ್ತಿನಾದ್ಯಂತ ಒಡೆದ ಬಂಗಾಳ ಒಂದಾಗಬೇಕು ಅಂತ ಚರ್ಚೆ ಆಯಿತು. 6 ವರ್ಷ ಹೋರಾಟ ಆಯಿತು. 1911ನೇ ಇಸ್ವಿಯಲ್ಲಿ ಒಡೆದ ಬಂಗಾಳ ಒಂದಾಯಿತು. ಕಲ್ಕತ್ತಾ ರಾಜಧಾನಿಯಾಗಿತ್ತು. ಇಟ್ ವಾಸ್ ಶಿಫ್ಟೆಡ್ ಟು ಡೆಲ್ಲಿ ಇನ್ ದ ಸೇಮ್ ಇಯರ್. ಆ ಸಂದರ್ಭದಲ್ಲೇ ಕೆಲವು ಪ್ರತ್ಯೇಕತಾವಾದಿ ಮನಸ್ಸುಗಳಿಗೆ ದೇಶದಲ್ಲಿ ಅನ್ನಿಸ್ತು, ಮತೀಯ ಕಾರಣಕ್ಕೋಸ್ಕರ ನಾವು ಬೇರೆ ಜಾಗ ಕೇಳಿದರೆ ನಮಗೆ ಬ್ರಿಟಿಷರು ಕೊಡ್ತಾರೆ. 1905ನೇ ಇಸ್ವಿನಲ್ಲೇನೆ, ಯಾವ ಇಸ್ವಿಯಲ್ಲಿ ಬಂಗಾಳ ಪಾರ್ಟಿಷನ್ ಆಯಿತು, ಸೇಮ್ ಇಯರ್ ಮುಸ್ಲಿಂ ಲೀಗ್ ಪ್ರಾರಂಭ ಆಗಿತ್ತು. ಮುಸಲ್ಮಾನ್ ಹಿತಕ್ಕೋಸ್ಕರ ಚಿಂತೆ ಮಾಡ್ತಕ್ಕಂಥ ಒಂದು ಸಂಸ್ಥೆ. ಬರ್ತಾ ಬರ್ತಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಪ್ರತ್ಯೇಕ ಮುಸ್ಲಿಂ ದೇಶ, ಪ್ರತ್ಯೇಕ ಮುಸ್ಲಿಂ ರಾಷ್ಟ್ರದ ಬೇಡಿಕೆಗಳನ್ನು ಇಡ್ತಾ ಹೋದ್ರು. ಒಮ್ಮೆ ಅಂತೂ ಬ್ರಿಟಿಷ್ ಸರ್ಕಾರ ಕೇಳೇ ಬಿಡ್ತಾ, ನೀವು ಬೇರೆ ಮುಸ್ಲಿಂ ದೇಶ ಅಂತ ಹೇಳಿ 20 ವರ್ಷ ಆಯ್ತು, ಏನ್ ನಿಮ್ಮ ಸರಿಯಾದ ಪರಿಕಲ್ಪನೆ, ಕಾನ್ಸೆಪ್ಟ್ ಏನ ಅಂತ ಕೇಳಿದಾಗ 1933ನೇ ಇಸ್ವಿನಲ್ಲಿ ಲಂಡನ್ನಲ್ಲಿದ್ದ ಒಬ್ಬ ಯುವಕ ಚೌಧರಿ ರೆಹಮತ್ ಆಲಿ, he came with the concept. He came with the concept called Pakistan. ಪಾಕ್ ಅಂದ್ರೆ ಪವಿತ್ರ, ಸ್ಥಾನ್ ಜಾಗ, ಪವಿತ್ರವಾದ ಜಾಗ. ಅದನ್ನ ಆತ ಒಂದು ಅಕ್ರೋನಿಮ್ ಆಗಿ ಬಳಸ್ದ. ಪಿ ಫಾರ್ ಪಂಜಾಬ್, ಎ ಫಾರ್ ಅಫ್ಘಾನಿಯಾ. ಇವತ್ತೇನು ನಾರ್ತ್ ವೆಸ್ಟ್ ಫ್ರಂಟಿಯರ್ ಪಾಕಿಸ್ತಾನ್ ಇದೆ, ಅದನ್ನು ಅಫ್ಘಾನಿಯಾ ಅಂತ ಕರೀತಾರೆ. ಅದು ಕೆ ಫಾರ್ ಕಾಶ್ಮೀರ್, ಐ ಫಾರ್ ಇಂಡಸ್, ಎಸ್ ಫಾರ್ ಸಿಂಧ್, ಟಿ ಫಾರ್ ತುರ್ಕ್ಮೆನಿಸ್ತಾನ್, ಎ ಫಾರ್ ಅಫ್ಘಾನ್. ಅಫ್ಘಾನಿಸ್ತಾನ ಇದೆಯಲ್ಲ, ಅದರ ಅಫ್ಘಾನ್ನಲ್ಲೂ ಕೂಡ 106 ಕಿಲೋಮೀಟರ್ ನಮ್ಮ ಬೌಂಡರಿ ಇದೆ, ಆ ಅಫ್ಘಾನ್. ಎನ್ ಫಾರ್
ಬಲೂಚಿಸ್ತಾನ್ ಅನ್ನುವ ಪ್ರದೇಶದ ಕೊನೆಯ ಅಕ್ಷರ ಎನ್. ಹೀಗೆ ಪಾಕಿಸ್ತಾನ್ ಅನ್ನುವ ಎಕ್ರೋನಿಮ್ ಅನ್ನು ಸೇರಿಸಿ ಈ ಜಾಗ ನಮಗೆ ಬೇಕು ಅಂತ ಬ್ರಿಟಿಷರ ಮುಂದೆ ತನ್ನ ಪ್ರಸ್ತಾವನೆಯನ್ನಿಟ್ಟು, ಅಲ್ಲಿ ತನಕ ಅದು ಭಾರತನೇ ಆಗಿತ್ತು. ನಾವು ರಾಷ್ಟ್ರಗೀತೆಯಲ್ಲಿ ಹಾಡ್ತೀವಲ್ಲ, ಪಂಜಾಬ್, ಸಿಂಧ್, ಗುಜರಾತ್, ಮರಾಠ, ಆ ಸಿಂಧ್ ನಮ್ಮಲ್ಲಿ ಇವತ್ತಿಲ್ಲ, ಅದು ಆ ಸಿಂಧ್. ಹೀಗೆ ಎಕ್ರೋನಿಮ್ ಅನ್ನು ಹೇಳಿದ ಮೇಲೆ ಹೋರಾಟ ನಡೀತಾ ಇತ್ತು. ಲಾಹೋರ್ನಲ್ಲಿ ಹೋರಾಟ, ಕರಾಚಿಯಲ್ಲಿ ಹೋರಾಟ, ರಾವಲ್ಪಿಂಡಿ ಎಲ್ಲ ಕಡೆ ನಡೀತಾ ಇತ್ತು. ಕೊನೆಗೆ ಇನ್ನೇನು ದೇಶ ವಿಭಜನೆ ಆಗ್ತಾ ಇದೆ ಅನ್ನುವಾಗ ಭಾರತಕ್ಕೆ ಕಾಲಿಟ್ಟ ಬ್ರಿಟಿಷ್ ಅಧಿಕಾರಿ ಹೆಸರು ಲಾರ್ಡ್ ರ್ಯಾಡ್ಕ್ಲಿಫ್. ಆತ ಬಂದ ಸಂದರ್ಭದಲ್ಲಿ ಭಾರತವನ್ನು ವಿಭಜನೆ ಮಾಡುವ ಪ್ರಸ್ತಾವಕ್ಕೆ ಅನುಗುಣವಾಗಿ ಭಾರತದ ಗಡಿಗಳನ್ನು ನಿಶ್ಚಯಿಸುವ ಮ್ಯಾಪ್, ನಕ್ಷೆ ತಯಾರಿಸುವ ಜವಾಬ್ದಾರಿ ಕೊಡ್ತಾರೆ. ಆತ ಪೆನ್ಸಿಲ್ನಲ್ಲಿ ಬಿಡಿಸಿದ ಒಂದು ಗೆರೆನೇ ಇವತ್ತಿನ ನಕ್ಷೆ. Radcliffe divided India on paper. It came to reality on August 15, 1947. ದೇಶ ವಿಭಜನೆ ಆಯಿತು, ಸ್ವಾತಂತ್ರ್ಯ ಬಂತು. ದೇಶ ವಿಭಜನೆ ಆದಾಗ ಆ ಕಡೆ ಇದ್ದಂಥವರು ನಿನ್ನೆ ತನಕ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ತವರಿಗೆ ಆಶ್ಚರ್ಯ ಆಗೋಯ್ತು. ನಾವಿವತ್ತು ಬೇರೆ ಜಾಗದಲ್ಲಿದ್ದೀವಿ. ಭಗತ್ ಸಿಂಗ್, ರಾಜಗುರು ಸುಖದೇವ್ ಮಾರ್ಚ್ 23ಕ್ಕೆ ಸರ್ಫರೋಶಿ ಕಿ ತಮನ್ನ ಅಬ್ ಹಮಾರೆ ದಿಲ್ ಮೆ ಹೈ ಅಂತ ಘೋಷಣೆ ಹೇಳ್ತಾ ಗಲ್ಲಿಗೇರಿದ ನೆಲ ಲಾಹೋರ್, ಅದು ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶದಲ್ಲಿ ಇರಲಿಲ್ಲ, ಪಾಕಿಸ್ತಾನಕ್ಕೆ ಹೊರಟಾಯಿತು. ಹಾಗಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು, ಅದೇ ದಿನ ಪಾಕಿಸ್ತಾನ ಅನ್ನುವ ರಚನೆ ಆಯಿತು. ಆದರೆ ಪಾಕಿಸ್ತಾನದ ಕಲ್ಪನೆಯ ಪೂರ್ತಿ ಪಾಕಿಸ್ತಾನ ಅವರಿಗೆ ಸಿಗ್ತಾ? ಪಂಜಾಬ್ ಅನ್ನೋ ಒಂದು ರಾಜ್ಯ ಸಿಕ್ಕಿದೆ ಅವರಿಗೆ, ನಮ್ಮಲ್ಲೂ ಇದೆ, ಅಲ್ಲೂ ಇದೆ. ಅಫ್ಘಾನಿಯಾ ಸಿಕ್ಕಿದೆ, ಸಿಂಧ್ ಸಿಕ್ಕಿದೆ, ಇಂಡಸ್ ಸಿಕ್ಕಿದೆ, ಬಲೂಚಿಸ್ತಾನ ಸಿಕ್ತು, ಎಲ್ಲ ಸಿಕ್ತು. ಯಾವುದು ಸಿಕ್ಕಿಲ್ಲ? ಯಾವುದು? ಸ್ವಲ್ಪ ಗಟ್ಟಿ ಹೇಳಿ. ಕಾಶ್ಮೀರ ಎಲ್ಲಿ ತನಕ ಸಿಗಲ್ಲ ಅಲ್ಲಿ ತನಕ ಪಾಕಿಸ್ತಾನದ ಪರಿಕಲ್ಪನೆ ಸಂಪೂರ್ಣ ಆಗಲ್ಲ. ಹಾಗಾಗಿ 47ರ ಆಗಸ್ಟಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು. ಸೆಪ್ಟೆಂಬರ್ 1 ತಿಂಗಳಲ್ಲಿ ಯೋಜನೆ ಮಾಡಿದ್ರು, ಅಕ್ಟೋಬರಲ್ಲಿ ದಾಳಿ ಮಾಡ್ತಾರೆ ಪಾಕಿಸ್ತಾನದ ಕಡೆಯಿಂದ, ಗಡಿಯನ್ನು ದಾಟಿ ಬರ್ತಾರೆ. 1.5 ತಿಂಗಳಲ್ಲಿ ಇನ್ನೊಂದು ಯುದ್ಧಕ್ಕೆ ನಮ್ಮ ದೇಶ ತಯಾರಿರಲಿಲ್ಲ. ಇನ್ನಷ್ಟೇ ನಮ್ಮ ದೇಶದ ವ್ಯವಸ್ಥೆಗಳು ಆಗಾಗ ಸೆಟ್ಲ್ ಆಗ್ತಾ ಇದ್ದಾವೆ. ಆಗ ಈ ದೇಶದ ಹಿತಕ್ಕೋಸ್ಕರ ತನ್ನ ಪ್ರಾಣವನ್ನು ಸಮರ್ಪಣೆ ಮಾಡಿದ ನಮ್ಮ ದೇಶದ ಮೊದಲ ಪರಮವೀರ ಚಕ್ರ ಪ್ರಶಸ್ತಿ ಪುರಸ್ಕೃತ ಯೋಧ ಮೇಜರ್ ಸೋಮನಾಥ್ ಶರ್ಮಾ 24ನೇ ವಯಸ್ಸಿಗೆ 47ರ ಅಕ್ಟೋಬರ್ನಲ್ಲಿ ಸ್ವಾತಂತ್ರ್ಯ ಬಂದು 1.5 ತಿಂಗಳಾಗಿದೆ. 1.5 ತಿಂಗಳಲ್ಲೇ ದೇಶಕ್ಕೋಸ್ಕರ ಹುತಾತ್ಮನಾಗ್ತಾರೆ. ಪಾಕಿಸ್ತಾನದ ಒಂದು ಗಡಿಯನ್ನು ದಾಟಿ ಬಂದಂತಹ ಆಕ್ರಮಣಕ್ಕೋಸ್ಕರ. ಹೀಗೆ ಭಾರತಕ್ಕೆ ಪಾಕಿಸ್ತಾನ ಯುದ್ಧವನ್ನ ಸಾರಿದ, ಕೆದಕಿದ ಸಂದರ್ಭಗಳು ನೀವು ನೋಡಿದರೆ 47 ಅಕ್ಟೋಬರ್ 48ನೇ ಇಸ್ವಿಯಲ್ಲಿ, 1965ನೇ ಇಸ್ವಿಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಿಯಾಗಿದ್ದಾಗ, 1971ನೇ ಇಸ್ವಿನಲ್ಲಿ, 1984ನೇ ಇಸ್ವಿಯಲ್ಲಿ ಆಪರೇಷನ್ ಮೇಘದೂತ, ಅದಾದ ನಂತರ 1999ನೇ ಇಸ್ವಿಯಲ್ಲಿ ಮತ್ತೆ ಪಾಕಿಸ್ತಾನ ಭಾರತವನ್ನು ಕೆಣಕುವ ದುಸ್ಸಾಹಸಕ್ಕೆ ಕೈ ಹಾಕ್ತಾವೆ. 1962ರ ಚೀನಾ ಯುದ್ಧ ಬಿಟ್ಟರೆ ಭಾರತ ಯಾವುದೇ ಯುದ್ಧದಲ್ಲಿ ಸೋತಿಲ್ಲ. 62ರ ಯುದ್ಧವನ್ನು ಕೂಡ, ಅದು ಕೂಡ ಸರಿಯಾದ ಯುದ್ಧ ಅಲ್ಲ ಅಂತ ಅನೇಕ ಯುದ್ಧ ಎಕ್ಸ್ಪರ್ಟ್ಗಳು ಹೇಳ್ತಾರೆ. ವಿ ವೇರ್ ನೆವರ್ ರೆಡಿ, ಇಟ್ ವಾಸ್ ಅ ಬ್ಯಾಟಲ್ ವಿ ಲಾಸ್ಟ್ ವಿಚ್ ಆರ್ ನೆವರ್ ಫಾಟ್. ನಾವು ಹೋರಾಟ ಮಾಡಿ ಸೋತದಲ್ಲ, ಅದು ತಯಾರಿಯ ಕೊರತೆಯಿಂದ ಅಂತ ಹೇಳ್ತಾರೆ. ಆದರೆ ಉಳಿದ ಎಲ್ಲ ಯುದ್ಧಗಳನ್ನು ನಾವು ಗಮನಿಸಿದ್ರೆ ನಾವು ವಿಜಯಶಾಲಿಗಳಾಗಿ ಬರ್ತಾ ಇದ್ವಿ. 1971ರ ಯುದ್ಧ ಏನಿದೆ ಅದು ಸ್ವಲ್ಪ ಮಹತ್ವದ್ದು. ಯಾಕೆಂದ್ರೆ ಆ ಯುದ್ಧದಲ್ಲಿ ಈಗಾಗಲೇ ಸಾಕ್ಷ್ಯಚಿತ್ರದಲ್ಲಿ ನೋಡಿದ್ದೀವಿ, 93,000 ಪಾಕಿಸ್ತಾನಿ ಯೋಧರನ್ನ ಶರಣಾಗತಿಯಾಗಿ ನಾವು ಪಡ್ಕೊಂಡ್ವಿ. They were literally surrendered. ಆದರೆ ಎಲ್ಲ ಸೈನಿಕ ಗೌರವಗಳೊಂದಿಗೆ ಅವರನ್ನ ಹಾಗೇನೆ ಬೀಳ್ಕೊಟ್ವಿ ಶಾಂತಿಯಿಂದ.
ಪಾಕಿಸ್ತಾನ ರಚನೆಯಾದಾಗ ಇನ್ನೊಂದು ಕಡೆ ಇದ್ದಂತಹ ಈಸ್ಟ್ ಪಾಕಿಸ್ತಾನ್, ಪೂರ್ವ ಪಾಕಿಸ್ತಾನದ ಹೆಸರನ್ನು ಬದಲು ಮಾಡಿ ಅದಕ್ಕೆ ಸ್ವಾತಂತ್ರ್ಯ ಕೊಟ್ಟು ಬಾಂಗ್ಲಾದೇಶ ಅನ್ನೋ ಹೊಸ ದೇಶ ಉದಯ ಆದದ್ದು ಕೂಡ 71ರಲ್ಲಿ ಭಾರತದ ಕಾರಣಕ್ಕೋಸ್ಕರ. ಇಲ್ಲದ್ರೆ ಅದು ಕೂಡ ಪೂರ್ವ ಪಾಕಿಸ್ತಾನ ಅಂತ ಕರೆಯಲ್ಪಡ್ತಾ ಇತ್ತು. ಹೀಗಾಗಿ ಬಾಂಗ್ಲಾದೇಶ ಹೊಸ ದೇಶ ಆಯಿತು. ಆದರೆ ಅದು ಯುದ್ಧಕ್ಕೆ ಬರಲಿಲ್ಲ, ಬೇರೆ ಕೆಲಸ ಮಾಡ್ತಾ ಇದೆ. ನಂತರ ಯುದ್ಧಕ್ಕೆ ಬರುವ ಮುಂಚೆ, ಇನ್ನು ಬರುತ್ತೆ ಅಂತ ಗೊತ್ತಾಯಿತು, 1972ನೇ ಇಸವಿನಲ್ಲಿ ಹಿಮಾಚಲ ಪ್ರದೇಶದ ಶಿಮ್ಲಾ ಅಲ್ಲಿ ಒಪ್ಪಂದಗಳು ನಡೆಯುತ್ತೆ. ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧ ಆಗಾಗ ನಮಗೆ ಕಾದಾಡಕ್ಕಾಗಲ್ಲ. ಶಿಮ್ಲಾ ಒಪ್ಪಂದದ ಪ್ರಕಾರ ಕೆಲವೊಂದು ಸಂಗತಿಗಳನ್ನು ಭವಿಷ್ಯದಲ್ಲಿ ನಾವು ಕಾಪಾಡಿಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಶಿಮ್ಲಾ ಅಗ್ರಿಮೆಂಟ್ ನಡೆಯುತ್ತೆ. ಅಲ್ಲಿ ಲೈನ್ ಆಫ್ ಕಂಟ್ರೋಲ್ LOC ಅನ್ನುವ ಒಂದು ಗಡಿ ರೇಖೆಯನ್ನು ಗುರುತುಪಡಿಸ್ತಾರೆ. ಸುಮಾರು 740 ಕಿಲೋಮೀಟರ್ ಉದ್ದ. ಆ 740 ಕಿಲೋಮೀಟರ್ ಲೈನ್ ಆಫ್ ಕಂಟ್ರೋಲ್ ಏನಿದೆ ಅದು ಒಂದು ವಿಶೇಷ ಗಡಿ. ಸುಖ ಸುಮ್ಮನೆ ಆ ಕಡೆ ಈ ಕಡೆ ಹೋಗಿ ಬರಂಗಿಲ್ಲ. ಅದು ಕೇವಲ ಗಡಿಯಲ್ಲ, ಎರಡು ರಾಷ್ಟ್ರಗಳ ಮಧ್ಯೆ ಇರತಕ್ಕಂಥ ಸಂಬಂಧ ಸೂಚಕ ಗಡಿ ಕೂಡ ಹೌದು. ಹಾಗಾಗಿ ಲೈನ್ ಆಫ್ ಕಂಟ್ರೋಲ್ ಭಾರತ ಪಾಕಿಸ್ತಾನ ಮಧ್ಯೆ ಇದೆ, ಭಾರತ ಚೈನಾ ಮಧ್ಯೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ LAOC ಇನ್ನೊಂದು ಇದೆ. ಹೀಗೆ ಎರಡು ಗಡಿಗಳಲ್ಲಿ ಮುಖ್ಯವಾಗಿ LOC ಲೈನ್ ಆಫ್ ಕಂಟ್ರೋಲ್ ಅದರ ಗೌರವವನ್ನು ಭಾರತ ಕಾಪಾಡಿಕೊಳ್ತಾ ಇತ್ತು. 1998ನೇ ಇಸ್ವಿಯಲ್ಲಿ ನ್ಯೂಕ್ಲಿಯರ್ ಪರೀಕ್ಷೆಯನ್ನು ಯಶಸ್ವಿಯಾಗಿ ಭಾರತ ಮಾಡಿದ ಮೇಲೆ ಭಾರತ ತನ್ನ ಸೈನ್ಯ ಸಾಮರ್ಥ್ಯವನ್ನು ಜಗತ್ತಿನ ಮುಂದೆ ಪ್ರಸ್ತುತಪಡಿತು. ಅಜಾತಶತ್ರು ಅಟಲ್ ಬಿಹಾರಿ ವಾಜಪೇಯಿ ನಮ್ಮ ದೇಶದ ಪ್ರಧಾನಿ ಆಗಿದ್ರು. ಅದಾದ ನಂತರ ಮುಂದಿನ ವರ್ಷ ಫೆಬ್ರವರಿ ತಿಂಗಳ ಮಧ್ಯೆ ಅನೇಕ ರಾಜತಾಂತ್ರಿಕ ಒಪ್ಪಂದಗಳು ನಡೀತಾ ಇತ್ತು ಭಾರತ ಪಾಕಿಸ್ತಾನದ ಮಧ್ಯೆ. ಭಾರತದಿಂದ ಪಾಕಿಸ್ತಾನದ ಲಾಹೋರಿಗೆ ಒಂದು ಬಸ್ ಯಾತ್ರೆಯನ್ನ ಆಗಿನ ಪ್ರಧಾನಮಂತ್ರಿಗಳು ಕೈಗೊಳ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಾರೆ. ಇತಿಹಾಸದಲ್ಲಿ ಆ ರೀತಿಯ ಘಟನೆ ಮೊದಲು. ಪಾಕಿಸ್ತಾನದ ಪ್ರಧಾನಮಂತ್ರಿ ಇದ್ರು ನವಾಜ್ ಶರೀಫ್, ಅವರು ವಾಜಪೇಯಿಯನ್ನು ಎದುರುಗೊಳ್ತಾರೆ. ಉಭಯ ನಾಯಕರ ಕುಶಲೋಪರಿಗಳು, ಮಾತುಕತೆಗಳು, ಒಪ್ಪಂದಗಳು ನಡೆಯುತ್ತೆ. ಭಾರತ ಯಾವತ್ತೂ ಕೂಡ ಸ್ನೇಹದ ಹಸ್ತವನ್ನು ಚಾಚಲಿಕ್ಕೆ ಸದಾ ಮುಂದೆ ಇರುತ್ತೆ. ಭಾರತ ಎಲ್ಲ ರೀತಿಯ ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಪಾಕಿಸ್ತಾನಕ್ಕೆ ಒಳ್ಳೆಯದೇ ಆಗಲಿ, ಅಲ್ಲಿನ ಜನರು ಒಳ್ಳೆಯದೇ ಇರಲಿ ಅನ್ನುವ ಭಾವನೆಯಿಂದಲೇ ಇದ್ವಿ. ಆದರೆ ತಂಟೆಗೆ ಬಂದರೆ ಬಿಡಲ್ಲ ಅನ್ನುವ ಕ್ಷಾತ್ರ ಪ್ರಜ್ಞೆ ಕೂಡ ಒಳಗಡೆ ಇತ್ತು. ಭಾರತ ಮತ್ತು ಪಾಕಿಸ್ತಾನದ ಗಡಿ ಪ್ರದೇಶದಲ್ಲಿ ಒಂದು ಅಲಿಖಿತ ನಿಯಮ ಇದೆ. ಸಾಮಾನ್ಯವಾಗಿ ಫೆಬ್ರವರಿ ತಿಂಗಳು ಅಂದರೆ ಅತ್ಯಂತ ಚಳಿಯ ಸಂದರ್ಭ. ಚರ್ಮಕ್ಕೆಲ್ಲ ಒಳಗಡೆ ಎಲುಬಿಗೆ ತಾಕ್ತಾ ಇರುತ್ತೆ ಚಳಿ, ಅಷ್ಟು ಚಳಿಯ ವಾತಾವರಣಗಳು. ಅಂತಹ ಚಳಿಯ ವಾತಾವರಣದಲ್ಲಿ ಗಡಿಗಳನ್ನು ಕಾಯುವುದು ಒಬ್ಬ ಮನುಷ್ಯ ಇಟ್ಸ್ ನಾಟ್ ಈಸಿ, ಕಷ್ಟ ಇದೆ. ಹಾಗಾಗಿ ಎರಡೂ ಕಡೆ ಒಂದು ಅಲಿಖಿತ ನಿಯಮ ಏನು, ಇಬ್ಬರು ಕೂಡ ಗಡಿಯಿಂದ ಸ್ವಲ್ಪ ಹಿಂದಕ್ಕೆ ಸರಿತಾರೆ. ಪಾಕಿಸ್ತಾನನೂ ಹಿಂದೆ, ಭಾರತನೂ ಹಿಂದೆ. ಚಳಿ ಸ್ವಲ್ಪ ಕಡಿಮೆ ಆದಮೇಲೆ ಮತ್ತೆ ಇಬ್ಬರು ಗಡಿಗೆ ಬರ್ತಾರೆ. ಇದೊಂದು ಅಲಿಖಿತ ನಿಯಮ. ಭಾರತ ಇದನ್ನು ಪಾಲಿಸಿತ್ತು ಆ ವರ್ಷ. ಆದರೆ ಪಾಕಿಸ್ತಾನದ ಆರ್ಮಿ ತನ್ನ ಗಡಿಯಲ್ಲಿ ಸೈನಿಕರನ್ನ ಏನು ಹಿಂದಕ್ಕೆ ಕರೆಸಬೇಕಿತ್ತೋ ಆ ಸೈನ್ಯದಲ್ಲಿ ಕೆಲವು ಮಂದಿ ಗಡಿಯನ್ನು ನುಗ್ಗಿ ಮುಂದೆ ಬಂದರು. ಆ ಪ್ರದೇಶವೇ ಕಾರ್ಗಿಲ್. ಮುಂದೆ ಬಂದು ಅಡ್ಕೊಂಡು ಬಿಟ್ಟಿದ್ದಾರೆ, ಯಾರಿಗೂ ಗೊತ್ತೇ ಆಗಿರಲಿಲ್ಲ. ಹೀಗೆ ಅಡಗಿದವರ ಮಾಹಿತಿನೂ ಕೂಡ ಸರ್ಕಾರಕ್ಕೆ ಆಗ ಸರಿಯಾಗಿ ಸಿಕ್ಕಿರಲಿಲ್ಲ. ಕಣಿವೆ ಪ್ರದೇಶದಲ್ಲಿ, ಬೆಟ್ಟದ ಪ್ರದೇಶದಲ್ಲಿ, ತಪ್ಪಲುಗಳಲ್ಲಿ ಮೇಕೆ ಸಾಕಣೆಯೂ ಕೂಡ ಒಂದು ಪ್ರಮುಖವಾದಂತಹ ವೃತ್ತಿ. ಒಬ್ಬ ರೈತ, ಆತನ ಮಗಳು ಮೇಕೆಗಳನ್ನು ಮೇಯಿಸಲಿಕ್ಕೆ ಗುಡ್ಡಕ್ಕೆ ಹೋಗ್ತಾರೆ. ಸಂಜೆ ಮಧ್ಯಾಹ್ನದ ನಂತರ ಅದನ್ನು ವಾಪಸ್ ಹೊಡ್ಕೊಂಡು ಮನೆಗೆ ಬರಬೇಕು. ಮಗಳು ಎಣಿಸ್ತಾಳೆ, ಮೇಕೆಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ, 4 ಕಾಣಿಸ್ತಾ ಇಲ್ಲ. ಅಪ್ಪನಿಗೆ ಹೇಳಿದ್ರು, ಅಪ್ಪ ಹೇಳಿದ್ರು ಇಲ್ಲ ಇನ್ನೊಮ್ಮೆ ಎಣಿಸೋ. ಅವಳು ಎಣಿಸಿದ್ಲು, ಇಲ್ಲ 4 ಆರ್ ಮಿಸ್ಸಿಂಗ್. ಮರುದಿನ 2 ಮಿಸ್ ಆಯಿತು. ಮಿಸ್ ಆದ ನಂತರ
ಅಪ್ಪನಿಗನ್ನಿಸ್ತು ಸಮ್ವನ್ ಈಸ್ ಹೈಡಿಂಗ್, ಬೆಟ್ಟದ ಆ ಕಡೆ ಯಾರು ಅಡಗಿ ಕೂತಿದ್ದಾರೆ, ಬಹುಶಃ ಅವರು ಕದ್ದಿರಬೇಕಾ. ಅಪ್ಪ ಮತ್ತು ಮಗಳು ಅಲರ್ಟ್ ಆಗಿಬಿಡ್ತಾರೆ. ಅಲ್ಲಿಂದ ಕಿಲೋಮೀಟರ್ ಗಟ್ಟೆ ನಡ್ಕೊಂಡು ಬಂದು ದೂರದಲ್ಲಿ ಭಾರತೀಯ ಸೈನ್ಯರ ಒಂದು ಚೆಕ್ ಪೋಸ್ಟ್ ಇರುತ್ತೆ, ಬಜರಂಗ್ ಚೆಕ್ ಪೋಸ್ಟ್ ಅಂತ ಹೆಸರು. ಅಲ್ಲಿಗೆ ಬಂದು ಅವರು ಮಾಹಿತಿಯನ್ನು ಹೇಳ್ತಾರೆ. ಸೈನ್ಯದಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಏನಂದ್ರೆ ಇನ್ಫಾರ್ಮೇಶನ್, ಮಾಹಿತಿ. ಆ ಮಾಹಿತಿಯನ್ನು ಕೊಟ್ಟ ಮೇಲೆ ಸೇನೆ ಅಲರ್ಟ್ ಆಗುತ್ತೆ. ಅದಾಗಲೇ ಕೆಲವರು ಗಡಿಯಿಂದ ಬಂದದನ್ನು ಗೊತ್ತಾಯಿತು, ಆ ಕಡೆ ಕೆಲವು ಕಳಿಸ್ತಕ್ಕಂಥ ಕೆಲಸಗಳು ಶುರುವಾಯಿತು, ಸ್ವಲ್ಪ ಶೆಲ್ಲಿಂಗ್ ಎಲ್ಲ ಶುರುವಾಯಿತು. ಮೇ 3, 1999 ಇಸವಿ ಭಾರತದ ಸೈನ್ಯ ಎಚ್ಚೆತ್ಕೊಂಡು ಗಡಿಗಳಲ್ಲಿ ಕೆಲವರನ್ನು ವಾಪಸ್ ಕಳಿಸುವ, ಯಾರು ಸಿಕ್ಕಿದ್ರೆ ಅದನ್ನು ಸರಿ ಮಾಡ್ತಕ್ಕಂತಹ ಕೆಲಸ ಪ್ರಾರಂಭ ಆಯಿತು. ಅವತ್ತೇ ಆ್ಯಕ್ಚುಲಿ ಕಾರ್ಗಿಲ್ ದಿವಸ್, ವಿಜಯ್ ದಿವಸ್ ಏನು ಆಚರಣೆ ಮಾಡ್ತೀವಲ್ಲ, ಅದು ಜುಲೈ 26 ಮುಂದುವರೆದಿತ್ತು. ಅದರ ಸ್ಟಾರ್ಟಿಂಗ್ ಡೇಟ್ ಯಾವಾಗ ಅಂತ ಸೇನೆ ಒಂದು ಫೈನಲಿ ಕನ್ಸೆನ್ಸಸ್ಗೆ ಬಂದು ಮೇ 3 ಅಂತ ನಂತರ ಡಿಕ್ಲೇರ್ ಮಾಡುತ್ತೆ. ಆಗ ಅದು ಯುದ್ಧ ಅಂತ ಆಗಿರಲಿಲ್ಲ, ಆದರೆ ಮೇ 3ಕ್ಕೆ ಆಕ್ಟಿವಿಟಿ ಶುರುವಾಗಿತ್ತಲ್ಲ, ಹಾಗಾಗಿ ಮೇ 3ರಿಂದ ಜುಲೈ 26 ಸುಮಾರು 74 ದಿನಗಳ ಕಾಲದ ಹೋರಾಟ ಅಂತ ಕಾರ್ಗಿಲ್ ಹೋರಾಟವನ್ನು ನಾವಿವತ್ತು ಕರಿತೀವಿ. ಮೇ 3ಕ್ಕೆ ಸ್ವಲ್ಪ ಕೆಲಸಗಳು ಶುರುವಾಯಿತು. ಮೇ 5, 6, 8 ಇನ್ನೂ ಕೆಲವರು ಬರ್ತಾರೆ ಹೋಗ್ತಾರೆ, ಏನೋ ನಡೀತಾ ಇದೆ ಅಂತ ಗೊತ್ತಾಯಿತು. ಆಕ್ಚುಲಿ ಏನು ನಡೀತಾ ಇದೆ ಆ ಕಡೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ 22 ವರ್ಷದ ಒಬ್ಬ ಯೋಧ ಕ್ಯಾಪ್ಟನ್ ಸೌರವ್ ಕಾಲಿಯಾ ಅವರ ನೇತೃತ್ವದಲ್ಲಿ ಒಂದು 6 ಮಂದಿಯ ತಂಡ, ಸೌರವ್ ಕಾಲಿಯಾ +5 ಅವರನ್ನು ಕಳಿಸ್ತು. ಅವರು ಹೋಗ್ತಾರೆ. ಬನ್ವರ್ಲಾಲ್, ಸುಂದರ್ ರಾಮ್ ಮೊದಲಾದ 4-5 ಮಂದಿ ಇರ್ತಾರೆ ಅದರಲ್ಲಿ. ಅವರಲ್ಲಿ ಹೋಗಿ ಅಲ್ಲಿ ಏನು ನಡೀತಾ ಇದೆ ಅಂತ ನೋಡುವಷ್ಟರೊತ್ತಿಗೆ ಅವರು ಕಣ್ಮರೆ ಆಗಿಬಿಡ್ತಾರೆ. 6 ಮಂದಿನೂ ಗೊತ್ತೇ ಆಗಲ್ಲ. ಹೋದವರು ಬರಲಿಲ್ಲ ಅಂದಾಗ ಸೈನ್ಯ ಇನ್ನಷ್ಟು ಆಕ್ಟಿವ್ ಆಯಿತು. ಸಮಥಿಂಗ್ ಈಸ್ ಡೇಂಜರಸ್. ದೆಹಲಿಗೆ ಸುದ್ದಿ ಬಂತು. ದೆಹಲಿಯಿಂದ ಅಲರ್ಟ್ ಆದರು ಡಿಫೆನ್ಸ್ ಮಿನಿಸ್ಟ್ರಿ. ಆಗ ಡಿಫೆನ್ಸ್ ಮಿನಿಸ್ಟರ್ ಜಾರ್ಜ್ ಫೆರ್ನಾಂಡಿಸ್ ಇದ್ರು, ವಿದೇಶಾಂಗ ಸಚಿವ ಜಸ್ವಂತ್ ಸಿಂಗ್ ಇದ್ರು. ಎಲ್ಲರೂ ಕೂಡ ರಾಜತಾಂತ್ರಿಕ ಸಭೆಯನ್ನು ಸೇರಿದ್ರು. ಭಾರತದ ಆಗಿನ ಸೇನಾ ಮುಖ್ಯಸ್ಥ ವೇದ್ ಪ್ರಕಾಶ್ ಮಲಿಕ್, VP ಮಲಿಕ್ ಎಲ್ಲರೂ ಅಲರ್ಟ್ ಆದರು. ಕಾರ್ಗಿಲ್ನ ಕಡೆಗಳಿಗೆ ಅವರ ಎಲ್ಲರ ಗಮನ ಬಂತು. ಕಾರ್ಗಿಲ್ನಲ್ಲಿ ನಾವೇನಾದ್ರೂ ಈಗ ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಸೇನೆಯ ಕಾರ್ಯಾಚರಣೆ ಶುರುವಾಯಿತು. ಅದನ್ನು ಆಪರೇಷನ್ ವಿಜಯ್ ಅಂತ ಡಿಕ್ಲೇರ್ ಮಾಡಿದ್ರು. ನಾವು ಅದನ್ನು ಕಾರ್ಗಿಲ್ ವಾರ್ ಅಂತ ಕರಿತೀವಿ. ಕಾರ್ಗಿಲ್ ವಾರ್ ನಮ್ಮ ಆಡುಭಾಷೆ ಶಬ್ದ, ಸೈನಿಕ ಭಾಷೆಯಲ್ಲಿ ಅದನ್ನು ಆಪರೇಷನ್ ವಿಜಯ್ ಅಂತ ಕರೀತಾರೆ. ಆಪರೇಷನ್ ವಿಜಯ್ ಶುರುವಾಯಿತು. ಭಾರತ ಹೇಳ್ತಾ ಇಲ್ಲ ಪಾಕಿಸ್ತಾನ ಅತಿಕ್ರಮಣ ಮಾಡಿದೆ. ಪಾಕಿಸ್ತಾನ ಹೇಳಿದ ಇಲ್ಲ ನಾವು ಆ ಥರದವರಲ್ಲ, ನಾವು ಮಾಡಿಲ್ಲ ಅಂತ ಸುಳ್ಳು ಹೇಳ್ತು ಜಗತ್ತಿನ ಮುಂದೆ. ಭಾರತ ಹೇಳ್ತು ನೋ, ದೇರ್ ಈಸ್ ಕ್ರಾಸ್ ಬಾರ್ಡರ್ ಟೆರರಿಸಮ್. ಗಡಿ ದಾಟಿದ ಭಯೋತ್ಪಾದನೆ ನಡೀತಾ ಇದೆ. ಕೆಲವರು ಭಯೋತ್ಪಾದಕರಂತೂ ಭಾರತೀಯ ಸೈನಿಕರ ವೇಷ ಹಾಕೊಂಡು ಬಂದಿದ್ರು. ಹಾಗಾಗಿ ಕಾರ್ಗಿಲ್ ವಾರ್ನ ಸಂದರ್ಭದಲ್ಲಿ ನಾವು ಯಾರ ಮೇಲೆ ಹೋರಾಟ ಮಾಡಬೇಕಾಯ್ತು ಅಂದರೆ ಕೇವಲ ಪಾಕಿಸ್ತಾನದ ಜವಾನರ ಮೇಲೆ ಮಾತ್ರ ಅಲ್ಲ, ಹಿಜ್ಬುಲ್ ಮುಜಾಹಿದೀನ್ ಟೆರರಿಸ್ಟ್ ಸಂಘಟನೆಯ ಮೇಲೂ ಕೂಡ ನಾವು ಹೋರಾಟ ಮಾಡಬೇಕಾಯಿತು. ಅವರಿಗೆ ಅಫ್ಘಾನಿಂದ ಕೂಡ ಅನೇಕ ಭಯೋತ್ಪಾದಕರನ್ನ ಕಳಿಸಿ, ಹೀಗೆ 3 ಶಕ್ತಿಗಳ ವಿರುದ್ಧದ ಹೋರಾಟ, ಕೇವಲ ಪಾಕಿಸ್ತಾನದ ಜೊತೆ ಮಾತ್ರ ಅಲ್ಲ, ಭಯೋತ್ಪಾದಕರ ವಿರುದ್ಧನೇ ಅದು ಹೋರಾಟ ಮಾಡಬೇಕಾದ ಸಂದರ್ಭ ಬಂತು. ಭಾರತೀಯ ಸೇನೆ ಸಜ್ಜಾಯಿತು. ಆಗ ಪಾಕಿಸ್ತಾನ ತನ್ನ ಅಳಲನ್ನು ವ್ಯಕ್ತಪಡಿಸಿತು. ಅಮೆರಿಕ ಸೇರ್ಕೊಂಡು ಬೇರೆ ಬೇರೆ ದೇಶದ ಮೇಲೆ ಹೇಳ್ತೀನಿ, ನೋಡಿ ನಾವು ಸುಮ್ಮನೆ ಇದ್ದೀವಿ, ಭಾರತ ನಮ್ಮ ಮೇಲೆ ಆಕ್ರಮಣ ಮಾಡ್ತಾ ಇದೆ. ಅವರು ಮೊಸಳೆ ಕಣ್ಣೀರನ್ನು ಹರಿಸಿದ್ರು. ಅಮೆರಿಕದ ಅಧ್ಯಕ್ಷನಾಗಿದ್ದಾಗ ಬಿಲ್ ಕ್ಲಿಂಟನ್ ಅವರ ಬಳಿ ವಿಷಯಗಳನ್ನು ಕೊಂಡೋದ್ರು. ಭಾರತ ಅಂತೂ ಸ್ಪಷ್ಟವಾಗಿ ಹೇಳ್ತು, ನಾವು ಯಾವ ಗಡಿಯನ್ನು ದಾಟೋದಿಲ್ಲ, ಆದರೆ ಯಾರಾದರೂ ಗಡಿ ಮೀರಿ ಬಂದರೆ ಅದಕ್ಕೆ ತಕ್ಕದಾದ ಉತ್ತರವನ್ನು ನಾವು ಕೊಟ್ಟೇ ಕೊಡ್ತೀವಿ. ಯಾಕೆಂದರೆ ನಮ್ಮ ನೆಲವನ್ನು ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ, ಆ್ಯಂಡ್ ವಿ ವಿಲ್ ಡೂ ಇಟ್. ಭಾರತದ ಪ್ರಧಾನಿ ಲಾಹೋರಿಗೆ ಬಸ್ ಯಾತ್ರೆ ಮಾಡಿದ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ರು, ಬಹಳ ಪಾಪ್ಯುಲರ್ ಆಗಿತ್ತು. ಜಂಗ್ ಹಮ್ ನಹಿ ಹೋನೆ ದೇಂಗೆ, ಯುದ್ಧ ಮಾಡಲಿಕ್ಕೆ ನಾವು ಬಿಡೋದಿಲ್ಲ, ಆ ರೀತಿ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ಅಂತ ಹೇಳಿದ್ರು. ಆದರೆ
ನಮ್ಮ ಸಹಾಯ ಹಸ್ತದ ದುರುಪಯೋಗವನ್ನು ಅವರು ಮಾಡಿದಾಗ ನಾವು ಸುಮ್ಮನೆ ಇರಬೇಕೆ? ಖಂಡಿತ ಇಲ್ಲ. ಹಾಗಾಗಿ ಭಾರತದ ಸೇನಾ ಕಾರ್ಯಾಚರಣೆ ಇನ್ನಷ್ಟು ಬಿಗುವಾಯಿತು. ಸೈನಿಕರು ಜಮಾಯಿಸಿದರು. ಸುಮಾರು 20,000ಕ್ಕೂ ಹೆಚ್ಚು ಸೈನಿಕರು ಬಂದರು, ಬೇರೆ ಬೇರೆ ಕಡೆಯಿಂದ ಬಂದರು. ಬಂದವರೆಲ್ಲ 22, 23, 25, 30 ಈ ತರುಣಾವಸ್ಥೆಯಲ್ಲಿರೋರು, ಹೊಸ ವಾತಾವರಣಕ್ಕೆ ದೇಹವನ್ನು ಬೇಗ ಅಡ್ಜಸ್ಟ್ ಮಾಡಬಲ್ಲವರು, ಚಿಮ್ಮುವ ಪುಟಿದೇಳುವ ಉತ್ಸಾಹದಲ್ಲಿರುವವರು, ತಾರುಣ್ಯದ ಹೊಸ್ತಿಲಲ್ಲಿರುವವರು, ದೇಶಭಕ್ತಿಯ ಉಜ್ವಲ ಜ್ವಾಲೆಯಲ್ಲಿ ಮಿಂದೇಳಲು ತಯಾರಾಗಿರುವವರು. ಆ ಥರದ ಒಂದು ಯೂತ್ ಫೋರ್ಸ್ ಅನ್ನ ಭಾರತದ ಸೇನೆ ಅಲ್ಲಿ ಹಾಕ್ತು. ಪ್ರತಿಯೊಬ್ಬರು ರಣಕಲಿಗಳಂತೆ ಹೋರಾಟ ಮಾಡಿದರು. ಕಾರ್ಗಿಲ್ಲನ್ನೇ ಅವ್ರು ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಂದರೆ, ಸಾಕ್ಷ್ಯಚಿತ್ರದಲ್ಲೂ ನಾವು ನೋಡಿದ್ವಿ ಒಂದು ಕಡೆ, ಪಾಕಿಸ್ತಾನದ ರಚನೆ ಏನಿದೆ ಅಲ್ಲ, ಅದ್ಭುತವಾದದ್ದು. ಅದರ ಟೋಪೋಗ್ರಫಿ, ಸಾಕಷ್ಟು ಬೆಟ್ಟಗಳಿದ್ದಾವೆ. ಒಂದು ಕಡೆಯಿಂದ ಪೂರ್ತಿ ಹಿಮಾಚ್ಛಾದಿತ ಶ್ರೇಣಿ ಇದೆ. ಇವತ್ತೇನು ನಾವು ಅಕ್ಸಾಯ್ ಚಿನ್ ಅಂತ ಕರಿತೇವೆ, ಅದು ಇವತ್ತು ಚೈನಾದ ಭಾಗವಾಗಿ ಬಿಟ್ಟಿದೆ. ಚೈನಾ ಅದನ್ನು ಆಕ್ಯುಪೈ ಮಾಡಿಕೊಂಡಿದೆ. ಅಕ್ಸಾಯ್ ಚಿನ್ ನಮ್ಮದೇ. ಅದಕ್ಕೆ ತಾಗಿಕೊಂಡಿರುವ ಭಾರತದ ಭಾಗ ಇದನ್ನು ಸಿಯಾಚಿನ್ ಅಂತ ಕರಿತೀವಿ. ಸಿಯಾಚಿನ್ ವಿಶ್ವದ ಅತ್ಯಂತ ಎತ್ತರದ ಯುದ್ಧ ಭೂಮಿ. ಅಲ್ಲೂ ಕೂಡ -40 ಡಿಗ್ರಿ ಸೆಂಟಿಗ್ರೇಡಲ್ಲಿ ಯೋಧರು ಗಡಿಯನ್ನು ಕಾಯ್ತಾ ಇದ್ದಾರೆ. ಆ ಸಿಯಾಚಿನ್ನಿಗೆ ತಲುಪಬೇಕಿದ್ರೆ ಲಡಾಖ್ ಮೂಲಕ ಹೋಗಬೇಕು. ಲಡಾಖ್ ಒಂದು ದೊಡ್ಡ ಪ್ರದೇಶ. ಜಮ್ಮು ಕಾಶ್ಮೀರ ಲಡಾಖಲ್ಲಿ 3 ಪ್ರದೇಶ ಇದೆ: ಜಮ್ಮು ಕಾಶ್ಮೀರ ಕಣಿವೆ ವ್ಯಾಲಿ ಆ್ಯಂಡ್ ಲಡಾಖ್. ಜಮ್ಮುನಲ್ಲಿ ಹಿಂದೂ ಬಾಹುಳ್ಯ, ಕಾಶ್ಮೀರದಲ್ಲಿ ಮುಸಲ್ಮಾನ್ ಬಾಹುಳ್ಯ, ಲಡಾಖಿನಲ್ಲಿ ಬುದ್ಧ ಬಾಹುಳ್ಯ. ಈ ಥರ ಒಂದು ವಿಚಿತ್ರ ಟೋಪೋಗ್ರಫಿ ಇರತಕ್ಕಂಥ ದೇಶದ ಅತ್ಯಂತ ವಿಶಿಷ್ಟ ರಾಜ್ಯಗಳಲ್ಲೊಂದು ಜಮ್ಮು ಕಾಶ್ಮೀರ. ಕಾರ್ಗಿಲ್ ಯಾಕೆ ಒಂದು ಕ್ರೂಷಲ್ ಪಾಯಿಂಟ್ ಅಂದರೆ, ಕಾರ್ಗಿಲ್ ಮೂಲಕ ನಮ್ಮ ದೇಶದ ಮೊದಲ ನಂಬರ್ 1 ನ್ಯಾಷನಲ್ ಹೈವೇ NH1 ಅದು ಪಾಸ್ ಆಗುವಂಥದ್ದು ಕಾರ್ಗಿಲ್ ಮೂಲಕ. NH1 ಅನ್ನು ಬ್ಲಾಕ್ ಮಾಡಿದರೆ ಇಡೀ ಲಡಾಖ್ಗಿರುವ ಸಂಪರ್ಕವನ್ನು ಸ್ಥಗಿತ ಮಾಡಬಹುದು. ಅಲ್ಲಿಗೆ ಅಕ್ಕಿ, ಅಲ್ಲಿಗೆ ಸೀಮೆ ಎಣ್ಣೆ, ಅಲ್ಲಿಗೆ ಸಕ್ಕರೆ, ಅಲ್ಲಿಗೆ ಆರ್ಮಿ ಯಾವುದು ಕೂಡ ಹೋಗಲ್ಲ. ಲಡಾಖ್ನ ಸಂಪರ್ಕ ತಪ್ಪಿಸಬಹುದು, ಲಡಾಖ್ನ ಮೇಲೆ ಒಂದು ಪ್ರಭುತ್ವವನ್ನು ಸ್ಥಾಪಿಸಬಹುದು ಅನ್ನೋ ಕಾರಣಕ್ಕೋಸ್ಕರ ಕಾರ್ಗಿಲ್ ಒಂದು ಆಯಕಟ್ಟಿನ ಜಾಗ. ಪಾಕಿಸ್ತಾನದಿಂದ ಕೇವಲ 170 ಕಿಲೋಮೀಟರ್ ದೂರದಲ್ಲಿದೆ. ಅಂದರೆ 1.5 ಗಂಟೆ ಡ್ರೈವ್. ಅದು 150-200 ಕಿಲೋಮೀಟರ್ ಅಂದರೆ ಅಷ್ಟು ನಿಕಟವಾಗಿರ್ತಕ್ಕಂಥ ಜಾಗವನ್ನು ಅವರು ಆಯ್ಕೆ ಮಾಡಿಕೊಂಡು ಯುದ್ಧಕ್ಕೆ ನೋಡ್ತಾರೆ. ಹಾಗಾಗಿ ಅಲ್ಲಿನ ಆಯಕಟ್ಟಿನ ಜಾಗ ಇತ್ತು. ಕಕ್ಸರ್, ಬಟಾಲಿ, ಕಾರ್ಗಿಲ್ನ ಸಿಟಿ ಎಲ್ಲ ಕಡೆಯೂ ಕೂಡ ಆರ್ಮಿಯನ್ನು ಡಿಪ್ಲಾಯ್ ಮಾಡ್ತಾರೆ. ವಿಶೇಷವಾಗಿ ದ್ರಾಸಲ್ಲಿ ಎಲ್ಲ ಕಡೆನೂ ನಮ್ಮ ಸೈನಿಕರು ಒಂದೊಂದೇ ಬೆಟ್ಟವನ್ನು, ಗುಡ್ಡಗಳನ್ನು ಗೆಲ್ತಾ ಹೋಗ್ತಾರೆ. ಈಗಾಗಲೇ ಉಲ್ಲೇಖ ಮಾಡಿದ್ರು, ಎತ್ತರದ ಭೂಭಾಗದಲ್ಲಿ ಬೆಟ್ಟಗಳಿತ್ತು, ಬೆಟ್ಟದ ಮೇಲೆ ಅವರು ಅಡ್ಕೊಂಡಿದ್ರು. ಯಾಕೆ ಬೆಟ್ಟದ ಮೇಲೆ ಅಡಗಿದ್ದಾರೆ ಅಂದರೆ, ಕೆಳಗಡೆ ಬರುವಂಥ ಯಾವುದೇ ಸೈನಿಕರನ್ನ ಮೇಲಿಂದ ನೋಡಿಬಿಡ್ತಾವೆ, ಇವರು ಕೆಳಗಿಂದ ಬರ್ತಾ ಇದ್ದಾರೆ. ಮೇಲಿಂದ ಕಲ್ಲುಗಳನ್ನು ಉರುಳಿಸೋರು, ಮೇಲಿಂದ ಶೂಟ್ ಮಾಡೋರು, ಮೇಲಿಂದ ಬಾಂಬ್ ಹಾಕೋರು, ಗ್ರೆನೇಡ್ಗಳನ್ನು ಬಿಸಾಡೋರು, ಕೆಳಗೆ ಯಾರೋ ಬಂದರೂ ಅವ್ರನ್ನ ಕೊಲ್ಬೋದು ಅನ್ನುವ ಸ್ಥಿತಿ. ಸಹಜವಾಗಿ ಈಸಿ ವಿನ್ನಿಂಗ್ ಥರ ವಾಕ್ ಓವರ್ ಇದ್ದಂಗೆ ಕೆಳಗಿಂದ ಬರ್ತಾನೆ ಅವ್ರನ್ನ ಕೊಲ್ಬಿಡೋದು. ಈ ರೀತಿಯ ಯುದ್ಧ ಸ್ಟ್ರಾಟಜಿ ಅವರಿಗಿತ್ತು. ಆದರೂ ಕೂಡ ನಮ್ಮ ಸೈನಿಕರು ಮೇಲೆ ಹತ್ತಿ ಒಂದೊಂದೇ ಬೆಟ್ಟವನ್ನು ಕ್ಲಿಯರ್ ಮಾಡ್ತಾ ಬಂದರು. ಟೈಗರ್ ಹಿಲ್ಸ್ ಕ್ಲಿಯರ್ ಮಾಡ್ತಾ ಬಂದರು. ಕಕ್ಸರ್ ನಾವು ಗೆಲ್ತಾ ಬಂದ್ವಿ. ಹೀಗೆ ಒಂದೊಂದೇ ಹಿಲ್ಗಳನ್ನು, ಬೆಟ್ಟಗಳನ್ನು ಕ್ಲಿಯರ್ ಮಾಡ್ತಾ ಬರುವಾಗ ಪಾಕಿಸ್ತಾನದ ಆಟ ಇನ್ನು ಹೆಚ್ಚು ದಿನ ಆಗಲ್ಲ ಅಂತ ಎಲ್ಲರಿಗೂ ಗೊತ್ತಾಯಿತು. ಆಗ ಅವರು ಹೇಳಿದರು, 2 ರೀತಿಯ ಹೊಸ ವಾದವನ್ನು ಅವ್ರು ಹೇಳಿದರು. ನಮಗೆ ನಾವು ಶಿಮ್ಲಾ ಒಪ್ಪಂದವನ್ನು ಒಪ್ತೀವಿ, ಲೈನ್ ಆಫ್ ಕಂಟ್ರೋಲ್ ಒಪ್ತೀವಿ, ಆದರೆ ಭಾರತ ಮತ್ತು ನಮ್ಮ ಲೈನ್ ಆಫ್ ಕಂಟ್ರೋಲ್ ಅದು ಅಸ್ಪಷ್ಟವಾಗಿ ನಮ್ಗೆ ಗೊತ್ತಾಗಲಿಲ್ಲ. ಬಹುಶಃ ಸ್ವಲ್ಪ ಆಚೆ ಈಚೆ ಹೋಗಿರ್ಬೋದು. ಲೈನ್ ಆಫ್ ಕಂಟ್ರೋಲ್ ಈಸ್ ಅನ್ಕ್ಲಿಯರ್ ಟು ಅಸ್, ಕ್ಲಿಯರ್ ಆಗಿಲ್ಲ. ಹಾಗಾಗಿ ಸ್ವಲ್ಪ ಆಚೆ ಈಚೆ ಹೋಗ್ಬೋದು ಅನ್ನೋ ಹೊಸ ವಾದವನ್ನು, ಮೊಂಡು ವಾದವನ್ನು ಪಾಕಿಸ್ತಾನ ಹೇಳುತ್ತೆ. ಎರಡನೇದವರು ಮತ್ತೆ ಪುನಃ ಸುಳ್ಳನ್ನು ಪುನರುಚ್ಚಾರ ಮಾಡಿದರೆ, ಅದೇನು ನಾವು ಅಟ್ಯಾಕ್ ಮಾಡಿಲ್ಲ, ಅವರು ಮಾಡ್ತಾ ಇದ್ದಾರೆ, ನಾವು ತಡೀತಾ ಇದ್ದೀವಿ ಅಂತ. ಪಾಕಿಸ್ತಾನದ ಒಳಗಡೆ ಅನೇಕ ಮಂದಿಗೆ ಇಲ್ಲ ನಾವು ಯುದ್ಧ ಮಾಡ್ತೀವಿ ಅಂತ ತೋರಿಸ್ಬೇಕಿತ್ತು. ಆದರೆ ಅದನ್ನು ತೋರಿಸಿದಂತೂ ಭಾರತೀಯ ಸೈನಿಕರಿಗೆ, ಭಾರತೀಯರಿಗೆ ಅತ್ಯಂತ ನೋವು ಕೊಡುವ ರೀತಿಯಲ್ಲಿ ಅದನ್ನು ತೋರಿಸಿದ್ರು. ಜುಲೈ 9ನೇ ತಾರೀಕು
ಜೂನ್ 9ನೇ ತಾರೀಕು. ಅದು ಹೇಗೆ? ಮೇ 15ಕ್ಕೆ ಆ ಕಡೆ ಹೋಗಿದಂಥ ಸೌರವ್ ಕಾಲಿಯಾ ದೇ ವೇರ್ ಮಿಸ್ಸಿಂಗ್. ಅವರ ಶರೀರವನ್ನು ಕಳಿಸ್ಕೊಟ್ರು. ಅವರು ಸತ್ತಿದ್ರು, ಕೊಂದಿದ್ರು ಅವರನ್ನು. ಹೇಗೆ ಕೊಂದಿದ್ರು ಅದರ ಬಗ್ಗೆನೇ ಕೇಳಕ್ಕೆ ಹೋದರೆ ಕಣ್ಣಲ್ಲಿ ನೀರಲ್ಲ, ರಕ್ತ ಬರುತ್ತೆ. ವಾರ್ ಪ್ರಿಸನರ್ ಯಾರಿದ್ದಾರೆ, WOP ಅಂತ ಕರೀತಾರೆ. ಯುದ್ಧದಲ್ಲಿ ಸೆರೆ ಸಿಕ್ಕಿದ ಕೈದಿಗಳಿಗೆ ಒಂದು ಮರ್ಯಾದೆ ಇದೆ, ಒಂದು ಪ್ರಿಸನರ್ಸ್ ಎಗ್ರಿಮೆಂಟ್ ಇದೆ. ಯುದ್ಧ ಖೈದಿಗಳನ್ನು ನಡ್ಕೊಳ್ಳುವಂತಹ ಒಂದು ಇಂಟರ್ನ್ಯಾಷನಲ್ ಫೋರಮ್ ಡೆಕೋರಮ್ ಇದೆ. ಆ ರೀತಿಯಲ್ಲಿ ನಡ್ಕೋಬೇಕಾದ್ರೆ ಯಾವುದನ್ನು ಮಾಡಿಲ್ಲ. ಸೆರೆ ಸಿಕ್ಕಿದವ್ರನ್ನ ಕೊಂದ್ರು. ಸೌರವ್ ಕಾಲಿಯನ ಹತ್ಯೆ ಆಯಿತು. ಹತ್ಯೆ ಆದ ಮೇಲೂ ಕೂಡ ಕ್ರೌರ್ಯವನ್ನು ನಿಲ್ಲಿಸಿಲ್ಲ. ಅವನ ದವಡೆಯನ್ನು ಕುಟ್ಟಿ ಪುಡಿ ಮಾಡಿದ್ರು, ಕಣ್ಣುಗಳನ್ನು ಕಿತ್ತರು, ಜನನಾಂಗವನ್ನು ಕಟ್ ಮಾಡಿದ್ರು, ಇಡೀ ಶರೀರಕ್ಕೆ ಸಿಗರೇಟಿನಿಂದ ಚುಚ್ಚಿದ್ರು. ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಎಲ್ಲವೂ ಕೂಡ ವ್ಯಕ್ತ ಆಗ್ತಾ ಹೋಯಿತು. ಮೂಳೆಗಳನ್ನು ಮುರಿದ್ರು, ನರಕ ಯಾತನೆಯನ್ನು ಕೊಟ್ಟರು. ಆ ರೀತಿಯ ಡೆಡ್ ಬಾಡಿಯನ್ನು, ಭಯಾನಕವಾಗಿರ್ತಕ್ಕಂಥ ಒಂದು ಮೃತ ಶರೀರವನ್ನು ಪಾಕಿಸ್ತಾನಕ್ಕೆ ಕಳಿಸ್ಕೊಟ್ಟು ಅಟ್ಟಹಾಸವನ್ನು ಮರೆಯಿತು. ಯಾರಾದರೂ ಈ ಕಡೆ ಬಂದರೆ ಅವರಿಗೆ ಇದೇ ಗತಿ ಅನ್ನುವ ಎಚ್ಚರಿಕೆಯನ್ನು ಭಾರತಕ್ಕೆ ಕೊಡುವ ಒಂದು ಪ್ರಯತ್ನವನ್ನು ಮಾಡ್ತು. ಸೌರವ್ ಕಾಲಿಯಾ ಅವರ ಮೃತದೇಹವನ್ನು ರಿಸೀವ್ ಮಾಡಿದ ಭಾರತೀಯ ಸೇನೆ ಆ ವಿಷಯವನ್ನು ತಿಳಿಸಿದ ನಂತರ ಇಡೀ ದೇಶದಲ್ಲಿ ಕಾರ್ಗಿಲ್ ಬಗ್ಗೆ ಒಂದು ದೊಡ್ಡ ವಾತಾವರಣ, ಒಂದು ಏಕಸ್ವರದ ವಾತಾವರಣ ಉಂಟಾಯಿತು. ಅಷ್ಟೊತ್ತಿಗೆ ಅನೇಕ ವಿಷಯಗಳು ಆಗ್ತಾ ಇದೆ ಅನ್ನೋದು ಮಾತ್ರ ಗೊತ್ತಿತ್ತು. ಇವತ್ತಿನಷ್ಟು ಸೋಷಿಯಲ್ ಮೀಡಿಯಾ, ಇವತ್ತಿನಷ್ಟು ಡಿಜಿಟಲ್ ಟೆಕ್ನಾಲಜಿ, ಲೈವ್ ಇನ್ ಫೇಸ್ಬುಕ್ ಆರ್ ಯೂಟ್ಯೂಬ್ ಯಾವುದೂ ಇರಲಿಲ್ಲ. ನೋ ಇಂಟರ್ನೆಟ್, ನೋ ಮೊಬೈಲ್. ಹಳ್ಳಿಗಳಿಗೆ ಏನೂ ಇರಲಿಲ್ಲ. ಕರೆಂಟು ಇಲ್ಲದ ಹಳ್ಳಿಗಳೇ ಜಾಸ್ತಿ 99ನೇ ಇಸವಿಯಲ್ಲಿ. ನೀವೆಲ್ಲ ಹುಟ್ಟೋದಕ್ಕೆ 10-11 ವರ್ಷ ಮುಂಚೆ. ಅಂಥ ಸಂದರ್ಭದಲ್ಲಿ ದೇಶದಲ್ಲಿ ವಿಷಯಗಳು ಗೊತ್ತಾಗ್ತಾ ಹೋಯಿತು. ಯುದ್ಧದ ಸ್ಥಿತಿ ದೇಶಕ್ಕೆ ಗಮನಕ್ಕೆ ಬರ್ತಾ ಹೋಯಿತು. ಅದೇ ಸಂದರ್ಭದಲ್ಲಿ ಅದಾಗಿ ಒಂದು 2-3 ದಿನದಲ್ಲೇ ದೇಶದ ಪ್ರಧಾನಿ ನೇರ ಕಾರ್ಗಿಲ್ ಯುದ್ಧದ ಜಾಗಕ್ಕೆ ಅವರು ಪ್ರವಾಸ ಮಾಡ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ ದೆಹಲಿಯಲ್ಲಿ ಕೂತ್ಕೊಳ್ಳಿಲ್ಲ. ಅವರು ಎಲ್ಲಿ ಯುದ್ಧ ನಡೀತಾ ಇದ್ದೋ ಸೈನಿಕರ ಜೊತೆ ಸೇರಿದರು, ಅಲ್ಲೇ ಮೀಟಿಂಗ್ಗಳನ್ನು ಮಾಡಿದರು, ಅಲ್ಲಿನ ಗ್ರಾಮಗಳಿಗೆ ಭೇಟಿ ಕೊಟ್ಟರು, ಸೈನಿಕರ ಉತ್ಸಾಹವನ್ನು ಅವರು ಹೆಚ್ಚಿಸಿದರು. ನಾನಿದ್ದೇನೆ ನಿಮ್ಮ ಜೊತೆ ಅನ್ನುವ ಮಾತನ್ನು ಕೊಟ್ಟರು. ಅಗತ್ಯವರು ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡಿದರು. ಎಲ್ಲರಿಗೂ ಫ್ರೀ ಹ್ಯಾಂಡ್ ಕೊಟ್ಟರು. ಯಾವ ನಿರ್ಧಾರನ ಬೇಕು ನೀವು ತಗೊಳ್ಳಿ ಅಂತ ಕೊಟ್ಟರು. ಸೇನೆಯ ಉತ್ಸಾಹ ಹೆಚ್ಚಾಯಿತು, ಸೈನಿಕರ ಆತ್ಮಬಲ ಹೆಚ್ಚಾಯಿತು. ಯುದ್ಧದಲ್ಲಿ ಇನ್ನಷ್ಟು ಧೈರ್ಯದಿಂದ, ಸ್ಥೈರ್ಯದಿಂದ, ಹೋರಾಟದಿಂದ ಮುಂದೆ ಬರ್ತಾ ಅವರು ಒಂದೊಂದನ್ನೇ ಕೋಟೆಯನ್ನು ಗೆಲ್ತಾ ಹೋದರು. ಇನ್ನೇನು 4-5 ದಿನಗಳು ಬಾಕಿ ಇದೆ. ಒಂದೊಂದೇ ಕೋಟೆಗಳನ್ನು ಖಾಲಿ ಮಾಡಿಸ್ತಾ ಜುಲೈ 26, 1999 ಸಂದರ್ಭದಲ್ಲಿ ಆ ಇಡೀ ಆಪರೇಷನ್ ಕಂಪ್ಲೀಟ್ ಮಾಡಿರುವುದಾಗಿ ಸೇನೆ ಡಿಕ್ಲೇರ್ ಮಾಡುತ್ತೆ. ಅದಕ್ಕಿಂತ ಒಂದು ವಾರ ಮುಂಚೆನೇ ನಾವೇ ಗೆದ್ವಿ ಅನ್ನೋದನ್ನು ಕೂಡ ಕೇಂದ್ರ ಸರ್ಕಾರ ಹೇಳಿತ್ತು. ಅಫಿಷಿಯಲಿ ಕೇಂದ್ರ ಸರ್ಕಾರದ ಸೂಚನೆ ಮೇರೆಗೆ 1999 ಜುಲೈ 26 ಅಂದರೆ ನಾಳೆಯ ದಿನ ಆಪರೇಷನ್ ವಿಜಯ್ ಅದನ್ನು ಮುಗಿಸಿ ಅವತ್ತಿನ ದಿನವನ್ನು ಕಾರ್ಗಿಲ್ ವಿಜಯ್ ದಿವಸ್ ಅಂತ ಘೋಷಣೆ ಮಾಡಿದರು. ನಮ್ಮ ದೇಶದ ಚರಿತ್ರೆಯಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದಂತಹ ಒಂದು ಸಂದರ್ಭ. ಅದಾದ ನಂತರ ಯಾವುದೇ ಯುದ್ಧ ಆಗಲಿಲ್ಲ. ಕಳೆದ 26 ವರ್ಷಗಳಲ್ಲಿ ಯುದ್ಧ ಕಾಲ ಬರಲಿಲ್ಲ. ಕೇವಲ ನಮಗೆ ಪೀಸ್ ಟೈಮ್ ಮಾತ್ರ ಇತ್ತು. ಸೌರವ್ ಕಾಲಿಯನನ್ನು ಕಳಿಸಿದ ಮೇಲೆ ಪಾಕಿಸ್ತಾನ ಅವರು ಕಡ್ಡಾಯವಾಗಿ ತಪ್ಪೊಪ್ಪಿಕೊಳ್ಳಬೇಕಾಯಿತು. ಇಲ್ಲ ಸರಿ ನಾವು ಮಾಡಿದ್ವಿ, ಆದರೆ ಇಟ್ ಹ್ಯಾಪಂಡ್ ಅಂತ ಅವರ ಸಮಂಜಯ ಸುಳ್ಳಿನ ಮೇಲೆ ಅದನ್ನು ಸಾರಿಸ್ತಕ್ಕಂಥ ಕೆಲಸವನ್ನೆಲ್ಲ ಮಾಡ್ತಾ ಹೋದರು. ಆದರೆ G8 ಸಭೆಯಲ್ಲಿ ದೇಶದ ಬಲಾಢ್ಯ ದೇಶಗಳೇನು ಸೇರಿತ್ತು, ಅಮೆರಿಕ, ರಷ್ಯಾ, ಜಪಾನ್, ಕೆನಡಾ, ಜರ್ಮನಿ, ಇಟಲಿ, ಈ G8 ಒಕ್ಕೂಟದಲ್ಲಿ ಪೂರ್ತಿ ಭಾರತದ ಪರವಾಗಿ ಎಲ್ಲರೂ ತಮ್ಮ ಸಹಕಾರ ಪ್ರೋತ್ಸಾಹವನ್ನು ಕೊಡ್ತಾರೆ. ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಒಂದು ದೊಡ್ಡ ಒಂದು ಹಿನ್ನಡೆಯಾಗಿ ಅದು ಕಾಯ್ತಾ ಬಂತು. ಪಾಕಿಸ್ತಾನದ ಜೊತೆಗಿನ ಈ ಯುದ್ಧ ಏನಿದೆ, ಕಾರ್ಗಿಲ್ ವಿಜಯ, ಅದನ್ನು ನಿಮ್ಮ ಮುಂದೆ ಹೇಳುವಾಗ ಯುದ್ಧದ ಕತೆ ಅದನ್ನು ಎಷ್ಟು ಹೇಳಿದರೂ ಮುಗಿಯೋದಿಲ್ಲ. ಇನ್ನೊಂದು 2 ಗಂಟೆನೂ ಹೇಳ್ತಾ ಹೋಗ್ಬೋದು. ಯುದ್ಧಸ್ಯ ವಾರ್ತಾ ರಮ್ಯ ಅಂತ ಒಂದು ಮಾತಿದೆ.
ಯುದ್ಧವನ್ನು ಹೇಳ್ತಾ ಇದ್ರೆ ಕೇಳೋಣ ಕೇಳೋಣ ಅಂತ ಅನಿಸ್ತದೆ. ಅದಕ್ಕೆ ನಮ್ಮ ಸಿನಿಮಾದಲ್ಲಿ ಇಷ್ಟೊಂದು ಫೈಟ್ ಸೀನ್ ಎಲ್ಲ ಇರುತ್ತೆ, ನೋಡೋಣ ಇನ್ನೇನು ಅಂತ ಒಂದು ಕುತೂಹಲ ಇರುತ್ತೆ. ರಾವಣ ಯುದ್ಧವನ್ನು ನಾವು ಕೇಳ್ತೀವಿ, ಕುರುಕ್ಷೇತ್ರದ ಯುದ್ಧವನ್ನು ನಾವು ಕೇಳ್ತೀವಿ. ಯುದ್ಧದ ಕತೆ ಕೇಳುವುದು ರೋಚಕತೆಯನ್ನು ಸೃಜಿಸತ್ತೆ. ಆದರೆ ಆ ರಣಾಂಗಣದಲ್ಲಿ ಆದಂತಹ ನೋವು, ಅಲ್ಲಿ ಆದಂತಹ ಮಾನವೀಯ ಸಂದೇಶಗಳು, ಹೋರಾಟದಲ್ಲಿ ಮನೆಗೆ ಸೇರದ ಅನೇಕ ಯುವಕರು, ಅದರಲ್ಲಿ ಕೆಲವರ ಹೆಸರುಗಳನ್ನು ನಾವು ಸ್ಮರಿಸಲೇಬೇಕಾಗತ್ತೆ. ಹಾಡಿನಲ್ಲಿ ಹೇಳಿದ್ರು, ಯಾರು ಕೂಡ ಮನೆಗೆ ವಾಪಸ್ ಹೋಗಲಿಲ್ಲ. ಜೋ ಲೌಡ್ಕೆ ಗರ್ನ ಜಾಯೆ, ಹೋಗ್ಲಿಕ್ಕಾಗಲಿಲ್ಲ. ಎಲ್ಲರೂ ಕೂತ್ಕೊಂಡು ಹೋರಾಟ ಮಾಡಿದರು. ಜಾತಿ ಭಾಷೆ ಪ್ರಾಂತ ಯಾವುದೂ ನೋಡಲಿಲ್ಲ. ಕೊಯ್ ಸಿಖ್, ಕೊಯ್ ಜಾಟ್ ಮರಾಠ, ಕೊಯ್ ಗುರುಕ, ಕೊಯ್ ಮದ್ರಾಸಿ. ಆದರೆ ಎಲ್ಲರೂ ಕೂಡ ಭಾರತವಾಸಿ, ನಾವೆಲ್ಲರೂ ಒಂದು. ಆ ರೀತಿಯಲ್ಲೂ ಹೋರಾಟ ಮಾಡಿದರು. ಆ ರೀತಿ ಹೋರಾಟ ಮಾಡಿದ ಯುವಕರಲ್ಲಿ ಈಗಾಗಲೇ ಸೌರವ್ ಕಾಲಿಯನ ಉಲ್ಲೇಖ ಆಯಿತು. ಅತ್ಯಂತ ತ್ಯಾಗಮಯಿ ವ್ಯಕ್ತಿತ್ವ ಸೌರವ್ ಕಾಲಿಯನದ್ದು. ಅದೇ ಥರದ ಇನ್ನೊಬ್ಬ ಯುವಕ ಈ ಕಡೆ ಇದ್ದಾರೆ, ಮನೋಜ್ ಕುಮಾರ್ ಪಾಂಡೆ. 23 ವರ್ಷ. ಆ ಯುದ್ಧದಲ್ಲಿ ಒಟ್ಟು 4 ಮಂದಿಗೆ ಪರಮವೀರ ಚಕ್ರ, 11 ಮಂದಿಗೆ ಮಹಾವೀರ ಚಕ್ರ ಸಿಕ್ತು. ಮನೋಜ್ ಕುಮಾರ್ ಪಾಂಡೆ ಆರ್ಮಿ ರಿಕ್ರೂಟ್ಮೆಂಟ್ ಆಗಿ ಇನ್ನೇನು ವರ್ಷಗಳಾಗಿದ್ದಷ್ಟೇ. ಯುದ್ಧದಲ್ಲಿ ಸಾಯುವಾಗಲೇ 23, ಆರ್ಮಿಗೆ ಸೇರಿ ಇನ್ನೆಷ್ಟು ವರ್ಷ ಆಗಿರುತ್ತೆ? 4 ವರ್ಷಗಳ ಆಲ್ಮೋಸ್ಟ್ ಎಕ್ಸ್ಪೀರಿಯನ್ಸ್. ಅವರು ಆರ್ಮಿಗೆ ಸೇರುವಾಗ ಆರ್ಮಿ ಸಿಲೆಕ್ಷನಲ್ಲಿ ಅವರಿಗೆ ಅಧಿಕಾರಿಗಳು ಕೇಳ್ತಾರೆ, ಮನೋಜ್, ನಿನ್ನ ಮಾರ್ಕ್ಸ್ ಕಾರ್ಡ್ ನೋಡಿದರೆ ಭಾಳ ಚೆನ್ನಾಗಿದೆ, ಎಲ್ಲದರಲ್ಲಿ ಒಳ್ಳೆ ಮಾರ್ಕ್ಸ್ ಇದೆ. ನೀನು ಯಾವುದಾದ್ರೂ ಒಳ್ಳೆ ಕಾಲೇಜಿಗೆ ಸೇರಿ ಓದಿ ಒಳ್ಳೆ ನೌಕರಿ ತಗೊಂಡು ಸಂಪತ್ತು ತಗೊಂಡು ಒಳ್ಳೆ ಹುಡುಗಿಯನ್ನು ಮದುವೆ ಆಗಿ ಆರಾಮ್ಸೆ ನೀನು ಬಂಗ್ಲೆ ಕಾರು ನೀನು ಚೆನ್ನಾಗಿರ್ಬೋದಲ್ಲ, ವೈ ಆರ್ ಯು ಜಾಯ್ನಿಂಗ್ ಆರ್ಮಿ ಅಂತ ಕೇಳಿದಾಗ ಮನೋಜ್ ಕುಮಾರ್ ಅವರಿಗೆ ಉತ್ತರ ಕೊಡ್ತಾರೆ, ಎಸ್, ನಾನು ಓದಿ ಮಾರ್ಕ್ಸ್ ತೆಗಿತೇನೆ, ನಂಗೆ ಗೊತ್ತು. ನೌಕರಿ ಸಿಗುತ್ತೆ, ನಂಗೆ ಗೊತ್ತು. ಒಳ್ಳೆ ಹುಡುಗಿ ಸಿಗ್ಬೋದು, ಒಳ್ಳೆ ನೌಕರಿ ಸಿಗುತ್ತೆ, ಕಾರು ಎಲ್ಲೋ ಸಿಗುತ್ತೆ. ದ್ಯಾಟ್ ಈಸ್ ಮೈ ಕೆಪಾಸಿಟಿ, ಐ ನೋ, ನಾನು ತಗೊಳ್ತೀನಿ. ಆದರೆ ನನಗೆ ಒಂದು ಜೀವನದಲ್ಲಿ ಬೇಕು, ಅದು ಎಲ್ಲೂ ಹೊರಗಡೆ ಸಿಗಲ್ಲ, ನಿಮ್ಮಲ್ಲಿದೆ, ಅದು ನನಗೆ ಬೇಕು ಅಂತ. ಆಗ ಸೈನಿಕ ಅಧಿಕಾರಿಗೆ ಕೇಳಿದ್ರು, ಅದೇನಪ್ಪ? ಆಗ ಮನೋಜ್ ಕುಮಾರ್ ಪಾಂಡೆ ಹೇಳಿದರು, ಐ ನೀಡ್ ಪರಮವೀರ ಚಕ್ರ. ಪರಮವೀರ ಚಕ್ರ ಸುಮ್ಮನೆ ಅಂಗಡಿಗಳಲ್ಲಿ ಸಿಗುವಂಥದ್ದಲ್ಲ. ಸೇನೆಯಲ್ಲಿ ಹೋರಾಡಿ, ರಣಾಂಗಣದಲ್ಲಿ ಶೌರ್ಯಭರಿತವಾಗಿ ಹೋರಾಡಿ, ಶತ್ರುವಿನ ಕೈಯಲ್ಲಿ ಸಾಯಕ್ಕೂ ರೆಡಿಯಾಗಿ ಮಡಿಯಬಲ್ಲ ಸೇನೆಯ ಅತ್ಯಂತ ಗೌರವಾರ್ಹ ಪ್ರಶಸ್ತಿ ಅಂದರೆ ಅದು ಪರಮವೀರ ಚಕ್ರ. ಸೇನೆಯ ಅತ್ಯುಚ್ಚ ಪ್ರಶಸ್ತಿ. ಭಾರತದಲ್ಲಿ 6 ಪ್ರಮುಖ ಪ್ರಶಸ್ತಿಗಳು ಸೇನೆ ವಿಷಯದಲ್ಲಿ ಇದೆ, ಗ್ಯಾಲಂಟ್ರಿ ಅವಾರ್ಡ್ಸ್ ಅಂತ ಕರೀತಾರೆ. ಯುದ್ಧ ಕಾಲದಲ್ಲಿ 3, ಶಾಂತಿ ಕಾಲದಲ್ಲಿ 3. ಯುದ್ಧ ಕಾಲದಲ್ಲಿ ಹೋರಾಟ ಮಾಡಿ ಗೆದ್ರೆ ಪರಮವೀರ ಚಕ್ರ, ಮಹಾವೀರ ಚಕ್ರ, ವೀರ ಚಕ್ರ. ಶಾಂತಿ ಕಾಲದಲ್ಲಿ ಈಗ ಹೋರಾಟ ಮಾಡಿ ಮಾಡಿದ್ರೆ ಅಶೋಕ ಚಕ್ರ, ಶೌರ್ಯ ಚಕ್ರ, ಕೀರ್ತಿ ಚಕ್ರ. ಹೀಗೆ 6 ಶೌರ್ಯ ಪ್ರಶಸ್ತಿಗಳನ್ನು ಸರ್ಕಾರ ಕೊಡುತ್ತೆ. ಈ 6ರಲ್ಲೂ ದ ಟಾಪ್ ಮೋಸ್ಟ್ ಯಾವುದು? ಪರಮವೀರ ಚಕ್ರ. ನಂಗೆ ಅದು ಬೇಕು, ಮನೋಜ್ ಕುಮಾರ್ ಪಾಂಡೆ ಹೇಳ್ತಾರೆ. ಯುದ್ಧ ಬರಬೇಕು, ಹೋರಾಡಬೇಕು, ಮಡಿಬೇಕಾ? ಮನೋಜ್ ಕುಮಾರ್ ಪಾಂಡೆ ಇನ್ನು ಸೇರಿದ್ದಾರೆ. ಯುದ್ಧ ಬಂದಿದೆ, ಹೋಗುವ ಚಾನ್ಸ್ ಸಿಕ್ಕಿದೆ. ಹೋಗುವ ಮುಂಚೆ ಅವರೊಬ್ಬ ಸೇನೆಯ ವ್ಯಕ್ತಿ ಅವರ ಹತ್ರ ಕೇಳಿದ್ದಾರೆ, ನೋಡು, ಇದು ಯುದ್ಧದ ವಾತಾವರಣ, ಸೌರವ್ ಕಾಲಿ ಅವರ ಹತ್ಯೆ ನಮ್ಮ ವಿಷಯ ಕಣ್ಮುಂದೆ ಇದೆ, ಸೆರೆ ಸಿಕ್ಕಿದ್ರೆ ನಮಗೆ ಚಿತ್ರಹಿಂಸೆ ಕೊಟ್ಟು ಕೊಲ್ತಾರೆ, ನಿಮಗೆ ಭಯ ಆಗಲ್ವೇ? 23 ವರ್ಷದ ಯುವಕ, ನಿಮಗಿಂತ 6 ವರ್ಷ ದೊಡ್ಡವರಷ್ಟೇ. ಆಗ ಮನೋಜ್ ಕುಮಾರ್ ಪಾಂಡೆ ಒಂದು ಮಾತು ಹೇಳ್ತಾರೆ, ಇಫ್ ಡೆತ್ ಕಮ್ಸ್ ಬಿಫೋರ್ ಐ ಪ್ರೂವ್ ಮೈ ಬ್ಲಡ್, ಐ ಸ್ವೇರ್ ಐ ಕಿಲ್ ದ ಡೆತ್. ನಾನು ಸಾಯೋ ಮುಂಚೆ ನನ್ನ ಕಣ್ಮುಂದೆ ಒಂದು ಸಾವು ಬಂದ್ರೆ ಸಾವನ್ನೇ ಮೊದಲು ಕೊಲ್ತೇನೆ, ಇದು ನನ್ನ ಪ್ರತಿಜ್ಞೆ. ಮನೋಜ್ ಕುಮಾರ್ ಪಾಂಡೆಯ ಮಾತು, ಎಂಥ ಶೌರ್ಯದ ಮಾತು. ತನ್ನ ಡೈರಿಯಲ್ಲಿ ಬರೆದಿಟ್ಟು ರಣಾಂಗಣಕ್ಕೆ ಹೋಗ್ತಾರೆ, ಹುತಾತ್ಮರಾಗ್ತಾರೆ. ಹೀಗಾಗಿ ಹೋರಾಟದ ಸಂದರ್ಭದಲ್ಲಿ ಎದೆಗುಂದದ ಹೋರಾಟ ಮಾಡಿದಂತಹ ಪರಮವೀರ ಚಕ್ರ ವಿಜೇತ ಮನೋಜ್ ಕುಮಾರ್ ಪಾಂಡೆ. ಭಾರತ ಸರ್ಕಾರ ಅವರಿಗೆ ಪರಮವೀರ ಚಕ್ರವನ್ನು ಕೊಡುತ್ತೆ. ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ, 24 ವರ್ಷದ ಹುಡುಗ, ಸ್ಫುರದ್ರೂಪಿ,
ಬಹಳ ಗುಡ್ ಲುಕಿಂಗ್ ಸ್ಮಾರ್ಟ್ ಯಂಗ್ ಮ್ಯಾನ್. ಅನೇಕ ಮಂದಿ ಅವರಿಗೆ ನೀವು ಬಾಲಿವುಡ್ಗೆ ಸೇರಿ ಸಿನಿಮಾಕ್ಕೆ ಸೇರಿ ನಿಮ್ಮ ಸಿನಿಮಾ ಎಲ್ಲ ಹಿಟ್ ಆಗ್ತದೆ ಅಂತ ತಮಾಷೆ ಮಾಡ್ತಾ ಇದ್ರು. ಶ್ರೀಮಂತ ಕುಟುಂಬದಿಂದ ಬಂದವರು, ಆದರೆ ಸೇನೆಯ ಮೂಲಕ ದೇಶ ಸೇವೆ ಅವರ ಉದ್ದೇಶ ಆಗಿತ್ತು. ಕಾರ್ಗಿಲ್ ಪ್ರದೇಶದ ಒಂದೊಂದು ಬೆಟ್ಟಗಳನ್ನು ಒಂದೊಂದು ಹೆಸರು ಕೊಟ್ಟು ಕರೀತಾರೆ. ಅವರಿಗೆ ಕೊಟ್ಟಂತ ಒಂದು ಟಾಸ್ಕ್ 5140 ಪಾಯಿಂಟ್ ಅಂತ ಕರೀತಾರೆ, ಪರ್ವತದ ಹೆಸರು. 5140 ಗೆಲ್ತಾರೆ. ಗೆದ್ದು ವಾಪಸ್ ಬರ್ತಾರೆ. ಹೋಗಿ 3 ದಿನ ಆಗಿತ್ತು. ನೀವು ಯುದ್ಧ ಹೇಗೆ ಅಂದರೆ ಈ ಥರ ಬ್ರೇಕ್ ಎಲ್ಲ ಇಲ್ಲ. ಈ ಯುದ್ಧಾಗಿ ಒಂದು ಅರ್ಧ ಗಂಟೆ ಬ್ರೇಕ್ ತಗೊಳ್ಳೋಣ, ಸ್ವಲ್ಪ ಚಾ ಕುಡಿದು ಬರೋಣ, ಚಾ ಬರ್ದು ಬರ್ಕ ಅಂತ ಆ ಥರ ಇಲ್ಲವೇ ಇಲ್ಲ. ಹೋರಾಡ್ತಾ ಇರೋದು ರಾತ್ರಿ ಹಗಲಿಲ್ಲ. ಯುದ್ಧಕ್ಕೆ ಬ್ರೇಕ್ ಇಲ್ಲ. ಒಮ್ಮೆ ಹೋದರೆ ಹಸಿವು, ನೀರಡಿಕೆ ಯಾವುದೂ ಇಲ್ಲ. ನಮಗೆ 11 ಗಂಟೆ ಆಯಿತು, 1 ಗಂಟೆಗೆ ನೀರು ಕುಡಿಬೇಕು ಅಥವಾ ಜ್ಯೂಸ್ ಬೇಕು ಅಂತ ಬ್ರೇಕ್ ಬೇಕು ಅಂತ ಅನಿಸುತ್ತೆ. ಅವರಿಗೆ ಯಾವುದೂ ಇಲ್ಲ. ಹೀಗೆ 3 ದಿನ ಸತತ ಯುದ್ಧ ಮಾಡಿ ಬಳಲಿ ಬೆಂಡಾಗಿ ಬಂದಿದ್ರು ಕೂಡ ತಕ್ಷಣ ಕ್ಯಾಂಪ್ನಲ್ಲಿ ಅವರಿಗೆ ಗೊತ್ತಾಯಿತು ಇನ್ನೊಂದು ಕಡೆ ಹೋಗೋದಿದೆ. 4875 ಪೆಂಡಿಂಗ್, ಅಲ್ಲಿ ಸೈನಿಕರಿದ್ದಾರೆ, ನಾನು ತಕ್ಷಣ ಹೋಗಬೇಕು ಅಂತ ಅವ್ರಿಗೆ ಗೊತ್ತಾಯಿತು. ಒಂದನ್ನು ಗೆದ್ದುಬಿಟ್ಟಿದ್ದಾರೆ, 5140 ಗೆದ್ದಿದ್ದಾರೆ, 4875 ಹೋಗಬೇಕು. ಆಗ ಒಂದು ಖಾಸಗಿ ವಾಹಿನಿಯ ಪತ್ರಕರ್ತರೊಬ್ಬರು ಪ್ರಶ್ನೆ ಕೇಳ್ತಾರೆ, ಆರ್ ಯು ನಾಟ್ ಟಯರ್ಡ್? ಯು ಶುಡ್ ಟೇಕ್ ರೆಸ್ಟ್. ನೀನು ಈಗ ಹೋಗೋದಲ್ಲ, ನೀನು ಸ್ವಲ್ಪ ನಿದ್ದೆ ಬೇಕು, ವಿಶ್ರಾಂತಿ ಬೇಕು. ಆಗ ಪತ್ರಕರ್ತನಿಗೆ ವಿಕ್ರಮ್ ಬಾತ್ರಾ ಉತ್ತರ ಕೊಡ್ತಾರೆ, ಎ ದಿಲ್ ಮಾಂಗೆ ಮೋರ್. 1996ನೇ ಇಸಲಿ ಭಾರತದಲ್ಲಿ ಕ್ರಿಕೆಟ್ ವರ್ಲ್ಡ್ ಕಪ್ ಆದಾಗ ಪೆಪ್ಸಿ ಕಂಪನಿಯ ಜಾಹೀರಾತಿನ ಸ್ಲೋಗನ್ ಅದು, ಎ ದಿಲ್ ಮಾಂಗೆ ಮೋರ್. ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿದ್ದಾಗ ಒಂದು ಬೈ ಲೈನ್ ಆಫ್ ಎನ್ ಅಡ್ವರ್ಟೈಸ್ಮೆಂಟ್. ಎಲ್ಲ ಯುವಕರ ಬಾಯಲ್ಲಿ ಅದಿತ್ತು, ಅವ್ರ ಬಾಯಲ್ಲೂ ಇತ್ತು. ಹೇಳಿದ್ದಾರೆ ಅದನ್ನು, ನಂಗೆ ಇನ್ನೂ ಬೇಕು. ಅವ್ರು ಹೋದರು. ಆಗ ಪತ್ರಕರ್ತ ಕೇಳ್ತಾರೆ, ಇಟ್ ಈಸ್ ಡೇಂಜರಸ್, ಯು ಆರ್ ಜಂಪಿಂಗ್ ಇನ್ ಟು ರಿಸ್ಕ್. ವಾಪಸ್ ಬರೋದು ಕಷ್ಟ ಇದೆ. ಆಗ ವಿಕ್ರಮ್ ಬಾತ್ರಾ ಅವರಿಗೆ ಒಂದು ಉತ್ತರ ಕೊಡ್ತಾರೆ, ಐ ವಿಲ್ ಕಮ್ ಬ್ಯಾಕ್ ಫಾರ್ ಶ್ಯೂರ್. ನಾನು ವಾಪಸ್ ಬರ್ತೀನಿ. ಐ ವಿಲ್ ಕಮ್ ಬ್ಯಾಕ್ ಈದರ್ ದ ಟ್ರೈಕಲರ್ ಅನ್ಫರ್ಲ್ಡ್ ದೇರ್ ಆರ್ ಐ ವಿಲ್ ಕಮ್ ಬ್ಯಾಕ್ ದ ಟ್ರೈಕಲರ್ ರ್ಯಾಪ್ಡ್ ಅರೌಂಡ್ ಮೀ. ನಾನು ತ್ರಿವರ್ಣ ಧ್ವಜವನ್ನು ಹಾರಿಸಿ ಬರ್ತೀನಿ, ಅಥವಾ ತ್ರಿವರ್ಣ ಧ್ವಜ ನನ್ನನ್ನು ಹೊದ್ದುಕೊಂಡಿರೋ ಸ್ಥಿತಿಯಲ್ಲಿ ನಾನು ವಾಪಸ್ ಬರ್ತೀನಿ. ಬಟ್ ಐ ವಿಲ್ ಕಮ್ ಬ್ಯಾಕ್ ಫಾರ್ ಶ್ಯೂರ್. ವಿಕ್ರಮ್ ಬಾತ್ರಾನ ಮಾತು. ಎಂತಹ ಹೋರಾಟದ ಮಾತದು. ಹೋರಾಟ ಮಾಡ್ತಾರೆ, ದೇಶಕ್ಕೋಸ್ಕರ ಪ್ರಾಣವನ್ನು ಕೊಡ್ತಾರೆ. ಅವರು ವಾಪಸ್ ಬರಲೇ ಇಲ್ಲ. ಅವರಿಗೆ ಪರಮವೀರ ಚಕ್ರ. ಇಂಡಿಯನ್ ಏರ್ಫೋರ್ಸ್ ಆಗ ಆಪರೇಷನ್ ಸಫೇದ್ ಸಾಗರ್ ಅಂತ ಲಾಂಚ್ ಮಾಡಿದರು. ಅದರಲ್ಲಿ ಅನೇಕ ಪೈಲಟ್ ವಿಮಾನಗಳು ಬೇರೆ ಬೇರೆ ಬರ್ತಾ ಇತ್ತು. ಅದರಲ್ಲಿ ಒಂದು ವಿಮಾನ ಲೈನ್ ಆಫ್ ಕಂಟ್ರೋಲ್ ಅನ್ನು ದಾಟಿ ಪಾಕಿಸ್ತಾನದ ಪ್ರದೇಶದಲ್ಲಿ ಬಿದ್ದುಬಿಡ್ತು. ಅದರಲ್ಲಿ ಇಬ್ಬರು ಇದ್ರು, ಅಂದರೆ ಬೇರೆ ಬೇರೆ ಸಂದರ್ಭ. ಒಬ್ಬರು ಕ್ಯಾಪ್ಟನ್ ಅಜಯ್ ಅಹುಜಾ, ಅವರನ್ನ ಸೆರೆ ಹಿಡಿತಾರೆ. ಅವರಲ್ಲಿ ಬಿದ್ದಿರೋದು ಗೊತ್ತಿದೆ, ಆದರೆ ಅವರು ಎಲ್ಲಿದ್ದಾರೆ ಅನ್ನೋದನ್ನು ಪಾಕಿಸ್ತಾನದ ಆರ್ಮಿ ಹೇಳಲೇ ಇಲ್ಲ. ಸೌರವ್ ಕಾಲಿಯನಿಗೆ ಯಾವ ರೀತಿ ಚಿತ್ರಹಿಂಸೆ ಇಟ್ಟುಕೊಂಡ್ರೋ, ಅಜಯ್ ಅಹುಜಾ ಅವರ ಹತ್ರ ಮಾಹಿತಿ ಕೇಳಲಿಕ್ಕೆ ಅವರು ಶುರು ಮಾಡಿದರು. ಎಷ್ಟು ಆರ್ಮಿಗಳಿದೆ, ಯಾರೆಲ್ಲ ಇಲ್ಲಿ ಇದ್ದಾರೆ, ರೆಜಿಮೆಂಟ್ಗಳೆಲ್ಲ ಇದೆ, ಎಲ್ಲ ಸೈನಿಕ ಮಾಹಿತಿಗಳನ್ನು ಕೇಳಿ, ನಿಮ್ಮ ನೆಕ್ಸ್ಟ್ ಪ್ಲಾನ್ ಏನು, ನಾಳೆ ಏನು, ನಾಡಿದ್ದೇನು, ಎಲ್ಲ ಮಾಹಿತಿಗಳನ್ನು ಕೇಳಲಿಕ್ಕೆ ತಯಾರಿದ್ರು ಕೂಡ ಕ್ಯಾಪ್ಟನ್ ಅಜಯ್ ಅಹುಜಾ ಮಾಹಿತಿಯನ್ನು ಬಿಟ್ಟುಕೊಟ್ಟೇ ಇಲ್ಲ. ಎಲ್ಲ ಹಿಂಸೆಯನ್ನು ತಡ್ಕೊಂಡ್ರು. ಚಿತ್ರಹಿಂಸೆ ನಾವೇನು ಸಿನಿಮಾಗಳಲ್ಲೋ ಎಲ್ಲೋ ವರ್ಣನೆಗಳಲ್ಲಿ ಕೇಳ್ತೀವಿ, ಆ ರೀತಿ ಎಲ್ಲ ಚಿತ್ರಹಿಂಸೆಗಳನ್ನು ಅನುಭವಿಸಿ ತಾಯ್ನಾಡಿಗೋಸ್ಕರ ಅವರು ಹುತಾತ್ಮರಾಗ್ತಾರೆ ಕ್ಯಾಪ್ಟನ್ ಅಜಯ್ ಅಹುಜಾ. ಇನ್ನೊಂದು ಕಡೆ ಕೆ ನಚಿಕೇತ್, ಆಂಧ್ರ ಪ್ರದೇಶದವರು, ನಚಿಕೇತ್ ರಾವ್, ಅವರನ್ನು ಸೆರೆ ಹಿಡಿತಾರೆ. ಅವರು ಕೂಡ ಸಫೇದ್ ಸಾಗರಲ್ಲಿ ಹೋದವರೇ, ಏರ್ಫೋರ್ಸ್ ಜವಾನ್. ಆದರೆ ಅವರು ಬಿದ್ದ ಸಂದರ್ಭದಲ್ಲಿ ಅಲ್ಲೊಬ್ಬ ಬಹಳ ಹಿರಿಯ ಪಾಕಿಸ್ತಾನದ ಆರ್ಮಿಯವರಿದ್ರು. ಅವರು ತಕ್ಷಣ ಎಲರ್ಟ್ ಆಗಿ, ನಾವು ಈಗ ಬಂದವರನ್ನೆಲ್ಲ ಕೊಲ್ಲೋದು ಸರಿ ಹೋಗಲ್ಲ, ಸರಿಯಲ್ಲ ಅಂತ ಬಹಳ ಬಲವಾಗಿ ಉಳಿದವರನ್ನ ಎದುರಿಸಿ ನಚಿಕೇತ್ ಅವರನ್ನ ವಾಪಸ್ ಭಾರತಕ್ಕೆ ತರುವಂತಹ ಪ್ರಯತ್ನವನ್ನು ಮಾಡಿದರು. ನಚಿಕೇತ್ ಅವರು ಈಗಲೂ ಬದುಕಿದ್ದಾರೆ. ಆದರೆ ಧೈರ್ಯದಿಂದ ಎದೆಯೊಬ್ಬಿಸಿ ಶತ್ರು ದೇಶದಲ್ಲಿ ಕಾಲಿಟ್ಟು ಬಂದಂತಹ ಧೀರ ಯೋಧ ನಚಿಕೇತ್ ರಾವ್ ಸಾಯೋದಕ್ಕೆ ಕೂಡ ಅವರು ಹಿಂಜರಿಲಿಲ್ಲ. ವಿಜಯಂತ ಥಾಪರ್ ಅವರ ಉಲ್ಲೇಖ ಆಯಿತು, ವಿಡಿಯೋದಲ್ಲಿ ನಾವು ನೋಡಿದ್ದೀವಿ. ವಿಜಯಂತ ಥಾಪರ್ ಅವರು ತಮ್ಮ ತಾಯಿಗೆ ಒಂದು ಪತ್ರ ಬರೀತಾರೆ ಮನೆಗೆ, ಯುದ್ಧ ನಡೀತಾ ಇದೆ, ನನ್ನನ್ನು ನೋಡಬೇಡಿ. ಬಹುಶಃ ಈ ಪತ್ರ ನಿಮ್ಮ ಕೈ ಸೇರುವಾಗ ನಾನು
ದೇವಲೋಕದಲ್ಲಿ ಇರ್ತಾರೆ. ಬಹುಶಃ ಅಪ್ಸರೆಯರು ನನ್ನನ್ನು ಸ್ವಾಗತ ಮಾಡ್ತಾ ಇದ್ದಾರೆ, ನಾನು ಮೇಲಿಂದ ನಿಮ್ಮನ್ನು ನೋಡ್ತಾ ಇರ್ತೀನಿ. ಅಷ್ಟು ಮಾತ್ರ ಹೇಳಿಲ್ಲ, ನಂತರ ನನ್ನ ಭವಿಷ್ಯದ ನಿಧಿ ಏನು ಸಿಗುತ್ತೆ ಅದರಲ್ಲಿ ಸಮಾಜ ಸೇವೆಗೆ ಅದನ್ನು ಬಳಸಬೇಕಾ. ಮನೆಯಲ್ಲಿರ್ತಕ್ಕಂಥ ಒಬ್ಬರು ಕೆಲಸದಾಕೆ ಹುಡುಗಿ ರುಕ್ಸಾನ, ಅವಳ ಮದುವೆ ಮಾಡಿಸ್ಬೇಕಾ, ಪ್ರತಿ ತಿಂಗಳು ಅದರಿಂದ 50 ರೂಪಾಯಿಯನ್ನು ರುಕ್ಸಾನಾಗೆ ಕೊಡಬೇಕಾ. ನಾನು ನಿಮ್ಮನ್ನು ಮೇಲಿಂದ ನೋಡ್ತಾ ಇರ್ತೀನಿ. ಒಂದು ದಿನ ನೀವು ಮೇಲಿಂದ ಬಂದಾಗ ನಿಮಗೂ ಭಾರತದ ಸೈನಿಕರು ಎಷ್ಟು ವೀರಾವೇಶದಿಂದ ಹೋರಾಟ ಮಾಡ್ತಾರೆ ಅನ್ನೋ ಅರಿವು ನಿಮಗೆ ಆಗತ್ತೆ ಅನ್ನೋ ಒಂದು ಬಹಳ ಪ್ರೇರಣಾದಾಯಿ ಪತ್ರವನ್ನು ಬರೆದು ಹುತಾತ್ಮರಾದವರು ವಿಜಯಂತ್ ಥಾಪರ್. ಯೋಗೇಂದ್ರ ಸಿಂಗ್ ಪಾಂಡೆ 19 ವರ್ಷದ ಯುವಕ, ನಿಮಗಿಂತ 1.5-2 ವರ್ಷಕ್ಕೆ ದೊಡ್ಡವನ. ಭಾರತದ ಇತಿಹಾಸದಲ್ಲಿ ಅತ್ಯಂತ ಚಿಕ್ಕ ವಯಸ್ಸಲ್ಲಿ ಪರಮವೀರ ಚಕ್ರ ಪಡೆದಂತ ಮೊದಲ ತರುಣ. ಎಟ್ ದ ಏಜ್ ಆಫ್ 19 ಪರಮವೀರ ಚಕ್ರ. 19ನೇ ವಯಸ್ಸು ಅಂದಾಗ ಐಸ್ ಕ್ರೀಮ್ ಚಾಕ್ಲೇಟ್ ಜಗತ್ತಲ್ಲಿ ತಿರುಗಾಡೋ ವಯಸ್ಸಲ್ಲ, ದೇಶಕ್ಕೋಸ್ಕರ ಹಿರಿಮೆ ಗರಿಮೆಗಳಿಗೋಸ್ಕರ ಪ್ರಾಣ ಕೊಡೋ ವಯಸ್ಸದ. ಯೋಗೇಂದ್ರ ಸಿಂಗ್ ಯಾದವ್ ತನಗೆ ಕೊಟ್ಟಿದ್ದಂತಹ ಪರ್ವತವನ್ನು ಕ್ಲಿಯರ್ ಮಾಡೋ ಸಂದರ್ಭದಲ್ಲಿ ಪಾಕಿಸ್ತಾನದ ಶೆಲ್ಲಿಂಗ್ ಆಗುತ್ತೆ, ತುಂಬ ದೊಡ್ಡ ಮಟ್ಟದ ದಾಳಿ. ಜೊತೆಗಿದ್ದವರು ತೀರ್ಕೊಂಡ್ರು. ಕೇವಲ 7 ಮಂದಿ ಬದುಕಿದ್ದಾರೆ, ಅದರಲ್ಲಿ ಯೋಗೇಂದ್ರ ಸಿಂಗ್ ಯಾದವ್ ಒಬ್ಬ. ಶತ್ರುಗಳ ಮೇಲೆ ಇದ್ದಾರೆ, ಆದರೂ ಯೋಗೇಂದ್ರ ಸಿಂಗ್ ಯಾದವ್ ಧೈರ್ಯದಿಂದ ಹೋಗ್ತಾರೆ. ಮತ್ತೆ ಅಟ್ಯಾಕ್ ಆಗುತ್ತೆ, ಅವರ ಜೊತೆಗಿರೋ 6 ಮಂದಿ ತೀರ್ಕೊಂಡ್ರು, ಅವರಿಗೂ 2 ಗುಡ್ಡುಗಳು ಬಿತ್ತ. ದೊಡ್ಡ ಸಂಖ್ಯೆಯಲ್ಲಿ ಅವರು ಬರ್ತಾ ಇದ್ದಾರೆ, ಇವರೊಬ್ಬರೇ ಇದ್ದಾರೆ. ಅವರು ಉಳಿದ 6 ಮಂದಿ ಜೊತೆಗೆ ತಾನೂ ಸತ್ತವರಾಗೆ ಮಲ್ಕೊಂಡ್ರು. ಒಳ್ಳೆ ಐಡಿಯಾ ಅಂತ ನಿಮ್ಗೆ ಅನಿಸ್ಬೋದು ಅಲ್ವಾ? ಅವ್ರು ಬಂದು ನೋಡಿದಾಗ ಇವರೆಲ್ಲ ಮಲ್ಕೊಂಡು ಬಿಟ್ಟಿದ್ದಾರೆ ಅಂತ. ಆದರೆ ಆಗಲೇ ಹೇಳಿದ್ರೆ ಪಾಕಿಸ್ತಾನ ಯುದ್ಧದ ಅಗ್ರಿಮೆಂಟ್ಗಳನ್ನು ದಾಟುವ ಒಂದು ದೇಶ ಅದು. ಅವರು ಸತ್ತಿದ್ದಾರೆ ಅಂತ ಗೊತ್ತಿದ್ರು ಮತ್ತೆ ಭಾರತೀಯ ಯೋಧರ ಮೇಲೆ ಮದ್ದುಗುಂಡುಗಳನ್ನು ಹಾರಿದ್ರು. ಯೋಗೇಂದ್ರ ಸಿಂಗ್ ಯಾದವ್ ನಿಮಗಿಂತ ಸ್ವಲ್ಪ ದೊಡ್ಡವರು, 19 ವರ್ಷದ ಯುವಕ. 17 ಬುಲೆಟ್ಗಳು ದೇಹದ ಒಳಗಡೆ ಹೋಯ್ತು. 17. ನಮಗೆ ಪಕ್ಕದವರು ಸ್ವಲ್ಪ ಚಿವುಟಿದ್ರೆ ಅಮ್ಮ ಅಂತ ನಾವು ಬೊಬ್ಬೆ ಹಾಕ್ತೀವಿ. ಮದ್ದು ಗುಂಡುಗಳು ದೇಹಕ್ಕೆ ಬಂದಿದೆ, ನೀವು ಬೊಬ್ಬೆ ಹಾಕಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ನೀನು ಬದುಕಿದ್ಯಾ ಅಂತ. ಬಿಡ್ತಾರಾ? ದೇಶಕ್ಕೋಸ್ಕರ ನಾನು ಬದುಕಬೇಕು, ಆ ಪ್ರಾಣವಾಯು ಅವರಲ್ಲಿ ಹರಿದಾಡ್ತಾ ಇತ್ತು. 17 ಬುಲೆಟ್ ಅನ್ನು ಒಳಗೆ ಇಟ್ಕೊಂಡ್ರು ಕೂಡ, ಬ್ಲೀಡಿಂಗ್ ಆಗ್ತಿದ್ರು ಕೂಡ ಸಹಿಸ್ಕೊಂಡ್ರು. ಎಂತಹ ಧೈರ್ಯ ಇರಬೇಕಾ? ಪಾಕಿಸ್ತಾನದ ಸೈನಿಕರು ಅಲ್ಲೇ, ಅವ್ರಿಗೆ ಗೊತ್ತಿಲ್ಲ ಇವರು ಬದುಕಿಲ್ಲ ಅಂತ ಗೊತ್ತಿಲ್ಲ, ಸತ್ಯಾರ ಅಂತ ಅಂದ್ಕೊಂಡು ಕೆಲವು ವಿಷಯಗಳನ್ನು ಮಾತಾಡ್ತಾ ಇದ್ರು. ಆ ಮಾತುಗಳನ್ನು ಕೇಳಿಸ್ಕೊಳ್ತು, ಇನ್ಫಾರ್ಮೇಶನ್ ಸಿಕ್ತು, ಯಾವ ಬೆಟ್ಟದಲ್ಲಿ ಎಷ್ಟು ಮಂದಿ ಅಡಗಿದ್ದಾರೆ, ನಾಳೆ ನಾಡಿದ್ರಲ್ಲಿ ಅವ್ರು ಏನು ಮಾಡೋರಿದ್ದಾರೆ. ಅವರು ಬೆಟ್ಟದಿಂದ ಕೆಳಗಿಳಿತಾ ಬಂದರು, ಇನ್ನು ಕೆಳಗಿಳಿದಾಗ ಮೇಲಿನಿಂದ ರಣೋತ್ಸಾಹದಿಂದ ಯೋಗೇಂದ್ರ ಸಿಂಗ್ ಯಾದವ್ ಎದ್ದು ಅವರ ಮೇಲೆ ದಾಳಿ ಮಾಡ್ತಾರೆ. ಅದರಲ್ಲಿ 3-4 ಮಂದಿಯನ್ನು ಕೊಲ್ತಾರೆ. ಆಗ ಅವರು ಹೊತ್ಕೊಂಡ್ರು, ಬಹುಶಃ ಇನ್ನೊಂದು ದಾರಿಯಲ್ಲಿ ಹೊಸ ಬೆಟಾಲಿಯನ್ ಬಂದಿದೆ, ನಾವೀಗ ಜಾಗ ಖಾಲಿ ಮಾಡಬೇಕು. ಇಡೀ ಬೆಟ್ಟವನ್ನು ಖಾಲಿ ಮಾಡಿದರು. ಹೀಗೆ ಒಳಗಡೆ 17 ಗುಂಡು ಇದ್ಕೊಂಡು ಕೂಡ ಇಡೀ ಬೆಟ್ಟವನ್ನು ಖಾಲಿ ಮಾಡಿಸಿದ ಯೋಗೇಂದ್ರ ಸಿಂಗ್ ಯಾದವ್ ನಂತರ ಬರ್ತಾ ಒಂದು ಝರಿಯ ಮೂಲಕ ಬಂದು ಅಲ್ಲಿನ ಸೈನಿಕರಿಗೆ ವಿಷಯ ತಿಳಿಸಿ ನಂತರ ಅವರನ್ನ ಸರ್ಕಾರಿ ಆಸ್ಪತ್ರೆಗೆ ಅವರನ್ನು ಸೇರಿಸ್ತಾರೆ. ಅದ್ಭುತವಾದಂಥ ಒಂದು ಹೋರಾಟ ಅವರದ್ದು. ಅವರು ಆಸ್ಪತ್ರೆಯಲ್ಲಿ ಇದ್ದಾಗ ದೆಹಲಿಗೆ ಸುದ್ದಿ ಬಂತು, ಯೋಗೇಂದ್ರ ಸಿಂಗ್ ಯಾದವ್ ತೀರ್ಕೊಂಡಿದ್ದಾರೆ. ಆ ಶೌರ್ಯದ ಕಥೆಯನ್ನು ಕೇಳಿ ತಕ್ಷಣ ಕೇಂದ್ರ ಸರ್ಕಾರ ಅವರಿಗೆ ಪರಮವೀರ ಚಕ್ರ ಡಿಕ್ಲೇರ್ ಮಾಡ್ತು. ಇವರಿಗೆ ಗೊತ್ತಿಲ್ಲ, ಇವರಿನ್ನ ಆಸ್ಪತ್ರೆಯಲ್ಲೇ ಇದ್ದಾರೆ. ಪರಮವೀರ ಚಕ್ರ ಡಿಕ್ಲೇರ್ ಆಗಿ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಮಾಹಿತಿ ಬಂತು, ಯೋಗೇಂದ್ರ ಸಿಂಗ್ ಯಾದವ್ ಅನ್ನುವ ಇನ್ನೊಬ್ಬ ಸೈನಿಕ ತೀರ್ಕೊಂಡಿದ್ದಾರೆ, ಇವರಲ್ಲ, ಇವರು ಬದುಕಿದ್ದಾರೆ ಅಂತ. ನೀನು ಬದುಕಿದ್ಯಾಗೆ ನಿಮಗೆ ಪರಮವೀರ ಚಕ್ರ ಇಲ್ಲ ಅಂತ ಹೇಳಂಗಿಲ್ಲ. ಅವರಿಗೆ ಪರಮವೀರ ಚಕ್ರ ಘೋಷಣೆ ಮಾಡಿದ್ದಾರೆ, ಇನ್ನೂ ಹೆಮ್ಮೆಯಿಂದ ಅವರಿಗೆ ಕೊಡಬೇಕಾಗಿತ್ತು, ಇಲ್ಲಾಂದ್ರೆ ಅವರ ಕುಟುಂಬಕ್ಕೆ ಕೊಡಬೇಕಾಗಿತ್ತು. ಹೀಗಾಗಿ ಯಂಗೆಸ್ಟ್ ರಿಸೀವರ್ ಆಫ್ ಪರಮವೀರ ಚಕ್ರ ಕಾರ್ಗಿಲ್ ವಾರಲ್ಲಿ ಬಂದವರೇ ಯೋಗೇಂದ್ರ ಸಿಂಗ್ ಯಾದವ್. ಆಸ್ಪತ್ರೆಗೆ ವಾಜಪೇಯಿಯವರು ಭೇಟಿ ಕೊಟ್ಟಾಗ ಅಲ್ಲಿನ ಸೈನಿಕ ಆಸ್ಪತ್ರೆಗೆ ಅಲ್ಲಿ ಒಬ್ಬರು ಅಂಗ್ರೇಜ್ ಸಿಂಗ್ ಅಂತ ಇದ್ರು, ನಾಯಕ್ ಅಂಗ್ರೇಜ್ ಸಿಂಗ್. ಅವರಿಗೆ ವಾಜಪೇಯಿಯವರು ಕೇಳ್ತಾರೆ, ಚೆನ್ನಾಗಿದೆಯಪ್ಪ, ಹೇಗಿದ್ದೀ, ಆರೋಗ್ಯ ಎಲ್ಲ ಹೇಗಿದೆ, ಚೇತರಿಸಬೇಕು ಅಂತ ಹೇಳಿದಾಗ ಅವರು ತನ್ನ ಎದೆಯನ್ನು ತೋರಿಸಿದ್ರು. ಎದೆಗೆ ಗುಂಡು ಬಿದ್ದಿತ್ತು. ಅವರು ವಾಜಪೇಯಿಯವರ ಕೈ ಹಿಡ್ಕೊಂಡು ಒಂದು ಮಾತನ್ನು ಹೇಳ್ತಾರೆ, ಬಹಳ ಅದ್ಭುತವಾದ ಮಾತು. ನೀವು ಎಲ್ಲೆಲ್ಲ ಹೋಗ್ತೀರ ಅಲ್ಲಿ ನೀವು ಭಾಷಣ ಮಾಡುವಾಗ ಹೇಳಬೇಕು, ಭಾರತೀಯ ಸೈನಿಕರು
ಪಾಕಿಸ್ತಾನದ ಸೈನಿಕರಿಗೆ ಉತ್ತರ ಕೊಟ್ಟದ್ದು ಎದೆಯಿಂದ. ಯಾವ ಸೈನಿಕನ ಬೆನ್ನಿಗೆ ಗುಂಡು ಬಿದ್ದಿಲ್ಲ ಅಂತ ಹೇಳಬೇಕು ಅಂತ ಹೇಳಿದರು. ಬೆನ್ನಿಗೆ ಗುಂಡು ಬೀಳೋದಂದ್ರೆ ಏನರ್ಥ? ಬೆನ್ನು ಹಾಕಿ ಓಡುವಾಗ ಗುಂಡು ಬಿದ್ದರೆ ಬೆನ್ನಿಗೆ ಗುಂಡು ಬೀಳುತ್ತೆ. ಪ್ರಧಾನಮಂತ್ರಿಗೆ ಹೇಳ್ತಾ ಇದ್ದಾರೆ ಅಂಗ್ರೇಜ್ ಸಿಂಗ್, ನೀವು ಎಲ್ಲೆಲ್ಲ ಹೋದ್ರೂ ಕೂಡ ಹೇಳಬೇಕು, ಭಾರತೀಯ ಸೈನಿಕರಿಗೆ ಎದೆಗೆ ಗುಂಡು ಬಿದ್ದದ್ದು ಎದೆಗೆ. ಧೈರ್ಯವನ್ನು ಹೇಳ್ತಕ್ಕಂಥ ಸ್ಥೈರ್ಯದ ಮಾತು ಅಂಗ್ರೇಜ್ ಸಿಂಗ್ ಹೇಳಿದರು. ಹೀಗೆ ಅನೇಕ ಮಂದಿ ಇದ್ದಾರೆ. ಕತೆ ಹೇಳ್ತಾ ಹೋದ್ರೆ ಇನ್ನಷ್ಟು ಸಮಯ ಮೀರುತ್ತೆ. ಪ್ರತಿಯೊಬ್ಬರು ಕೂಡ ಸ್ಮರಣಾರ್ಹರೇ. ಒಬ್ಬೊಬ್ಬರ ಹೋರಾಟದಲ್ಲೂ ಒಂದೊಂದು ಕತೆ ಇದೆ. ಇದೆಲ್ಲವನ್ನು ನಾವು ಯಾಕೆ ಮಾಡ್ತೀವಿ? ಈ ಸಂಸ್ಮರಣೆ ಅಗತ್ಯ ಏನು? ಭಾರತದ ಮೇಲೆ ಇನ್ನೊಂದು ದಾಳಿ ಯಾವ ಸಂದರ್ಭದಲ್ಲೂ ನಡಿಬಹುದು. ಇದಾಗಲೇ ಪಹಲ್ಗಾಂವ್ ಅಟ್ಯಾಕ್ ಆಗಿದ್ದನ್ನು ನೀವು ನೋಡಿದಿರಿ. ಆಪರೇಷನ್ ಸಿಂಧೂರ್ನ ಉತ್ತರ ನಿಮ್ಮ ಕಣ್ಮುಂದೆ ಇದೆ. ಯಾವ ಕಾಲದಲ್ಲೂ ಭಾರತದ ಮೇಲೆ ದಾಳಿ ಸದಾ ಆಗ್ತಾ ಇರ್ಬೋದು. ಅಂಥ ಒಂದು ದೇಶ ನಮ್ಮದು. ಭಾರತ ಮೇಲೆ ದಾಳಿ ಆದಾಗ ಆಗಿನ ಯುವ ಪೀಳಿಗೆ ಅದರಿಂದ ದೇಶಭಕ್ತಿಯ ಸಿಂಚನ ಮಾಡ್ತಾ ದೇಶವನ್ನು ರಕ್ಷಿಸೋ ಹೊಣೆಗಾರಿಕೆಯನ್ನು ಹೊರಬೇಕು. ಸೌರವ್ ಕಾಲಿಯ 22 ಆಗಿನ ಕಾಲದ ಸಮಸ್ಯೆಗೆ ಆತ ಉತ್ತರ ಕೊಟ್ಟ. ಕ್ಯಾಪ್ಟನ್ ವಿಕ್ರಮ್ ಬಾತ್ರ ಉತ್ತರ ಕೊಟ್ಟರು. ಅಕಸ್ಮಾತ್ ಇವತ್ತೇನಾದರೂ ನಮ್ಮ ದೇಶದ ಮೇಲೆ ದಾಳಿ ಆದರೆ ಉತ್ತರ ಕೊಡಲಿಕ್ಕೆ ಎದ್ದು ನಿಲ್ಲಬೇಕಾದ ತರುಣ ವಯಸ್ಸು ನಿಮ್ಮದು. ನಾವೆಲ್ಲರೂ ಒಟ್ಟಿಗೆ ಸೇರಿ ಅದನ್ನು ಹೋರಾಟ ಮಾಡಬೇಕಾಗತ್ತೆ. ಒಂದು ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮ್ಮ ದೇಶದ ಒಂದು ದೊಡ್ಡ ಸುಭಾಷಿತ, ಅಮೃತತ್ವ, ಇಮ್ಮಾರ್ಟಾಲಿಟಿ, ಅದು ಯಾವಾಗ ಸಿಗುತ್ತೆ ಅಂತ ನಮ್ಮ ದೇಶದ ಸುಭಾಷಿತ ಒಂದು ಹೇಳುತ್ತೆ. ನ ಕರ್ಮಣ, ನಾಟ್ ಬೈ ಯುವರ್ ಪ್ರೊಫೆಷನ್. ಕೆಲವರು ವೃತ್ತಿ ಇದೆಯಲ್ಲ, ನಾನು ಕ್ರಿಕೆಟರ್, ನಾನು ಸಿನಿಮಾದವನು, ಸೆಲೆಬ್ರಿಟಿ, ಆ ರೀತಿಯಲ್ಲಿ ಅವರಿಗೆ ನಾನು ಅಮರತ್ವ ಅಂತ ಅಂದ್ಕೊಂಡಿದ್ದಾರೆ. ಎಲ್ಲರೂ ಕಾಲಕ್ಕೆ ನನ್ನ ಎಲ್ಲರೂ ನೆನಪಿಸ್ಕೊಳ್ತಾರೆ. ಬಿಕಾಸ್ ಐ ಆಮ್ ಎ ಫಿಲ್ಮ್ ಸ್ಟಾರ್, ಬಿಕಾಸ್ ಐ ಆಮ್ ಎ ಕ್ರಿಕೆಟರ್, ಬಿಕಾಸ್ ವಾಟ್ ಯು ಡೂ. ನ ಕರ್ಮಣ ನ ಧನಯ, ನಿಮ್ಮ ಹತ್ರ ಎಷ್ಟು ದುಡ್ಡಿದೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ. ನ ಪ್ರಜೆಯ, ನಾಟ್ ಬೈ ಯುವರ್ ಫಾಲೋವರ್ಸ್. ನಿಮ್ಮನ್ನ ಜೈಕಾರ ಹೇಳುವ ಎಷ್ಟು ಮಂದಿ ಇದ್ದಾರೆ, ಯಾವುದೋ ರಾಜನಿಗೆ ಜೈ ಅಥವಾ ವ್ಯಕ್ತಿಗೆ ಜೈ ಅಲ್ಲ. ನ ಕರ್ಮಣ ನ ಧನಯ ನ ಪ್ರಜೆಯ ತ್ಯಾಗೇನ ಏಕೈವ ಅಮೃತತ್ವ ಮಾನುಷ್ಯ. ತ್ಯಾಗದಿಂದಾಗಿ ಅಮೃತತ್ವ ಬರುತ್ತೆ. ತ್ಯಾಗದಲ್ಲಿ ಪರಮೋಚ್ಚ ತ್ಯಾಗ ಏನು? ಜೀವದ ತ್ಯಾಗ. ಸ್ವಂತ ಜೀವನವನ್ನ ತಾಯಿ ಭಾರತೀಯ ಪಾದಕ್ಕೆ ಕೊಡ್ತಕ್ಕಂಥ ಆ ತ್ಯಾಗ, ಅದನ್ನು ಕಣ್ಮುಂದೆ ಹಾಕಿದಂತಹ 527 ಯೋಧರು ಕಾರ್ಗಿಲ್ ವಿಜಯ ದಿವಸದ ಸಂದರ್ಭದಲ್ಲಿ ಸ್ಮರಿಸಲ್ಪಡವರು. ಇವತ್ತು ಕಾರ್ಗಿಲ್ ವಾರ್ ಆಫ್ ಮೆಮೋರಿಯಲ್ ಇದೆ. ನೀವೆಲ್ಲ ನಿಮ್ಮ ಮುಂದಿನ ಟೂರ್ ಎಲ್ಲಾದರೂ ಹೋಗ್ತಿದ್ರೆ ಗೋ ಟು ಕಾರ್ಗಿಲ್, ಸಲ್ಯೂಟ್ ದೆಮ್. ಆ ಮಣ್ಣನ್ನು ಮುಟ್ಟಿ ನಮಸ್ಕಾರ ಮಾಡಿ. ವೀರ ಯೋಧರ ರಕ್ತದಿಂದ ಆ ಮಣ್ಣು ಪಾವನವಾಗಿದೆ. ಆ ರೀತಿಯ ಕಾರ್ಗಿಲ್ ವಾರ್ನ ಸಂದರ್ಭದಲ್ಲಿ ಆ ಯೋಧರನ್ನ ಸ್ಮರಿಸುವ ಒಂದು ಕಾರ್ಯಕ್ರಮದಲ್ಲಿ ಆಹ್ವಾನ ಮಾಡಿ ಒಂದೆರಡು ವಿಷಯಗಳನ್ನು ನಿಮ್ಮಲ್ಲಿ ಹಂಚಿಕೊಳ್ಳಿಕ್ಕೆ ಅನುವು ಮಾಡಿಕೊಂಡಂತಹ ಕಾಲೇಜಿನ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರಿಗೂ ಪ್ರಾಂಶುಪಾಲರಿಗೂ ಇಷ್ಟು ಸಮಯ ಇದನ್ನು ಕೇಳಿದಂಥ ನಿಮಗೆಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸ್ತೀನಿ. ಭಾರತ್ ಮಾತಾ ಕಿ ಜೈ. ಭಾರತದ ಯೋಧರ ವೀರ ಗಾಥೆಯ ಮೂಲಕ ನಮ್ಮೆಲ್ಲರ ಮನದಲ್ಲಿ ಸೈನಿಕರ ಬಗ್ಗೆ ಗೌರವ, ದೇಶ ಪ್ರೇಮದ ಸ್ಫೂರ್ತಿಯನ್ನು ಬೆಳಗಿಸುವಂತಹ ಈ ಅವಧಿಯನ್ನು ತೆಗೆದುಕೊಂಡಿರುವಂತಹ, ಜೊತೆಗೆ ಈ ಕಾರ್ಯಕ್ರಮಕ್ಕೆ ಒಂದು ಸಾರ್ಥಕತೆಯನ್ನು ತಂದುಕೊಟ್ಟಿರುವಂತಹ ಶ್ರೀಯುತ ರಾಜೇಶ್ ಪದ್ಮಾರ್ ಅವರಿಗೆ ಮನದಾಳದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಸ್ಥೆಯ ಪರವಾಗಿ ಶ್ರೀಯುತರಿಗೆ ಸ್ಮರಣಿಕೆಯನ್ನಿತ್ತು ಗೌರವಿಸಬೇಕಾಗಿ ಸಭಾಧ್ಯಕ್ಷರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇದೀಗ ಸಭಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಕೃಷ್ಣ ಪ್ರಸನ್ನ ಕೆ ಅವರನ್ನು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಜೈ ಶ್ರೀರಾಮ್. ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಇವತ್ತಿನ ಒಂದು ಬಹಳ ಅರ್ಥಪೂರ್ಣ ಕಾರ್ಯಕ್ರಮದ ಕಾರ್ಗಿಲ್ ವಿಜಯ ಯೋಧ ನಮನ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮನ್ನು ಉದ್ದೇಶಿಸಿ ಈಗಾಗಲೇ ಬಹಳ ವಿಸ್ತಾರವಾಗಿ ಕಾರ್ಗಿಲ್ ಯುದ್ಧದ ಬಗ್ಗೆ, ಅದರ ಹಿನ್ನೆಲೆ ಬಗ್ಗೆ, ಇತಿಹಾಸದ ಬಗ್ಗೆ ಹೇಳಿ ನಮಗೊಂದು ರೋಮಾಂಚನ ಮೂಡಿಸಿದಂತಹ ಮಿತ್ರರಾದ ಶ್ರೀ ರಾಜೇಶ್ ಪದ್ಮಾರ್ ಅವರು ಈಗ ವಿವೇಕಾನಂದ ಡಿಗ್ರಿ ಕಾಲೇಜಿನ ಒಂದು ಕಾರ್ಯಕ್ರಮಕ್ಕೆ, ಇಲ್ಲಿಯೇ ಪಕ್ಕದ ಡಿಗ್ರಿ ಕಾಲೇಜಿನ ಕಾರ್ಯಕ್ರಮಕ್ಕೆ ತೆರಳಿದ್ದಾರೆ. ಪ್ರಾಂತ ಪ್ರಚಾರ ಪ್ರಮುಖರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅವರಿಗೆ ನಾನು ಈ ಸಂದರ್ಭದಲ್ಲಿ ಪ್ರಥಮವಾಗಿ
ಇರುವಂತಹ ನಮ್ಮ ಮುಖ್ಯ ಅತಿಥಿ, ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕ್ರಮವನ್ನು ಇನ್ನೂ ಅರ್ಥಪೂರ್ಣಗೊಳಿಸಿದಂತಹ ಒಬ್ಬರು ಮುಖ್ಯ ಅತಿಥಿ, ಅವರು ಶ್ರೀ ಸುಬ್ಬಪ್ಪ ಪಾಟಾಳಿ. ತಮ್ಮ ಜೀವನದಲ್ಲಿ 17 ವರ್ಷ ಭಾರತೀಯ ಸೇನೆಗೋಸ್ಕರ ಕೆಲಸ ಮಾಡಿ, ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡಿ ಭಾರತಾಂಬೆಗೋಸ್ಕರ ತನ್ನ 17 ವರ್ಷವನ್ನು ಮುಡಿಪಾಗಿಸಿದಂತಹ ಯೋಧ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಅವರು ನಮ್ಮನ್ನು ಉದ್ದೇಶಿಸಿ ಒಂದು 5 ನಿಮಿಷ ಮಾತಾಡಿ ಬಂದು ಕೂತ್ಕೊಂಡು ನನ್ನ ಹತ್ರ ಹೇಳಿದರು, ಹೆಂಗೆ ಪಾತೆರೇ ಬರ್ಪೂಜಿ ಅಂತ. ಅವರು ಯೋಧ ಮಾತಾಡೋ ಅವಶ್ಯಕತೆಯೇ ಇಲ್ಲ. ಅವರ ವೀರ ಏನು ಕೆಲಸಗಳಿದೆ, ಅವರ ಯೋಧನ ಒಂದು ಜೀವನ ಏನಿದೆ, ಅದೇ ನಮಗೆ ಪ್ರೇರಣೆಯನ್ನು ಕೊಡ್ತದೆ. ಅವರ ಮಾತಿಗಿಂತ ಅವರ ಕೃತಿಯ ಮೇಲೂ ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ಪುನಃ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಭಾರತ ದೇಶಕ್ಕೋಸ್ಕರ ಬಲಿದಾನ ಕೊಟ್ಟಂತಹ ವೀರ ಯೋಧರನ್ನು ನಾವು ಸ್ಮರಿಸಿದ್ದೀವಿ. ಅವರ ಹೆಸರುಗಳನ್ನೆಲ್ಲ ಬಹುತೇಕ ವೀರ ಯೋಧರ ಪರಮವೀರ ಚಕ್ರ ಇರ್ಬೋದು, ಮಹಾವೀರ ಚಕ್ರ ಇರ್ಬೋದು, ವೀರಚಕ್ರ ಇರ್ಬೋದು, ಇದನ್ನೆಲ್ಲ ಪಡ್ಕೊಂಡಂಥ ವೀರ ಯೋಧರ ಬಗ್ಗೆ ಈಗಾಗಲೇ ವಿಸ್ತಾರವಾಗಿ ನಮಗೆ ಹೇಳಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅವರನ್ನು ನಾವು ಗೌರವಿಸಿ ಅವರನ್ನು ನೆನಪಿಸಿಕೊಂಡಂತಹ ಕೆಲಸ ನಮಗೆಲ್ಲರಿಗೂ ಕೂಡ ಅದು ಪ್ರೇರಣೆ ಆಗಬೇಕು. ಈ ಯುವಕರಾದ ನಿಮಗೆಲ್ಲರಿಗೂ ಕೂಡ ಅದು ಪ್ರೇರಣೆ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಯಾಕೆಂತ ಹೇಳಿದರೆ, ಈಗಾಗಲೇ ಹೇಳಿದ ಹಾಗೆ ಎಲ್ಲಕ್ಕಿಂತ ದೊಡ್ಡ ಬಲಿದಾನ ಅಂದರೆ ಪ್ರಾಣವನ್ನೇ ಬಲಿದಾನ ಮಾಡುವಂಥದ್ದು. ದೇಶಕ್ಕೋಸ್ಕರ ಪ್ರಾಣ ಬಲಿದಾನ ಮಾಡುವಂತಹ ಸೌಭಾಗ್ಯ ಅವರಿಗೆ ಸಿಕ್ಕಿದೆ. ಅವರಿಂದಾಗಿ ನಾವಿವತ್ತು ಜೀವಂತ ಇದ್ದೀವಿ. ನಮ್ಮ ಭಾರತ ದೇಶದ ಸೈನಿಕರಿಂದಾಗಿ ನಮ್ಮ ದೇಶ ಇವತ್ತು ನಾವೆಲ್ಲರೂ ಸುರಕ್ಷಿತರಾಗಿದ್ದೀವಿ ಅಂತ ನಮಗೆಲ್ಲರಿಗೂ ಗೊತ್ತಿದೆ ಅದು. ಆದರೆ ನಾವು ಕೂಡ ಆ ರೀತಿ ಯುವಕರು ದೇಶಕ್ಕೋಸ್ಕರ ಸೇವೆ ಮಾಡುವಂತಹ ಕೆಲಸವನ್ನು ಸೈನ್ಯ ಸೇರಿ ಕ್ಷಾತ್ರ ತೇಜದಿಂದ ಹೋರಾಡಿ ದೇಶವನ್ನು ಕಾಯುವಂಥ ಕೆಲಸ ಮಾಡೋದು ಎಲ್ಲರಿಗೂ ಸಾಧ್ಯ ಇಲ್ಲ. ಆದರೆ ಯಾರು ಮಾಡಿದ್ದಾರೆ ಅವ್ರನ್ನ ಸ್ಮರಿಸುವಂಥ ಕರ್ತವ್ಯ ನಮ್ಮದಾಗಿದೆ. ಈಗ ನಮ್ಮ ಭಾರತದ ಸೈನ್ಯ ಬಹುಶಃ ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲಿ 183ರಿಂದ 200 ರಾಷ್ಟ್ರಗಳಿದೆ ಪ್ರಪಂಚದಲ್ಲಿ. ಈ ಎಲ್ಲ ರಾಷ್ಟ್ರಗಳ ಪ್ರತಿಯೊಂದು ದೇಶಕ್ಕೊಂದು ಸೈನ್ಯ ಅಂತ ಒಂದು ಇದೆ. ಚಿಕ್ಕದಿರ್ಬೋದು, ದೊಡ್ಡದಿರ್ಬೋದು. ಆ ದೇಶದ ಏನು ಪ್ರಪೋರ್ಷನೇಟ್ ಆಗಿ ಅದು ಸೈನ್ಯ ಇರ್ತದೆ. ಆದರೆ ಭಾರತದ ಸೈನ್ಯವನ್ನು ಮೀರ್ತಕ್ಕಂಥ ಸಂಖ್ಯೆ ಇರತಕ್ಕಂಥ ಸೈನ್ಯ 2-3 ಸೈನ್ಯಗಳಿದೆ. ಚೀನಾದ ಸೈನ್ಯ ಇದೆ, ಅಮೆರಿಕದ ಸೈನ್ಯ ಇದೆ. ಆದರೆ ಡಿಸಿಪ್ಲಿನ್ನಲ್ಲಿ, ಶಿಸ್ತಿನಲ್ಲಿ ಮತ್ತು ಶೌರ್ಯದಲ್ಲಿ ಭಾರತದ ಸೈನ್ಯವನ್ನು ಮೀರ್ತಕ್ಕಂಥ ಸೈನ್ಯ ಬಹುಶಃ ಪ್ರಪಂಚದಲ್ಲಿ ಬೇರೆ ಇನ್ಯಾವುದೂ ಇಲ್ಲ ಅಂತ ಧೈರ್ಯದಿಂದ ನಾವು ಹೇಳಲಿಕ್ಕೆ ಸಾಧ್ಯ. ಯಾಕೆ ಅಂತ ಹೇಳಿದರೆ, ನಾನೊಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ. 1947 ನಂತರ ಇವತ್ತಿನವರೆಗೆ ಮೊನ್ನೆ ನಡೆದ ಆಪರೇಷನ್ ಸಿಂಧೂರವರೆಗೆ ಪ್ರತಿಯೊಬ್ಬ ಭಾರತದ ಸೈನಿಕ ಇರ್ಬೋದು, ಶಿಸ್ತಿನಿಂದ ಯಾವ ರೀತಿ ಒಬ್ಬ ಸೈನ್ಯಾಧಿಕಾರಿ ಕೆಲಸ ಮಾಡಬೇಕು ಆ ರೀತಿಯಲ್ಲೇ ದೇಶಕ್ಕೋಸ್ಕರ ಹೋರಾಡಿದ್ದಾರೆ ವಿನಃ ಯಾವುದೇ ಕಾಂಟ್ರವರ್ಸಿಗಳು ನಮ್ಮ ದೇಶದ ಸೈನಿಕರನ್ನು ಈವರೆಗೆ ಸುತ್ತಿಕೊಂಡಿಲ್ಲ. ವಿವಾದಾತ್ಮಕವಾದ ಒಂದು ಸೈನ್ಯ, ಅತ್ಯಂತ ಶಿಸ್ತಿನ ಸೈನ್ಯ. ಸಣ್ಣ ಒಂದು ವಿಪರ್ಯಾಸವನ್ನು ನಾನು ಹೇಳ್ತೀನಿ. ಜೂನ್ 14, 2025, ಈಗ ಸರಿಯಾಗಿ ಒಂದು ತಿಂಗಳ ಹಿಂದೆ ಅಮೆರಿಕದ ಸೈನ್ಯ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಇಟ್ ಆಕ್ಚುಲಿ ಬೋಸ್ ದ ಬಿಗ್ಗೆಸ್ಟ್ ಮಿಲಿಟರಿ ಪವರ್ ಇನ್ ದ ವರ್ಲ್ಡ್, USA. ಆದರೆ ಇತಿಹಾಸ ನೋಡಿದರೆ ಅಮೆರಿಕದ ಇತಿಹಾಸ ಇರೋದೊಂದು 300ರಿಂದ 400 ವರ್ಷ. ನಮ್ಮ ಇತಿಹಾಸ ಇರೋದು ಸಾವಿರಾರು ವರ್ಷಗಳು. ಸಾವಿರಾರು ವರ್ಷಗಳಿಂದ ಶೌರ್ಯಕ್ಕೆ, ವೀರತ್ವಕ್ಕೆ ನಮ್ಮ ದೇಶ, ಕ್ಷಾತ್ರ ತೇಜಕ್ಕೆ ನಮ್ಮ ದೇಶ ಹೆಸರುವಾಸಿಯಾಗಿದೆ. ಅಮೆರಿಕದ ಇತಿಹಾಸ ಏನೂ ಅಲ್ಲ, ನೆಗ್ಲಿಜಿಬಲ್ ಅದು, 400 ಇಯರ್ಸ್ ಅಂದರೆ. ಆದರೆ 250th ಆ್ಯನಿವರ್ಸರಿ ಆಫ್ ಅಮೆರಿಕನ್ ಮಿಲಿಟರಿ ಅಂತ ಹೇಳಿ ಅವರು ಆಚರಣೆ ಮಾಡಿದರು. ಯಾವಾಗ?
ಜೂನ್ 14ಕ್ಕೆ. ನೀವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಗಮನಿಸಿರ್ಬೋದು, ಪ್ರಪಂಚದ ಅತಿ ದೊಡ್ಡ ಸೈನ್ಯ 250ನೇ ವರ್ಷದ ಒಂದು ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡುವ ಸಂದರ್ಭದಲ್ಲಿ ಅವರ ಮಾರ್ಚ್ ಪಾಸ್ಟ್ ಅಂತ ಏನಿದೆ ಅದನ್ನು ನೋಡಿರ್ತೀರಿ ನೀವು. ಅದು ಯಾವ ಕಾರಣಗಳು ಮತ್ತೆ ಅದರ ಕೊಟ್ಟಿರಬಹುದು, ಅಮೆರಿಕದ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಕೊಟ್ಟಿರ್ಬೋದು, ಇನ್ನಿತರರು ಕೊಟ್ಟಿರ್ಬೋದು. ಆದರೆ ನೀವು ಆ ಮಾರ್ಚ್ ಪಾಸ್ಟನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದವರು ಯಾರಾದರೂ ಇದ್ದೀರಾ? ಇದ್ರೆ ಕೈ ಎತ್ತಿ. ಜೂನ್ 14 ಆ ಮಾರ್ಚ್ ಪಾಸ್ಟ್ ಹೇಗಿತ್ತು ಅಂತ ಹೇಳಿದರೆ ಒಂದು ಹಾಸ್ಯಾಸ್ಪದವಾಗಿತ್ತು. ನಾನು ಅಮೆರಿಕವನ್ನು ಇದು ಮಾಡೋದಿಲ್ಲ, ಯಾಕಂದರೆ ಅಮೆರಿಕ ಅತ್ಯಂತ ಬಲಿಷ್ಠ, ಮಿಲಿಟರಿಲಿ ಅತ್ಯಂತ ಬಲಿಷ್ಠ ರಾಷ್ಟ್ರ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಶಿಸ್ತಿನ ಕೊರತೆ ಇದೆ. ಸಂಪತ್ತು ಮತ್ತು ಆಧುನಿಕ ತಂತ್ರಜ್ಞಾನದ ಮುಖಾಂತರ ಅಮೆರಿಕ ಇವತ್ತು ಬಲಿಷ್ಠ ರಾಷ್ಟ್ರ ಇರಬಹುದು, ಆದರೆ ಶಿಸ್ತಿನ ಕೊರತೆ ಅಲ್ಲಿ ಕೂಡ ಇದೆ ಅನ್ನೋದು ಸಾಬೀತಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಅದನ್ನು ಏನು ಟೀಕೆ ಮಾಡಿದ್ದಾರೆ, ಹಾಸ್ಯ ಮಾಡಿದ್ದಾರೆ ಪ್ರಪಂಚಾದ್ಯಂತ ಆ ಮಾರ್ಚ್ ಪಾಸ್ಟನ್ನು. ನಮ್ಮ ಭಾರತ ದೇಶದ ಒಂದು ಶಿಸ್ತು, ಸೈನ್ಯದ ಶಿಸ್ತನ್ನು ಹೋಲಿಸಿದರೆ ಅದು ಏನೂ ಅಲ್ಲ ಅನ್ನೋದು ನಮಗೆ ಗೊತ್ತಾಗಿದೆ. ಇನ್ನೊಂದು ವಿಚಾರ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ಭಾರತದ ಅಸ್ಮಿತೆ ಏನಂತ ಹೇಳಿದರೆ, ಪ್ರತಿಯೊಂದು ವಿಚಾರದಲ್ಲೂ ಕೂಡ, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಮ್ಮ ಧರ್ಮ ಅದನ್ನು ಬಿಟ್ಟು ಹೊರತಾಗಿ ಯಾವ ಕ್ಷೇತ್ರ ಕೂಡ ಇಲ್ಲ. ಮಿಲಿಟ್ರಿ ಕೂಡ ಇಲ್ಲ. ನಮ್ಮ ಮಿಲಿಟ್ರಿಯ ಇಲ್ಲಿ ಯೋಧರಿದ್ದಾರೆ, ಅವ್ರಿಗೆ ಗೊತ್ತಿದೆ, ಹಲವಾರು ರೆಜಿಮೆಂಟ್ಗಳಿದೆ. ಈಗ ನಾವೊಂದು ಹಾಡನ್ನು ಕೇಳಿದಾಗ ಅದರಲ್ಲಿ ಲತಾ ಮಂಗೇಶ್ಕರ್ ಹೇಳಿದ ಹಾಡಿನಲ್ಲಿ ಭಾರತ ದೇಶದ ವಿವಿಧ ಭಾಗಗಳಿಂದ ಸೈನಿಕರು ಬಂದು ನಮ್ಮ ಸೈನ್ಯದಲ್ಲಿ ಸೇರಿ ನಮ್ಮ ಸೈನ್ಯವನ್ನು ಬಲಿಷ್ಠ ಮಾಡ್ತಾರೆ. ಬೇರೆ ಬೇರೆ ಕಲ್ಚರಲ್ ಬ್ಯಾಕ್ಗ್ರೌಂಡ್ ಬೇರೆ ಇರ್ತದೆ, ಆಮೇಲೆ ಜಾಗ್ರಫಿಕಲ್ ಬ್ಯಾಕ್ಗ್ರೌಂಡ್ ಕೂಡ ಬೇರೆ ಇರ್ತದೆ. ಆದರೆ ಭಾರತ ಸೈನ್ಯಕ್ಕೆ ಸೇರಿ ಎಲ್ಲರೂ ನಾವು ಭಾರತವಾಸಿಗಳು ಅಂತ ಹೇಳುವ ಒಂದು ಹೆಮ್ಮೆಯಿಂದ ಯೋಧರಾಗಿ ಅವರು ಕೆಲಸ ಮಾಡ್ತಾರೆ. ಈಗ ಕೆಲವರು ಮೆಡ್ರಾಸ್ನಿಂದ ಇರ್ಬೋದು, ಅಂದರೆ ಈಗ ಚೆನ್ನೈ ಮೆಡ್ರಾಸ್ ಇರ್ಬೋದು, ಮೆಡ್ರಾಸ್ ರೆಜಿಮೆಂಟ್ ಅಂತಲೇ ಈಗಲೂ ಅದಕ್ಕೆ ಹೆಸರು, ಚೆನ್ನೈ ರೆಜಿಮೆಂಟ್ ಅಂತ ಹೇಳಲ್ಲ. ಮೆಡ್ರಾಸ್ ರೆಜಿಮೆಂಟ್ ಇದೆ, ರಜಪೂತನ ರೈಫಲ್ಸ್ ಅಂತ ಇದೆ, ರಜಪೂತ್ ರೆಜಿಮೆಂಟ್ ಇದೆ, ಡೋಗ್ರಾ ರೆಜಿಮೆಂಟ್ ಇದೆ, ಗೋರ್ಖಾ ರೈಫಲ್ಸ್ ಅಂತ ಇದೆ. ಈ ಥರ ಹಲವಾರು ರೆಜಿಮೆಂಟ್ಗಳನ್ನು ಒಳಗೊಂಡ ನಮ್ಮ ಭಾರತೀಯ ಸೈನ್ಯದಲ್ಲಿ ವಿವಿಧ ಬ್ಯಾಕ್ಗ್ರೌಂಡ್ಗಳಿಂದ, ಸಂಸ್ಕೃತಿಗಳಿಂದ ಬಂದಂತಹ ಸೈನಿಕರಿದ್ದಾರೆ. ಆದರೆ ಪ್ರತಿಯೊಂದು ರೆಜಿಮೆಂಟಲ್ಲೂ ಕೂಡ ಒಂದು ವಾರ್ ಕ್ರೈ ಅಂತ ಇರುತ್ತದೆ. ವಾರ್ ಕ್ರೈ ಅಂದರೆ ಯುದ್ಧ ಘೋಷಣೆ. ಈ ಯುದ್ಧ ಘೋಷಣೆ ಏನಿದೆ ಅದು ಭಾರತದ ಸಂಸ್ಕೃತಿಯನ್ನು, ಪ್ರತೀಕವನ್ನು ಪ್ರತಿಬಿಂಬಿಸ್ತದೆ, ಅದರ ಹೊರತಾಗಿ ಇಲ್ಲ. ನಾನೊಂದು 10 ರೆಜಿಮೆಂಟ್ಗಳ ಇದನ್ನು ಕ್ಷಿಪ್ರವಾಗಿ ಬೇಗ ಓದಿಬಿಡ್ತೇನೆ. ಬಹಳ ಒಂದು ಪ್ರೇರಣಾದಾಯಕವಾಗಿದೆ. ರಜಪೂತ್ ರೆಜಿಮೆಂಟಿನ, ನಿಮಗೆ ಹಲವರಿಗೆ ಗೊತ್ತಿರ್ಬೋದು ಇದು, ರಜಪೂತ್ ರೆಜಿಮೆಂಟಿನ ವಾರ್ ಕ್ರೈ ಏನಂತ ಹೇಳಿದರೆ, ಬೋಲೋ ಬಜರಂಗ ಬಲಿ ಕಿ ಜೈ ಅಂತ. ಒಂದು ಸೈನ್ಯದ ತುಕಡಿ ಹನುಮಂತನನ್ನು, ಬಜರಂಗಿಯನ್ನು ಧ್ಯಾನ ಮಾಡ್ತದೆ, ಘೋಷಿಸ್ತದೆ ಅಂತ ಹೇಳಿದರೆ, ಹೆಸರನ್ನು ಉಲ್ಲೇಖಿಸ್ತದೆ ಅಂತ ಹೇಳಿದರೆ, ನೀವು ಯೋಚನೆ ಮಾಡಿ, ಹನುಮಂತ ವಾನರ ಸೈನ್ಯಕ್ಕೆ ಶಕ್ತಿಯನ್ನು ಕೊಟ್ಟವ, ಶ್ರೀರಾಮನ ದೂತ ಮತ್ತು ಶ್ರೀರಾಮನ ಸೇವಕ. ಅವನನ್ನು ನೆನೆಸ್ಕೊಂಡು ಯುದ್ಧಕ್ಕೆ ಹೊರಡ್ತಾರೆ ರಜಪೂತ್ ರೆಜಿಮೆಂಟ್ ಅವರು. ರಜಪೂತನ ರೈಫಲ್ಸ್ನವರು ರಾಜ ರಾಮಚಂದ್ರ ಕಿ ಜೈ, ಪ್ರಭು ಶ್ರೀರಾಮಚಂದ್ರನನ್ನು ನೆನೆಸ್ಕೊಂಡು ಯುದ್ಧಕ್ಕೆ ಹೋಗ್ತಾರೆ. ಆಮೇಲೆ ಗರ್ವಾಲ್ ರೈಫಲ್ಸ್ ಅಂತಿದೆ. ಗರ್ವಾಲ್ ರೈಫಲ್ಸ್ ಅಂದರೆ, ಗರ್ವಾಲ್ ಅಂದರೆ ಉತ್ತರಾಖಂಡ್ ಇದೆ, ಉತ್ತರಾಖಂಡಿನ ಮೇಲಿನ ಭಾಗ. ಈಗ ನೇಪಾಲ್ ಇದೆ, ನೇಪಾಲ್ ಅಥವಾ ಟಿಬೆಟ್ ಬಾರ್ಡರ್ ಇದೆ, ಆ ಜಾಗಕ್ಕೆ ಗರ್ವಾಲ್ ರೀಜನ್ ಅಂತ ಕರೀತಾರೆ. ಈಗ ನಾವು ಇದು ಬದ್ರಿನಾಥ್, ಕೇದಾರ್ನಾಥ್, ಈ ಜಾಗಕ್ಕೆ ಗರ್ವಾಲ್ ರೀಜನ್ ಅಂತ ಕರೀತಾರೆ. ಆದ ಕಾರಣ ಅಲ್ಲಿನ ರೈಫಲ್ಸ್, ಆ ರೆಜಿಮೆಂಟ್ನವರು ಬದ್ರಿ ವಿಶಾಲ್ ಕಿ ಜೈ ಅಂತ ಕರೀತಾರೆ, ಕೂಗ್ತಾರೆ. ಕುಮಾವನ್ ಅಂತಿದೆ, ಅಲ್ಲೇ ಪಕ್ಕದ ಇನ್ನೊಂದು ಏರಿಯಾ, ಕುಮಾವನ್ ಹಿಲ್ಸ್ ಅಂತ, ಅದು ಗುಡ್ಡಗಾಡು ಪ್ರದೇಶ. ಕುಮಾವನ್ ರೆಜಿಮೆಂಟ್ನವರು ಖಾಲಿ ಮಾತಾ ಕಿ ಜೈ ಅಂತಾರೆ.
ಜಾತ್ ರೆಜಿಮೆಂಟ್. ಜಾತ್ ಅಂದರೆ ಜಾಸ್ತಿ ಅವರು ಇರುವಂಥದ್ದು ಹರಿಯಾಣ, ಪಂಜಾಬ್ ಈ ಜಾಗದಲ್ಲಿ ಜಾತ್ ಅಂತ ಹೇಳಿದರೆ ಅದು ಒಂದು ಜಾತಿ ಅಂತ ನಾವು ಹೇಳೋದಲ್ಲ, ಜಾಟ್ಸ್ ಅಂತಿದ್ದಾರೆ. ಅವರು ಒಂಥರ ಕ್ಷತ್ರಿಯರೇ. ಆ ಜಾತ್ ರೆಜಿಮೆಂಟ್ನವರು ಅವರು ಜೈ ಬಲವಾನ್ ಜೈ ಭಗವಾನ್ ಅಂತಾರೆ. ಅಂದರೆ ಇದೆಲ್ಲ ಕೂಡ ಒಂದು ನಮ್ಮ ದೇಶದ ಅಸ್ಮಿತೆಗೆ ಪೂರಕವಾಗಿರ್ತಕ್ಕಂತಹ, ಅದರ ಹೊರತಾಗಿ ಇಲ್ಲ. ಅದನ್ನು ನಾವು ಯೋಚನೆ ಮಾಡಬೇಕು. ಡೋಗ್ರಾ ರೆಜಿಮೆಂಟ್ನವರು ಜ್ವಾಲಾ ಮಾತಾ ಕಿ ಜೈ ಅಂತಾರೆ. ಗೋರ್ಖಾ ರೈಫಲ್ಸ್ನವರು ಜೈ ಮಾ ಕಾಲಿ ಆಯೋ ಗೋರ್ಖಾಲಿ ಅಂತಾರೆ. ಅಂದರೆ ಮಹಾಕಾಲಿ, ಜೈ ಮಹಾಕಾಲಿ. ಆಯೋ ಅಂದರೆ ಆಯೋ ಗೋರ್ಖಾಲಿ ಅಂದರೆ ಗೋರ್ಖಾ ಬಂದಿದ್ದಾನೆ ಅಂತ. ಮಹಾಕಾಲಿ, ಜೈ ಮಹಾಕಾಲಿ, ಆಯೋ ಗೋರ್ಖಾಲಿ, ಗೋರ್ಖಾ ಬಂದಿದ್ದಾನೆ ನಿನ್ನ ಸೇವೆಗೆ ಅಂತ. ಈ ರೀತಿಯ ಘೋಷಣೆಗಳನ್ನು ಕೂಗ್ತಾರೆ. ಸಿಖ್ ರೆಜಿಮೆಂಟ್ನವರು ಬಹುತೇಕ ಎಲ್ಲರೂ ಕೂಡ ಕೇಳಿರ್ತೀರಿ, ಜೋ ಬೋಲಾ ಸೋನಿಹಾಲ್ ಸತ್ ಶ್ರೀ ಅಕಾಲ್ ಅದು ಹೇಳಿರ್ತಾರೆ. ಮಹಾರ್ ರೆಜಿಮೆಂಟ್ನವರು ಬೋಲೋ ಹಿಂದೂಸ್ತಾನ್ ಕಿ ಜೈ ಅಂತಾರೆ. ಆಮೇಲೆ ಹಲವಾರಿದೆ. ಕೊನೆಯದಾಗಿ ಪ್ಯಾರಾಶೂಟ್ ರೆಜಿಮೆಂಟ್ ಅಂತಿದೆ. ಪ್ಯಾರಾಶೂಟ್ ಕೇಳಿದಿರಿ ನೀವು? ಪ್ಯಾರಾಶೂಟ್ ಅಂದ್ರೇನು? ಪ್ಯಾರಾಶೂಟ್ ರೆಜಿಮೆಂಟ್ ಅಂತಲೇ ಇದೆ ಸೈನ್ಯದಲ್ಲಿ. ಈ ಪ್ಯಾರಾಶೂಟ್ ರೆಜಿಮೆಂಟ್ನವರು ಬಲಿದಾನ್ ಪರಮೋ ಧರ್ಮ ಅಂತ ಒಂದು ಘೋಷಣೆಯನ್ನು ಕೂಗ್ತಾರೆ. ಬಲಿದಾನ, ದೇಶಕ್ಕೋಸ್ಕರ ಬಲಿದಾನ ಪರಮಧರ್ಮ ಅಂತ ಹೇಳುವ ಒಂದು ಮಾತನ್ನು ಹೇಳ್ತಾರೆ. ಇದೆಲ್ಲ ನಾವು ಗಮನಿಸಿದರೆ ಪ್ರತಿಯೊಂದು ನಾವು ಎಲ್ಲ ವಿಚಾರಗಳಲ್ಲಿ ಭಾರತದ ಅಸ್ಮಿತೆಯನ್ನು ನಾವು ಒಳಗೊಂಡೇ ಮಾತಾಡ್ತೀವಿ. ಜೀವನ ಪದ್ಧತಿ ನಮಗೆ ಪ್ರೇರಣೆ ಇರ್ತದೆ. ಅದೇ ರೀತಿ ಸೈನ್ಯ ಕೂಡ ಅದಕ್ಕೆ ಹೊರತಾಗಿಲ್ಲ. ನಮ್ಮ ಸಂಸ್ಕೃತಿ, ನಮ್ಮ ಸನಾತನ ಹಿಂದೂ ಸಂಸ್ಕೃತಿ, ನಮ್ಮ ಭಾರತ ದೇಶದ ಆಚಾರ ವಿಚಾರ ಪದ್ಧತಿ ಎಲ್ಲವೂ ಕೂಡ ಅಲ್ಲಿ ಕೂಡ ಸೈನ್ಯದಲ್ಲಿ ಕೂಡ ಅಡಕಾಗಿದೆ ಅಂತ ಹೇಳುವ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಜೊತೆಗೆ ನೀವೆಲ್ಲ ಕೇಳಿರ್ಬೋದು, ಈಗ 71ನೇ ಇಸವಿಯ ಇದು ಬಾಂಗ್ಲಾ ಲಿಬರೇಷನ್ ವಾರ್ನ ಬಗ್ಗೆ ನೀವೆಲ್ಲ ಕೇಳಿದಿರಿ, ಈಗಲೂ ಕೂಡ ಉಲ್ಲೇಖ ಮಾಡಿದರು. 93,000 ಪಾಕಿಸ್ತಾನಿ ಸೈನಿಕರನ್ನು ಸೆರೆ ಹಿಡಿದು ಅವರನ್ನು ಬಗ್ಗು ಬಡಿದು, ಪಾಕಿಸ್ತಾನ ಮಿಲಿಟರಿಯನ್ನು ಬಗ್ಗು ಬಡಿದು 93,000 ಮಂದಿ ಸೈನಿಕರನ್ನು, ಶತ್ರು ಸೈನಿಕರನ್ನು ಸೆರೆಯಾಳಾಗಿ ಇಟ್ಟು, ಆಮೇಲೆ ಉದಾರತೆಯ ನಾನೇನು ಅಂತ ಅದನ್ನು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ ಈಗ, ಆದರೆ ಅವ್ರನ್ನ ಬಿಟ್ಟುಬಿಟ್ಟಿದ್ದಾರೆ. ಇವತ್ತು POK ನಮ್ಮ ಕೈಯಲ್ಲಿ ಇನ್ನೂ ಕೂಡ ಬಂದಿಲ್ಲ. ಆಪರೇಷನ್ ಸಿಂಧೂರ್ ಬಗ್ಗೆನೂ ಹೇಳಿದರು. ಆದರೆ ಈಗ ಒಂದು ಮಾತು ರಾಜೇಶ್ ಜಿ ಹೇಳಿದ ಹಾಗೆ, ನಾವೀಗ ಟೈಮ್ ಆಫ್ ಪೀಸ್ನಲ್ಲಿ ಇದ್ದೀವಿ ಅಂತ. ಬಟ್ ಈಸ್ ಇಟ್ ಆ್ಯಕ್ಚುಲಿ ಪೀಸ್? ನಮಗಿದೆ ಪೀಸ್, ಬಟ್ ಕಾಶ್ಮೀರದಲ್ಲಿ ಇದೆಯಾ ಪೀಸ್? ದರ್ ಇಸ್ ನೋ ಪೀಸ್. ಆದರೆ ಒಂದು ವಿಚಾರ, ಈ ಸಲ ನಮ್ಮ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರ ಒಂದು ದಿಟ್ಟ ನಿರ್ಧಾರವನ್ನು ಮಾಡಿ ಆಪರೇಷನ್ ಸಿಂಧೂರ್ ನಂತರ ನಮ್ಮ ಸೈನ್ಯ ಕೂಡ ಒಂದು ಘೋಷಣೆಯನ್ನು ಮಾಡಿದೆ. ಏನಂತ ಹೇಳಿದರೆ, ಎನಿ ಆ್ಯಕ್ಟ್ ಆಫ್ ಟೆರರಿಸಮ್ ವಿಲ್ ಬಿ ಕನ್ಸಿಡರ್ಡ್ ಅನ್ ಆ್ಯಕ್ಟ್ ಆಫ್ ವಾರ್ ಅಂತ. ಇನ್ನು ಯಾವುದೇ ಇನ್ಫಿಲ್ಟ್ರೇಟರ್ಸು, ಟೆರರಿಸ್ಟು ಬಂದು ಈ ಥರ ಹತ್ಯೆಗಳನ್ನು ಮಾಡಿದಾಗ ಅದನ್ನು ವಿ ವಿಲ್ ಕನ್ಸಿಡರ್ ಇಟ್ ಆಸ್ ವಾರ್ ಅಂತ. ಸೊ ಆದ್ದರಿಂದ ಇಟ್ ವಿಲ್ ಆಲ್ವೇಸ್ ಬಿ ಟೈಮ್ ಆಫ್ ವಾರ್. ಅದನ್ನು ನಾವು ಯೋಚನೆ ಮಾಡಬೇಕು. ಸೈನ್ಯದ ಬಲಿದಾನವನ್ನು ನಾವು ಯಾವತ್ತೂ ಸ್ಮರಿಸ್ತಾ ಇರಬೇಕು. ಯಾಕಂದರೆ ನಾವು ಇಲ್ಲಿ ಇದ್ದೀವಿ, ನಮ್ಮ ಅಸ್ತಿತ್ವ ಸೈನ್ಯದ ಒಂದು ಕೊಡುಗೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಜೊತೆಗೆ ಭಾರತದ ಪ್ರತಿಯೊಬ್ಬ ಪ್ರಜೆ ಕೂಡ ಸೈನ್ಯದೊಂದಿಗಿರಬೇಕು, ಇಂಥ ಯೋಧರೊಂದಿಗಿರಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಯಾಕೆಂತ ಹೇಳಿದರೆ, ಯುದ್ಧ ಆದಾಗ ಪ್ರೂಫ್ ಕೇಳೋದಲ್ಲ. ಕೆಲವರು ಮಾಡ್ತಾರೆ ರಾಜಕೀಯ ಪ್ರೇರಿತವಾಗಿ, ರಾಜಕೀಯ ಒತ್ತಡಕ್ಕೆ ಮಣಿದು ಅಥವಾ ಬೇರೆ ಇನ್ನೂ ರಾಜಕೀಯ ಕಾರಣಗಳಿಗೋಸ್ಕರ ಸೈನ್ಯದ ಹತ್ರ ಪ್ರೂಫ್ ಕೇಳುವಂಥ ಒಂದು ದುಷ್ಟ ಪರಿಪಾಠ ಬರ್ತಾ ಇದೆ. ಅದನ್ನು ನಾವು ಬಿಡಬೇಕು. ಪ್ರತಿಯೊಬ್ಬ ಭಾರತೀಯ ಕೂಡ ಪೇಟ್ರೇಟ್ ಆಗಿರಬೇಕು, ದೇಶಭಕ್ತ, ಪೇಟ್ರೇಟ್ ಆಗಿದ್ದುಕೊಂಡು ಸೈನ್ಯದ ಪರವಾಗಿ ಇರಬೇಕು. ಯಾವತ್ತೂ ಸೈನ್ಯವನ್ನು ಅನುಮಾನದಿಂದ ನೋಡುವಂಥ ಕೆಲಸ ಮಾಡಬಾರದು ಅಂತ ಹೇಳುವ ಮಾತನ್ನು ಹೇಳ್ತೇನೆ. ಜೊತೆಗೆ 71 ಯುದ್ಧದಲ್ಲಿರಬಹುದು, ಆಸುಪಾಸಿನ ವರ್ಷಗಳಲ್ಲಿ ಭಾರತದ ಇಡೀ ಮಿಲಿಟರಿಯನ್ನು, ಅದು ಆರ್ಮಿ ಇರ್ಬೋದು, ಏರ್ಫೋರ್ಸ್ ಇರ್ಬೋದು, ನೇವಿ ಇರ್ಬೋದು, ಅದನ್ನು ಸಮರ್ಥವಾಗಿ ನಡೆಸಿದಂತಹ ಅತ್ಯಂತ ಜನಪ್ರಿಯ ಫೀಲ್ಡ್ ಮಾರ್ಷಲ್ ಸ್ಯಾಮ್ ಮಾನಿಕ್ ಶಾ ಅವರ ಹೆಸರನ್ನೆಲ್ಲರೂ ಕೇಳಿದಿರಲ್ಲ. ಸ್ಯಾಮ್ ಮಾನಿಕ್ ಶಾ ಅಂತ ಹೇಳುವ ಭಾರತದ ಅತ್ಯಂತ ಶ್ರೇಷ್ಠ ಇಂಡಿಪೆಂಡೆಂಟ್ ಸ್ವತಂತ್ರ ಭಾರತದ ಅತ್ಯಂತ ಶ್ರೇಷ್ಠ ಯೋಧರಲ್ಲಿ ಒಬ್ಬ ಸ್ಯಾಮ್ ಮಾನಿಕ್ ಶಾ.
ಅವರ ಒಂದು ಮಾತಿದೆ. ಅವರೊಂದು ಮಾತನ್ನು ಹೇಳಿದರು, ಏನಂದರೆ ಸೋಲ್ಜರ್ಸ್ ವಿನ್ ಬ್ಯಾಟಲ್ಸ್ ಬಟ್ ನೇಷನ್ಸ್ ವಿನ್ ವಾರ್ ಅಂತ. ಅಂದರೆ ಸೈನಿಕರು ಯುದ್ಧವನ್ನು ಗೆಲ್ತಾರೆ, ಆದರೆ ನಿಜವಾದ ಯುದ್ಧವನ್ನು ಗೆಲ್ಲೋದು ಇಡೀ ದೇಶ ಸಮಗ್ರವಾಗಿ ಸೇರಿ, ಎಲ್ಲರೂ ಸೇರಿ ಅಂತ. ಅಂದರೆ ಅರ್ಥ, ನಾವು ಪ್ರತಿಯೊಬ್ಬರೂ ಕೂಡ, ಪ್ರತಿಯೊಬ್ಬ ಪ್ರಜೆ ಕೂಡ ಪ್ರತಿಯೊಬ್ಬ ಸೈನಿಕನ ಬೆಂಬಲಕ್ಕೆ ನಿಲ್ಲಬೇಕು ಅನ್ನೋ ಅರ್ಥವನ್ನು ಆ ಮಾತಲ್ಲಿದೆ. ಅಂತಹ ಸೈನಿಕರಿಗೆ, ಸೈನಿಕರೆಲ್ಲರಿಗೂ ಕೂಡ ನಾವೆಲ್ಲರೂ ನಮನವನ್ನು ಸಲ್ಲಿಸ್ತಾ ಇವತ್ತಿನ ಅರ್ಥಪೂರ್ಣ ಕಾರ್ಯಕ್ರಮ ವಿವೇಕಾನಂದ ಕಾಲೇಜಿನಲ್ಲಿ ಬಂದಿದೆ. ಅದನ್ನು ಆಯೋಜಿಸಿದಂತಹ ನಮ್ಮ ಪ್ರಿನ್ಸಿಪಾಲ್ರು ಮತ್ತು ಎಲ್ಲ ಸಿಬ್ಬಂದಿ ವರ್ಗ, ಸ್ಟಾಫ್, ಟೀಚಿಂಗ್ ಸ್ಟಾಫ್ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ ಇವತ್ತಿನ ಕಾರ್ಯಕ್ರಮ ಪ್ರೇರಣಾದಾಯಕವಾಗಲಿ. ಅವರು ಕೂಡ ಜೀವನದಲ್ಲಿ ಪ್ರತಿಯೊಬ್ಬರು ಮಿಲಿಟರಿ ಸೇರಿ ಯೋಧರಾಗಬೇಕು ಅಂತ ನಾನು ಹೇಳೋದಲ್ಲ, ಆಗುವವರು ಆಗಬೇಕು, ಆಗದಿದ್ದವರು ಕೂಡ ತಮ್ಮ ತಮ್ಮ ರೀತಿಯಲ್ಲಿ ದೇಶ ಸೇವೆಯನ್ನು ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಕೂಡ ಅಭಿನಂದನೆ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಬೋಲೋ ಭಾರತ್ ಮಾತಾ ಕಿ ಜೈ ಶ್ರೀರಾಮ್. ಕಾರ್ಯಕ್ರಮದ ಕೊನೆಯಲ್ಲಿ ಧನ್ಯವಾದ ಸಮರ್ಪಣೆ ಗಣಿತಶಾಸ್ತ್ರ ವಿಭಾಗದ ಉಪನ್ಯಾಸಕಿಯಾಗಿರುವಂತಹ ಕುಮಾರಿ ಚೈತ್ರ ಡಿ ಇವರಿಂದ. ತದನಂತರ ಶಾಂತಿ ಮಂತ್ರದೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಜೈ ಶ್ರೀರಾಮ್. ಕಾರ್ಗಿಲ್ ಯುದ್ಧದಲ್ಲಿ ಭಾರತದ ದಿಗ್ವಿಜಯ ಸಂಸ್ಮರಣೆ ಹಾಗೂ ಈ ಸಂದರ್ಭದಲ್ಲಿ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ ಭಾರತೀಯ ವೀರ ಹುತಾತ್ಮ ಯೋಧರಿಗೆ ಗೌರವ ನಮನಗಳನ್ನು ಸಲ್ಲಿಸುವ ಸಲುವಾಗಿ ನಡೆದ ಕಾರ್ಗಿಲ್ ವಿಜಯ ಈ ವಿಶೇಷ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತುಗಳನ್ನಾಡಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಆಡಳಿತ ಮಂಡಳಿಯ ನಿರ್ದೇಶಕರಾಗಿರುವಂತಹ ಶ್ರೀಯುತ ಡಾಕ್ಟರ್ ಕೃಷ್ಣ ಪ್ರಸನ್ನ ಕೆ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಶುಭ ನುಡಿಗಳನ್ನಾಡಿದ ಕಾರ್ಯಕ್ರಮದ ಮೌಲ್ಯವರ್ಧನೆ ಮಾಡಿದ ಭಾರತೀಯ ಸೇನೆಯ ನಿವೃತ್ತ ಯೋಧರಾದ ಸುಬ್ಬಪ್ಪ ಪಾಟಾಳಿ ಇವರಿಗೂ ಗೌರವಪೂರ್ವಕ ವಂದನೆಗಳು. ತಮ್ಮ ದಿಕ್ಸೂಚಿ ಭಾಷಣದ ಮೂಲಕ ಕಾರ್ಗಿಲ್ ಯುದ್ಧದ ಸಂಪೂರ್ಣ ಚಿತ್ರಣವನ್ನು ನಮ್ಮ ಮುಂದಿಟ್ಟು ಸ್ಫೂರ್ತಿದಾಯಕ ಮಾತುಗಳನ್ನಾಡಿ ನೆರೆದವರ ಮನದಲ್ಲಿ ರಾಷ್ಟ್ರ ಪ್ರೇಮದ ಬೀಜಗಳನ್ನು ಬಿತ್ತಿದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಂತ ಪ್ರಚಾರ ಪ್ರಮುಖರಾಗಿರುವ ಆದರಣೀಯ ರಾಜೇಶ್ ಪದ್ಮಾರ್ ಇವರಿಗೂ ಅವರ ಅನುಪಸ್ಥಿತಿಯಲ್ಲಿ ಎಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಕಾರ್ಯಕ್ರಮದಲ್ಲಿ ಎಲ್ಲರನ್ನೂ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ದೇವಿಚರಣ್ ರೈ ಎಂ ಇವರಿಗೂ ಆತ್ಮೀಯ ವಂದನೆಗಳು. ಅಂತೆಯೇ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿಗಳಿಗೆ, ಕಾಲೇಜಿನ ಉಪನ್ಯಾಸಕೇತರ ವೃಂದದವರಿಗೂ, ಸಿಬ್ಬಂದಿ ವರ್ಗದವರಿಗೂ ಹಾಗೂ ನೆರೆದಿರುವ ಎಲ್ಲ ವಿದ್ಯಾರ್ಥಿನಿಯರಿಗೂ ಆತ್ಮೀಯವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ತಾವು ವೀಕ್ಷಿಸಿದ ಸಾಕ್ಷ್ಯಚಿತ್ರಗಳ ಸಂಯೋಜನೆಯಲ್ಲಿ ಸಹಕರಿಸಿದವರ ಹೆಸರುಗಳು ಇಂತಿವೆ. ಸ್ಕ್ರಿಪ್ಟ್ ರಚನೆಯಲ್ಲಿ ಗಣಕಶಾಸ್ತ್ರ ವಿಭಾಗ ಮುಖ್ಯಸ್ಥರಾದ ಶ್ಯಾಮ್ ಪ್ರಸಾದ್ ಹಾಗೂ ವಾಣಿಜ್ಯಶಾಸ್ತ್ರ ಉಪನ್ಯಾಸಕರಾದ ಶ್ರೀಧರ್ ಶೆಟ್ಟಿಗಾರ್, ಧ್ವನಿ ನಿರೂಪಣೆ ಮತ್ತು ವಿಡಿಯೋ ಎಡಿಟಿಂಗ್ನಲ್ಲಿ ಕೀರ್ತನ್ PS, ಸುಹಾಸ್ ಹೊಳ್ಳ, ಧಾತ್ರಿ RI ಹಾಗೂ ಮನೋಜ್ಞ ಇವರು ಸಹಕರಿಸಿರುತ್ತಾರೆ. ಇವರಿಗೂ ಹಾರ್ದಿಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಮಗದೊಮ್ಮೆ ಕಾರ್ಯಕ್ರಮವು ಯಶಸ್ವಿಯಾಗಿ ಮೂಡಿ ಬರಲು ಸಹಕರಿಸಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಶೌರ್ಯದಿಂದ ಹೃದಯ ಬಲವಾಗಿರಲಿ, ತ್ಯಾಗದಿಂದ ಬದುಕು ಮಹತ್ವಪೂರ್ಣವಾಗಿರಲಿ. ಈ ಧರ್ಮ, ಶೌರ್ಯ, ತ್ಯಾಗಗಳೆಂಬ ಮೌಲ್ಯತ್ರಯದ ಜ್ಯೋತಿ ನಮ್ಮೊಳಗೆ ಸದಾ ಜ್ವಲಿಸುತ್ತಿರಲಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಬಿತ್ತನೆಗೊಂಡ ರಾಷ್ಟ್ರ ಪ್ರೇಮದ ಬೀಜಗಳು ಎಲ್ಲರ ಹೃದಯ ಭೂಮಿಯಲ್ಲಿ ಮೊಳಕೆಯೊಡೆದು ಮುಂದೊಂದು ದಿನ ತಾಯಿ ಭಾರತಿಗೆ ನೆರಳನ್ನು ನೀಡುವ ಹೆಮ್ಮರವಾಗಲಿ ಎಂದು ಆಶಿಸುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಜೈ ಹಿಂದ್. सर्वे भवन्तु सुखिनः, सर्वे सन्तु निरामया,
सर्वे भद्राणि पश्यन्तु मा कश्चित् दुःखभाग् भवेत्। ॐ शान्ति शान्ति शान्तिः। ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ, ವಿಶಾಲವಾದ ಪ್ರಯೋಗಾಲಯಗಳು. ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ. ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM. ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ. ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು. ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು. ಪ್ರತಿ ವರ್ಷವೂ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈಯುತ್ತಿರುವ ವಿದ್ಯಾರ್ಥಿ ಸಮೂಹ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ. ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ. ಕಲಾ ವಿಭಾಗ, ಎಚ್ಇಪಿಎಸ್. ಭಾಷೆಗಳು: ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073700468, 8105072386. ವೆಬ್ಸೈಟ್ www.vivekanandapuc.com. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.